ಕಾಣದೆ ನಿಮಗೆ ಜನತೆಯ ಭಾವನೆ ಕಾಣದೆ ನಿಮಗೆ ಅವ್ಯವಸ್ಥೆಯ ಕಾಮಗಾರಿಗೆ ಶಾಸಕ ಸಂಸದ ಹೊಣೆಗಾರರು 40 ಕಿಲೋಮೀಟರ್ ಕಾಮಗಾರಿಲಿ 40% ಯಾರಿಗೆ ಸ್ವಾಮಿ? 40 ಕಿಲೋಮೀಟರ್ ಕಾಮಗಾರಿಯಲ್ಲಿ 40% ಯಾರಿಗೆ ಸ್ವಾಮಿ? ಹೆದ್ದಾರಿ ಕೆಲಸ ಆಗುವ ತನಕ ಇಂಜಿನಿಯರ್ ಜೊತೆಗಿರಬೇಕು. ಕಾಮಗಾರಿಯ ಅವಧಿಯಲ್ಲಿ ವಾಹನ ಸಂಚಾರಕ್ಕೆ ತಡೆ ಮಾಡದಿರಿ. ಕಾಮಗಾರಿಯ ಅವಧಿಯುದ್ದಕ್ಕೂ ರಸ್ತೆ ಗುಂಡಿಗಳ ಸರಿಪಡಿಸುತ್ತಬೇಕು. ಗುತ್ತಿಗೆದಾರರು ಬಿಟ್ಟು ಓಡಲು ಕಾರಣ ಯಾರು? ತನಿಖೆಯಾಗಲಿ. ಗುತ್ತಿಗೆದಾರರು ಪರಾರಿಯಾಗಲು ಕಾರಣ ಯಾರು? ತನಿಖೆಯಾಗಲಿ. ಅವ್ಯವಸ್ಥೆಯಲ್ಲಿ ರಸ್ತೆ ಉಳಿಯಲು ಕಾರಣ ಯಾರು? ಪತ್ತೆಯಾಗಲಿ. ಮುಂದಿನ ವರ್ಷದ ಮಳೆಗಾಲದ ಮೊದಲೇ ಹೆದ್ದಾರಿ ಕೆಲಸ ಪೂರ್ಣಗೊಳ್ಳಲಿ. ಶಾಲೆ ಮಕ್ಕಳು ಉದ್ಯೋಗಸ್ಥರು ಈ ತೋಡಿನ ರೋಡಲ್ಲಿ ಹೇಗೆ ಹೋಗಲಿ? ವೃದ್ಧರು ಮಕ್ಕಳು ಗರ್ಭಿಣಿಯರು ಈ ತೋಡಿನ ರೋಡಲ್ಲಿ ಹೇಗೆ ಹೋಗಲಿ? ರೋಗಿಗಳ ತುರ್ತು ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸ್ಗಳು ಹೇಗೆ ಚಲಿಸಲಿ? ಮುಂದಿನ ವರ್ಷದ ಮಳೆಗಾಲ ಮೊದಲೇ ಸುಂದರ ಹೆದ್ದಾರಿ ನಿರ್ಮಾಣಗೊಳ್ಳಲಿ. ಪುಂಜಲ್ಕಟ್ಟೆ ಚಾರ್ಮಾಡಿ ಹೆದ್ದಾರಿಯನ್ನು ಬೇಗನೆ ಮಾಡಿ. 3 ಕೋಟಿ 1 ರೂಪಾಯಿ ಭ್ರಷ್ಟಾಚಾರದ ತನಿಖೆಯಾಗಲಿ. ಜನತೆಯ ತೆರಿಗೆಯ ದುಡ್ಡಿನಲ್ಲಿ ಕಮಿಷನ್ ಪಡೆಯುವ ಕಳ್ಳರು ಯಾರು? ಇದೀಗ ಪುಂಜಾಲ್ಕಟ್ಟೆ ಚಾರ್ಮಾಡಿ ರಾಷ್ಟ್ರೀಯ ಹೆದ್ದಾರಿ ಹಿತರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಈ ಹೆದ್ದಾರಿಯ ಸುವ್ಯವಸ್ಥೆಗಾಗಿ ಆಗ್ರಹಿಸಿ ಜನಾಗ್ರಹ ಸಭೆ ಪ್ರಾರಂಭ ಆಗಲಿಕ್ಕಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ಪುಂಜಾಲ್ಕಟ್ಟೆ ಚಾರ್ಮಾಡಿ ರಾಷ್ಟ್ರೀಯ ಹೆದ್ದಾರಿ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಯುತ ರಕ್ಷಿತ್ ಶಿವರಾಮ್ ಇವರು ವಹಿಸಲಿಕ್ಕಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ BM ಭಟ್ CPIM ಮುಖಂಡರು ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಾಗೇಶ್ ಕುಮಾರ್ ಗೌಡ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರು, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಧರಣೇಂದ್ರ ಕುಮಾರ್ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮುನೀರ್ ಕಾಟಿಪಳ್ಳ CPIM ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರು, ಇವರು ಕೂಡ ಈ ಸಮಿತಿಯ ಗೌರವ ಸಲಹೆಗಾರರು, ಅವರು ಕೂಡ
ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸತೀಶ್ ಕಾಶಿಪಟ್ನ ಅಧ್ಯಕ್ಷರು, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ರವಿಕಿರಣ ಪುಣಚ, ರಾಜ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ರೈತ ಸಂಘ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶೇಖರ್ ಬಿ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶೇಖರ್ ಕುಕ್ಕೇಡಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಇವರು ಕೂಡ ಈ ಸಮಿತಿಯ ಮುಂದಾಳವಾಗಿದ್ದಾರೆ. ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸುರೇಶ್ ಭಟ್ ಗೊಜಂಬೆ, ರಾಜ್ಯ ರೈತ ಸಂಘದ ಮುಖಂಡರು, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಮತಿ ಲೋಕೇಶ್ವರಿ ವಿನಯ್ ಚಂದ್ರಗೌಡ, ಅದೇ ರೀತಿ ಜಗದೀಶ್ ಡಿ, ಬೆಳ್ತಂಗಡಿ ನಗರ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಗರ ಪಂಚಾಯತ್ನ ಹಾಲಿ ಸದಸ್ಯರು, ಅವರನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಇಚ್ಚಿಲ ಸುಂದರಗೌಡರು, ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಅವರನ್ನು ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಉಮರ್ ಕುಂಜಿ ಮುಸ್ಲಿಯರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಈ ರಸ್ತೆಯ ಅವ್ಯವಸ್ಥೆ ಬಗ್ಗೆ ಒಂದು ಹಾಡಿದೆ. ಹಾಡಂದ್ರೆ ಭಾರಿ ಚಂದ ಹಾಡಲ್ಲ, ರೋಡ್ ಹೇಗುಂಟು ಹಾಗಿದೆ ಹಾಡು. ರೋಡ್ ನೋಡಿರಣ್ಣ ನಮ್ಮ ರೋಡ್ ನೋಡಿರೋ ಪೂಂಜಾ. ಎಲ್ಲಿದ್ದಾರೆ? ಮೈಸೂರಿಂದ ಬಂದ್ರ? ಅವ ಹಿಂದೆಂಚಿನ ಬರ ಇನ್ನು ಓದಲೆ ಪೂಂಜಾಲ್ ಕಟ್ಟೆ ಪೂಂಜಾಲ್ ಕಟ್ಟೆ ಚಾರ್ಮಾಡಿಯ ರೋಡ್ ನೋಡಿರೋ. ರೋಡ್ ನೋಡಿರಣ್ಣ ನಮ್ಮ ರೋಡ್ ನೋಡಿರೋ, ಪೂಂಜಾಲ್ ಕಟ್ಟೆ ಚಾರ್ಮಾಡಿಯ ರೋಡ್ ನೋಡಿರೋ. ತಾತ ಮುತ್ತಾತರ ಕಾಲದಲ್ಲಾದ ನಮ್ಮ ಈ ರೋಡು, ನಮ್ಮ ಈ ರೋಡು. ವಾಹನ ಸಂಖ್ಯೆ ಹೆಚ್ಚಾದಂತೆ ಆಗ್ಲಿಲ್ಲ ಬ್ರಾಡು, ಆಗ್ಲಿಲ್ಲ ಬ್ರಾಡು. ದಿನವೂ ರಸ್ತೆಯ ನುದ್ದಕ್ಕೂ ವಾಹನ ಮೆರವಣಿಗೆಯೇ ಆಯ್ತು, ಮೆರವಣಿಗೆ ಆಯ್ತು. ಅಗಲೀಕರಣಕ್ಕೂ ಜನ ಬೇಡಿಕೆಗೆ ಮದುವೆಯ ವಯಸ್ಸಾಯ್ತು. ಅಯ್ಯೋ ಮದುವೆಯ ವಯಸ್ಸಾಯ್ತು. ರೋಡ್ ನೋಡಿರಣ್ಣ ನಮ್ಮ ರೋಡ್ ನೋಡಿರೋ ಪೂಂಜಾ. ಪೂಂಜಾಲ್ ಕಟ್ಟೆ ಚಾರ್ಮಾಡಿಯ ರೋಡ್ ನೋಡಿರೋ. ರೋಡ್ ನೋಡಿರಣ್ಣ ನಮ್ಮ ರೋಡ್ ನೋಡಿರೋ, ಪೂಂಜಾಲ್ ಕಟ್ಟೆ ಚಾರ್ಮಾಡಿಯ ರೋಡ್ ನೋಡಿರೋ. ಶಾಲೆ ಕಾಲೇಜು ಮಕ್ಕಳಿಗಂತೂ ಚಡಪಡಿಸುವ ಪಾಡು, ಚಡಪಡಿಸುವ ಪಾಡು. ರೋಗಿ ವೃದ್ಧರು ಗರ್ಭಿಣಿಯರಿಗೆ ಯಾತನೆಯ ರೋಡು, ಯಾತನೆಯ ರೋಡು. ನೌಕರಿಯವರು ಕಾರ್ಮಿಕರಿಗೆ ತಡವಾಡುವ, ನೌಕರಿಯವರು ಕಾರ್ಮಿಕರಿಗೆ ತಡವಾಗುವ ಪಾಡು, ತಡವಾಗುವ ಪಾಡು. ತಾಲೂಕು ಜಿಲ್ಲಾ ಕೇಂದ್ರಗಳಿಗೆ ಜನ ಸಂಚರಿಸುವ ರೋಡು, ಜನ ಸಂಚರಿಸುವ ರೋಡು. ರೋಡ್ ನೋಡಿರಣ್ಣ ನಮ್ಮ ರೋಡ್ ನೋಡಿರೋ ಪೂಂಜಾಲ್ ಕಟ್ಟೆ ಚಾರ್ಮಾಡಿಯ ರೋಡ್ ನೋಡಿರೋ. ರೋಡ್ ನೋಡಿರಣ್ಣ ನಮ್ಮ ರೋಡ್ ನೋಡಿರೋ, ಪೂಂಜಾಲ್ ಕಟ್ಟೆ ಚಾರ್ಮಾಡಿಯ ರೋಡ್ ನೋಡಿರೋ. ಅಂತೂ ಇಂತೂ ತೆರಿಗೆ ದುಡ್ಡಿನ ಅನುದಾನವು ಬಂತು, ಅನುದಾನವು ಬಂತು. ರಾಜ್ಯ ಹೆದ್ದಾರಿಗೆ ರಾಷ್ಟ್ರ ಹೆದ್ದಾರಿಯ ಹಣೆಪಟ್ಟಿ ಬಂತು, ಹಣೆಪಟ್ಟಿ ಬಂತು.
ಒಳಲಿದ್ದ ಜನ ಉಸ್ಸಪ್ಪ ಅಂತ ನಿಟ್ಟುಸಿರಿಟ್ಟಾಯ್ತು. ಸುಂದರ ರಸ್ತೆಯ ಪಯಣದ ಕನಸನ್ನು ನಿತ್ಯವೂ ಕಂಡಾಯ್ತು. ರೋಡ್ ನೋಡಿರಣ್ಣ ನಮ್ಮ ರೋಡ್ ನೋಡಿರೋ, ಪುಂಜಲ್ ಕಟ್ಟೆ ಚಾರ್ಮಾಡಿಯ ರೋಡ್ ನೋಡಿರೋ. ರೋಡ್ ನೋಡಿರಣ್ಣ ನಮ್ಮ ರೋಡ್ ನೋಡಿರೋ, ಪುಂಜಲ್ ಕಟ್ಟೆ ಚಾರ್ಮಾಡಿಯ ರೋಡ್ ನೋಡಿರೋ. ಕಾಮಗಾರಿಯ ಹೆಸರಲ್ಲಿ ರಸ್ತೆಯ ಅಗೆದಗೆದಾಕಾಯ್ತು. ವರ್ಷವು ಕಳೆದರೂ ಅಗೆಯುವುದೊಂದೇ ನಿತ್ಯದ ಕೆಲಸ ಆಯ್ತು. ಮಳೆ ನೀರಿಗೆ ಸರಿ ಚರಂಡಿಗಳಿಲ್ಲದೆ ನೀರಿಗೂ ತಡೆಯಾಯ್ತು. ರೋಡಲ್ಲಿ ತೋಡ ತೋಡಲಿ ರೋಡ, ರೋಡಲ್ಲಿ ತೋಡ ತೋಡಲಿ ರೋಡ, ಉತ್ತರ ಸಿಗದಾಯ್ತು. ರೋಡ್ ನೋಡಿರಣ್ಣ ನಮ್ಮ ರೋಡ್ ನೋಡಿರೋ, ಪುಂಜಲ್ ಕಟ್ಟೆ ಚಾರ್ಮಾಡಿಯ ರೋಡ್ ನೋಡಿರೋ. ರೋಡ್ ನೋಡಿರಣ್ಣ ನಮ್ಮ ರೋಡ್ ನೋಡಿರೋ, ಪುಂಜಲ್ ಕಟ್ಟೆ ಚಾರ್ಮಾಡಿಯ ರೋಡ್ ನೋಡಿರೋ. ದುಡಿದ ಕಾರ್ಮಿಕರು ಸಂಬಳ ಸಿಗದೆ ಕಣ್ಣೀರಿಟ್ಟಾಯ್ತು. ಜಲ್ಲಿ ಮರಳು ಕಬ್ಬಿಣದವರಿಗೂ ಕೈ ಕೊಟ್ಟೋಗಾಯ್ತು. ಗುತ್ತಿಗೆದಾರರ ಪ್ರಶ್ನಿಸುವ ಜನ ಪ್ರತಿನಿಧಿ ಇಲ್ದಾಯ್ತು. ಏಳುತ್ತ ಬೀಳುತ್ತ ಜನರಳುತ್ತಿದ್ದರು ಶಾಸಕರಿಲ್ದಾಯ್ತು. ರೋಡ್ ನೋಡಿರಣ್ಣ ನಮ್ಮ ರೋಡ್ ನೋಡಿರೋ, ಪುಂಜಲ್ ಕಟ್ಟೆ ಚಾರ್ಮಾಡಿಯ ರೋಡ್ ನೋಡಿರೋ. ರೋಡ್ ನೋಡಿರಣ್ಣ ನಮ್ಮ ರೋಡ್ ನೋಡಿರೋ, ಪುಂಜಲ್ ಕಟ್ಟೆ ಚಾರ್ಮಾಡಿಯ ರೋಡ್ ನೋಡಿರೋ. ಕಾಮಗಾರಿಗೆ ಹೇಳೋರ್ ಕೇಳೋರ್ ಯಾರೂ ಇಲ್ದಾಯ್ತು. ವಾಹನಗಳ ದಿನ ನಿತ್ಯದ ಕಷ್ಟಕ್ಕೆ ಮಿತಿಯೇ ಇಲ್ದಾಯ್ತು. ಅಪಘಾತಗಳು ನಡೆದು ಹಲವರ ಪ್ರಾಣವೇ ಬಲಿಯಾಯ್ತು. ಶಾಸಕ ಸಂಸದರೀರ್ವರಿಗಿದರ ಗೊಡವೆಯೇ ಇಲ್ದಾಯ್ತು. ರೋಡ್ ನೋಡಿರಣ್ಣ ಇವರ ನೋಡ್ ನೋಡಿರೋ, ಕಟ್ಟೆ ಚಾರ್ಮಾಡಿಯ ರೋಡ್ ನೋಡಿರೋ. ರೋಡ್ ನೋಡಿರಣ್ಣ ನಮ್ಮ ರೋಡ್ ನೋಡಿರೋ, ಪುಂಜಲ್ ಕಟ್ಟೆ ಚಾರ್ಮಾಡಿಯ ರೋಡ್ ನೋಡಿರೋ. ರಸ್ತೆಯ ಈ ಸಂಕಷ್ಟಕ್ಕೆ ಕಾರಣ ಶಾಸಕ ಸಂಸದರೇ, ಕೋಟಿ ಲೆಕ್ಕದ ಹಣವೆಲ್ಲವೂ ನಾವು ಕಟ್ಟಿದ ತೆರಿಗೆಗಳೇ. ಸಂಚಾರಕ್ಕೆ ತಡೆ ಆಗದ ರೀತಿಲಿ ಕೆಲಸವೂ ಇರಬೇಕು. ನಿಗದಿತ ಅವಧಿಯ ಒಳಗಡೆಯಲ್ಲಿ ಕೆಲಸವು ಮುಗಿಬೇಕು. ರೋಡ್ ನೋಡಿರಣ್ಣ ನಮ್ಮ ರೋಡ್ ನೋಡಿರೋ, ಪುಂಜಾ ಎಂಚಿನ ಬಣ್ಣೀರು ಅದು ಮೈಸೂರು ಬರ್ತೀರಾ ಅಂದು ಇಂದಿಂದು ಅವು ಪುಂಜಲ್ ಕಟ್ಟೆ ಚಾರ್ಮಾಡಿಯ ರೋಡ್ ನೋಡಿರೋ. ರೋಡ್ ನೋಡಿರಣ್ಣ ನಮ್ಮ ರೋಡ್ ನೋಡಿರೋ, ಪುಂಜಲ್ ಕಟ್ಟೆ ಚಾರ್ಮಾಡಿಯ ರೋಡ್ ನೋಡಿರೋ. ಗುರುವಾಯಿನ ಕೆರೆಯಿಂದ ಗುಜಿರೆಯ ತನಕ ಚತುಷ್ಪಥವೇ ಬೇಕು. ಕಾಮಗಾರಿಯ ಜೊತೆ ಜೊತೆಯಲ್ಲಿ ಅಭಿಯಂತರರಿರಬೇಕು. ರಸ್ತೆಯ ಗುಂಡಿಗಳೆಲ್ಲವ ನಿತ್ಯವು ಮುಚ್ಚುತ್ತಲಿರಬೇಕು. ಸುಂದರ ಹೆದ್ದಾರಿಯ ಜನ ಕನಸು ನನಸಾಗಲೇಬೇಕು. ನನಸಾಗಲೇಬೇಕು.
ಶ್ರೀಮತಿ ವಂದನಾ ಪಂಚಾಯತ್ ಸದಸ್ಯರು ಹಾಗೂ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದ ಇವರು ವಂದನಾ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತಿ ಈಶ್ವರಿ CPMನ ತಾಲೂಕು ಮುಖಂಡರು ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಈಗ ಎಲ್ಲರನ್ನು ಸ್ವಾಗತಿಸ್ತಾ ಈ ಒಂದು ಸಭೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕಿದ್ದಾರೆ ಈ ಹೆದ್ದಾರಿ ಹಿತರಕ್ಷಣಾ ವೇದಿಕೆಯ ಕಾರ್ಯದರ್ಶಿಯೂ ಆಗಿರುವ BM ಭಟ್. ಆತ್ಮೀಯ ಬೆಳ್ತಂಗಡಿ ತಾಲೂಕಿನ ಮೂಲೆ ಮೂಲೆಯಿಂದ ಬಂದಂಥ ಪ್ರಜ್ಞಾವಂತ ನಾಗರಿಕ ಬಂಧುಗಳೇ, ಈ ಜನಾಗ್ರಹ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಂತಹ ಸನ್ಮಾನ್ಯ ರಕ್ಷಿತ್ ಶಾರಮ್ ಅವರೇ, ಅದೇ ರೀತಿ CPMನ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರು, ರಾಜ್ಯ ಸಮಿತಿ ಸದಸ್ಯರು ಆದಂತಹ ಮುನೀರ್ ಕಾಟಿಪಳ್ಳವರವರೇ, CPIಯ ಶೇಖರ್ ಬಿ ಅವರೇ, ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ನ ಗ್ರಾಮೀಣ ಘಟಕದ ಅಧ್ಯಕ್ಷರಾದ ನಾಗೇಶ್ ಕುಮಾರ್ ಗೌಡ ಅವರವರೇ, ನಗರ ಘಟಕದ ಅಧ್ಯಕ್ಷರ ಸತೀಶ್ ಕಾಶಿಪಟ್ನರವರೇ, ಧರಣೇಂದ್ರ ಕುಮಾರ್ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು, ಅದೇ ರೀತಿ ಶೇಖರ್ ಕುಕ್ಕೇಡಿ, ಸುಧಾಕರ್ ನಗರ ಪಂಚಾಯತ್ ಸದಸ್ಯರು, ವಂದನಾ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರು, ಈಶ್ವರಿ, ಜಗದೀಶ್ ಇಚ್ಚಿಲ ಸುಂದರಗೌಡರು ಇವರನ್ನೆಲ್ಲ ನೆನೆಸಿಕೊಳ್ತಾ ನಮ್ಮ ಆತ್ಮೀಯರಾದ ಶ್ರೀನಿವಾಸ್ ಕಿಣಿಗಳೇ, ಈಗ ಎಲ್ಲರನ್ನು ಸ್ವಾಗತಿಸಿ ಒಂದೆರಡು ಮಾತಷ್ಟೇ. ಪ್ರಥಮವಾಗಿ ಈ ದಿನದ ಸಮಯ ಅಧ್ಯಕ್ಷ ವಹಿಸಿಕೊಂಡಂತಹ KPCCಯ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ರಕ್ಷಿತ್ ಶೋರಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಾಗೇಶ್ ಕುಮಾರ್ ಗೌಡ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಗ್ರಾಮೀಣ, ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಗ್ರಹಿಸ್ತೇನೆ. ಮುನೀರ್ ಕಾಟಿಪಳ್ಳ CPM ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಹಾಗೂ ರಾಜ್ಯ ಸಮಿತಿ ಸದಸ್ಯರು, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸತೀಶ್ ಕಾಶಿಪಟ್ನ ಬ್ಲಾಕ್ ಕಾಂಗ್ರೆಸ್ ನಗರದ ಅಧ್ಯಕ್ಷರು, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧರಣೇಂದ್ರ ಕುಮಾರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು, ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀನಿವಾಸ್ ಕಿಣಿ ಹಿರಿಯ ಮುಖಂಡರು, ಅವರು ಕೂಡ ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಚ್ಚಿಲ ಸುಂದರಗೌಡರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಹಿರಿಯ ಮುಖಂಡರು, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಂದನಾ ಶೆಟ್ಟಿ ಅವರನ್ನು ಕೂಡ, ಅವರು ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷರು, ವಂದನಾ ಭಂಡಾರಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಶ್ವರಿ CPM ತಾಲೂಕು ಸಮಿತಿ ಸದಸ್ಯೆ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಹಿರಿಯರು, ಗುರುಗಳ ಸ್ಥಾನದಲ್ಲಿರುವಂತಹ ಉಮರ್ ಕುಂಜಿ ಮುಸ್ಲಿಯರು ನಮ್ಮ ವೇದಿಕೆಯಲ್ಲಿರುವುದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶೇಖರ್ ಬಿ CPI ಜಿಲ್ಲಾ ಕಾರ್ಯದರ್ಶಿಯವರು, ಅವರು ಕೂಡ ಆಗಮಿಸಿದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶೇಖರ್ ಕುಕ್ಕೇಡಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಜಗದೀಶ್ ನಗರ ಪಂಚಾಯತ್ ಸದಸ್ಯರು, ಅದೇ ರೀತಿ ನಗರ ಸಮಿತಿಯ ಅಧ್ಯಕ್ಷರು ಆದಂತಹ ಜಗದೀಶ್ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದವರಿಂದ ಹಲವಾರು ಮುಖಂಡರುಗಳು ಇದ್ದಾರೆ, ಅವರನ್ನೆಲ್ಲರಿಗೂ ಕೂಡ ಸ್ವಾಗತಿಸಬೇಕು ಅಂತ ಹೇಳಿದ್ದಾರೆ. ಬೇರೆ ಬೇರೆ ಘಟಕದ, ಬೇರೆ ಬೇರೆ ಬ್ಲಾಕಿನ, ಬೇರೆ ಬೇರೆ ಬೂತಿನ ಹಿರಿಯ ಮುಖಂಡರುಗಳು, ಮಾಜಿ ಮುಖಂಡರುಗಳು, ಹಾಲಿ ಮುಖಂಡರುಗಳು, ಪಂಚಾಯತ್ ಮೆಂಬರ್ಗಳು ಎಲ್ಲರೂ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ CITU, ಅದೇ ರೀತಿ ಬೇರೆ ಬೇರೆ ಸಂಘಟನೆಗಳ ಮುಖಂಡರುಗಳು ಇದ್ದೀರಿ, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಒಂದು ಎರಡು ಮಾತನ್ನು ನಿಮ್ಮ ಎದುರು ಹೇಳಲಿಕ್ಕೆ ಬಯಸ್ತೇನೆ.
ಇವತ್ತು ಪುಂಜಾಲಕಟ್ಟೆಯಿಂದ ಚಾರ್ಮಾಡಿ ತನಕ ರಸ್ತೆಯ ಅವ್ಯವಸ್ಥೆ ಬಗ್ಗೆ, ಜನರ ನೋವಿನ ಬಗ್ಗೆ, ಜನರ ಸಂಕಷ್ಟದ ಬಗ್ಗೆ ಸರ್ಕಾರದ ಗಮನ ಸೆಳೆಯಬೇಕು. ಇವತ್ತು ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದರ ಗಮನ ಕೊಡಬೇಕು. ನಿತಿನ್ ಗಡ್ಕರಿಯ ಗಮನಕ್ಕೂ ಕೂಡ ಬರಬೇಕು ಅಂತ ಹೇಳೋ ಉದ್ದೇಶದಿಂದ ಈ ಜನರ ಹಿತರಕ್ಷಣೆಗೆ ಬೇಕಾಗಿ ರಾಷ್ಟ್ರೀಯ ಹೆದ್ದಾರಿ ಹಿತರಕ್ಷಣಾ ವೇದಿಕೆಯನ್ನು ನಾವು ಇತ್ತೀಚೆಗೆ ರಚನೆ ಮಾಡಿಕೊಂಡಿದ್ದೇವೆ. ಈ ರಾಷ್ಟ್ರೀಯ ಹೆದ್ದಾರಿ ಹಿತರಕ್ಷಣಾ ವೇದಿಕೆ ಅಡಿಯಲ್ಲಿ ಈ ಜನಾಗ್ರಹ ಸಭೆಯನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದಾಗಿದೆ. ಮುಖ್ಯವಾಗಿ ಹೇಳ್ತಾರೆ, ಮೊನ್ನೆ ನಿಜವಾಗಿಯೂ ಒಂದೊಂದು ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಿರಬೇಕಾಗಿತ್ತು. ಆದರೂ ಇರಲಿ, ಬಂದಿದ್ದಾರೆ, ಅವರಿಗೆ ಗೌರವ ಕೊಡುವ, ನಮ್ಮ ಊರಿಗೆ ಅತಿಥಿಯಾಗಿ ಬಂದಿದ್ದಾರೆ. ಆದರೆ ಯಾವ ರೀತಿ ಮಾತಾಡಿದ್ದಾರೆ ಅಂದರೆ ರಾಜ್ಯಕ್ಕೆ ಮಾತಾಡಿದ್ದಾರೆ. ಯಾಕಂದರೆ ನಾವು ಕೂಡ ಎಲ್ಲ ಒಂದು ಗೌಜಿಯನ್ನು ನೋಡ್ಲಿಕ್ಕೆ ಹೋದವರು. ಅದು ಯಾಕಂದರೆ ನಮ್ಮವರದ್ದು, ನಮ್ಮ ಗೌಡ ಸಮಾಜದ ಒಳ್ಳೆಯ ಹೆಮ್ಮೆಯ ಕಾರ್ಯಕ್ರಮ ಅದು. ಅಲ್ಲಿ ಕೂಡ ಬಂದು ರಾಜಕೀಯ ಮಾತಾಡುವಂಥ ದುಷ್ಕೃತ್ಯವನ್ನು ಎಸಗಿದವರು ಹೇಳ್ತಾರೆ ಅದು ಮಳೆಗಾಲದಲ್ಲಿ 6 ತಿಂಗಳು ಮಾತ್ರ ಆಗುವುದಿಲ್ಲ ಕೆಲಸ ಮಾಡಲಿಕ್ಕೆ ಅಂತೇಳಿ. ಇವ್ರಲ್ಲಿ ಯಾರೆಲ್ಲ ಕೇಳಿದಾರ? ನಾವು ಗೊತ್ತಿಲ್ಲ. ಪ್ರತಾಪ್ ಸಿಂಹರೇ, ನಿಮ್ಮಲ್ಲಿ ಯಾರು ಕೇಳಲಿಲ್ಲ. ಆದರೂ ನೀವು ಹೇಳಿದ್ದೀರಿ, ನಮ್ಮ ಊರಿನ ಗೌಡರ ಗೌಜಿಯನ್ನು ಹಾಳು ಮಾಡಲಿಕ್ಕೆ ಬಂದವರಾಗಿದ್ದೀರಿ. ನಿಮ್ಮ ಹೇಳಿಕೆ ಅದು, ಈ ರೀತಿಯಲ್ಲಿ ಮಾತಾಡಿದ್ದೀರಿ ನೀವು. ಆದರೆ ನನಗೆ ಕಾಣ್ತಾ ಇರೋದು, ಪ್ರತಾಪ್ ಸಿಂಹರೇ, ನಮ್ಮ ಸಂಸದರು ಹೇಳುವುದಿಲ್ಲ, ನಮಗಿಲ್ಲಿ ಶಾಸಕರಿದ್ರೆ ಅವರೇನು ಹೇಳುವುದಿಲ್ಲ. ನಿಮಗೆ ಯಾರು ಪವರ್ ಕೊಟ್ಟದ್ದು ನಮ್ಮ ಬಗ್ಗೆ ಮಾತಾಡಲಿಕ್ಕೆ? ನನಗಂತ ಅರ್ಥ ಆಗೋದಿಲ್ಲ. ಇನ್ನೊಂದು ವಿಷಯದಲ್ಲಿ, BC ರೋಡಿಂದ ಪುಂಜಾಲಕಟ್ಟೆಯವರೆಗೆ ನಾವು ಅವಾಗ ಮಂಗಳೂರಿಗೆ ಹೋಗ್ತಾ ಇದ್ದೆವು, ಕೆಲಸ ಆಗ್ತಾನೆ ಇತ್ತು. ಒಂದೇ ಒಂದು ದಿವಸ, ಒಂದೇ ಒಂದು ಗಂಟೆ, ಒಂದೇ ಒಂದು ನಿಮಿಷ ಕೂಡ ನಮಗೆ ಅಡೆತಡೆ ಆಗದ ರೀತಿಯಲ್ಲಿ ಕಾಮಗಾರಿಗಳಿಗಾಗಿದೆ. ಅದು ಯಾಕೆ ಬೆಳ್ತಂಗಡಿ ಪುಂಜಾಲಕಟ್ಟೆಯಿಂದ ಚಾರ್ಮಾಡಿಯವರೆಗೆ ಹೋಗುವ ತಾಲೂಕಿನ, ನಮ್ಮ ಬೆಳ್ತಂಗಡಿ ತಾಲೂಕಿನ ಮಧ್ಯೆ ಈ ರೀತಿ ಆಗಬೇಕು? ಇದರ ಬಗ್ಗೆ ಯಾಕೆ ಉತ್ತರ ಕೊಡಲಿಲ್ಲ ನೀವು? ಅಲ್ಲಿ ಮಳೆಗಾಲ ಇರಲಿಲ್ವಾ ಹಾಗಾದರೆ? BC ರೋಡಿಂದ ಪುಂಜಾಲಕಟ್ಟೆ ತನಕ ಬರುವಾಗ ಇರಲಿಲ್ವಾ? ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಯಾಕಂದರೆ ಇವತ್ತು ಶಾಸಕರನ್ನು ಪ್ರಶ್ನೆ ಮಾಡಲಿಕ್ಕೆ ಗೊತ್ತಿಲ್ಲ. ಈ ಮಧ್ಯದಲ್ಲಿ ಒಂದು ನನಗೆ ಬಿಟ್ಟು ಹೋಗಿದೆ. ನಮ್ಮ ಮಾಧ್ಯಮ ಮಿತ್ರರು, ನನ್ನ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ, ಗೌರವಯುತವಾಗಿ ಸ್ವಾಗತಿಸ್ತೇನೆ. ಮನೆತು ಹೋದಕ್ಕೆ ದಯವಿಟ್ಟು ಕ್ಷಮಿಸಬೇಕು ಅಂತ ಕಡಿಕೊಳ್ತೇನೆ. ಹೌದು, ಶಾಸಕರನ್ನು, ಸಂಸದರನ್ನು ನಾವು ಪ್ರಶ್ನೆ ಮಾಡಬೇಕು. ಶಾಸಕರನ್ನು ಯಾಕೆ ಕೇಳಬೇಕು ಅಂತ ಹೇಳಿದರೆ, ಸಂಸದರು ಅವರಿಂದ ಮೇಲಿನವರೇ. ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟವರು ಇದ್ರೂ ಕೂಡ ಅವರದೇ ಪಕ್ಷದ ಸಂಸದರಿದ್ದಾರೆ. ನಮಗೆ ಬ್ರಿಜೇಶ್ ಚೌಟ ಈ ಕಡೆ ಕ್ಯಾಪ್ಟನ್ ಇದೆ, ಅಂದರೆ ಕ್ಯಾಪ್ಟನ್ ಅಂದರೆ ಎಲ್ಲೋ ಆಯ್ತು. ಇಡೀ ನಾಯಕ ಸ್ಥಾನ, ಗೌರವದ ಸ್ಥಾನ ಕೊಟ್ಟಿದ್ದಾರೆ. ಆದರೆ ನಾವು ಇಲ್ಲಿ ಶಾಸಕರ ಮೂಲಕ ನಿಮಗೇನಾದ್ರು ಹೇಳುವ ಅಂತ ಹೇಳಿದರೆ ಕ್ಯಾಪ್ಟನ್ರೇ, ಇವರು ಹೇಳ್ತಾರೆ ಮಾತೆತ್ತಿರ ಪ್ರಮಾಣ ಮಾಡ್ತೇನೆ ಜಾಗ್ರತೆ ಎಂದು ಎದುರಿಸ್ತಾರೆ. ನನಗೆ ಕಾಣ್ತಾ ಇಲ್ಲ ಅವರಿಗೆ. ಪುಂಜಾಲಕಟ್ಟೆಯಿಂದ ಚಾರ್ಮಾಡಿ ತನಕ ರಸ್ತೆ ಬೇಗ ಮಾಡಲಿಲ್ಲ, ಯಾಕೆ? ಪ್ರಮಾಣ ಮಾಡ್ತೀರಾ? ಅದಿಲ್ಲ, ನಿಮಗೆ ಗೊತ್ತದು ಪ್ರಮಾಣ ಮಾಡಿದಲ್ಲಿ ಆಗುವುದಿಲ್ಲ ಅಂತೇಳಿ. ಯಾವುದಕ್ಕೂ ಕೂಡ ಪ್ರಮಾಣದ ಭಯ ಜನರಲ್ಲಿ ಹುಟ್ಟಿಸುತ್ತಾ ಪ್ರಮಾಣ ಮಾಡುವುದರಲ್ಲೇ ಎಲ್ಲವೂ ಆಗುತ್ತೆ, ಹಾಗೆ ಹೋಗ್ತದೆ ಅಂತ ಹೇಳುವ ರೀತಿಯಲ್ಲಿ ಮಾತಾಡ್ತೀರಿ ನೀವು. ಬಹುಶಃ ನಿಮಗೆ ಅದರಲ್ಲಿ ಅಷ್ಟೊಂದು ನಂಬಿಕೆ ಇದ್ದರೆ ಹರೀಶ್ ಪೂಂಜರೆ, ಸನ್ಮಾನ್ಯ ಹರೀಶ್ ಪೂಂಜರೆ, ನಮಗಾಗಿ, ನಮ್ಮ ರಸ್ತೆಗಾಗಿ ಬೇಗ ರಸ್ತೆ ಆಗಲಿ ಅಂತೇಳಿ ಒಂದು ಪ್ರಮಾಣ ಮಾಡ್ತೀರಾ? ಪ್ರಮಾಣ ಮಾಡಿ ಆದರೂ ರಸ್ತೆ ಮಾಡಿ ನಮಗೆ ಯಾವ ರೀತಿಯೂ ಆಗ್ಬೋದು. ನಮಗೆ ಬೇರೆ ರೀತಿಯಲ್ಲಿ ಆಗಬೇಕು ಅಂತೇನಿಲ್ಲ. ಮತ್ತು ಇನ್ನೊಂದು, ನಾನು ಈ ಸಂದರ್ಭದಲ್ಲಿ ಅದನ್ನು ಹೇಳಬೇಕಾಗ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಪ್ರಮಾಣಕ್ಕೆ ಅದರದ್ದೇ ಆದಂಥ ಮೌಲ್ಯ ಇದೆ, ಪ್ರಮಾಣಕ್ಕೊಂದು ಗೌರವ ಇದೆ. ಅದೆಲ್ಲವನ್ನು ಬೀದಿ ಪಾಲು ಮಾಡಿ ಪ್ರಮಾಣಕ್ಕೆ ಅದೆಂಥದ್ದು ರಾಜಕೀಯದ ಸೊತ್ತ ಅದು? ಪ್ರಮಾಣ ಅಂದರೆ ಏನು ಉದ್ದೇಶಿದ್ರಿ ನೀವು? ಅದಕ್ಕೆ ಪಾವಿತ್ರ್ಯತೆ ಇದೆ, ಅದರದ್ದೇ ಆದ ಗೌರವ ಇದೆ. ಅಷ್ಟಮಂಗಲ ಪ್ರಶ್ನೆ ಇಟ್ಟಿದೆ ನೀವು ಪ್ರಮಾಣ ಮಾಡಿದ್ದು? ಜ್ಯೋತಿಷರಲ್ಲಿ ಕೇಳಿ ಹೋಗಿ ಪ್ರಮಾಣ ಮಾಡಿದ್ದು? ಯಾವುದಾದ್ರು 2 ಪಾರ್ಟಿಗಳಲ್ಲಿ ಆಗಿ ಪ್ರಮಾಣ ತೀರ್ಮಾನ ಆಗಿತ್ತಾ?
ನೀವೇ ಹೇಳಿಕೊಳ್ಳೋದು, ನೀವೇ ಮಾಡೋದು ಅಂತ ಹೇಳಿದ್ರೆ ಇದು ಹಿಂದೂ ಧರ್ಮಕ್ಕೆ, ಹಿಂದೂ ಧರ್ಮ ಪಾವಿತ್ರ್ಯಗೆ ಹರೀಶ್ ಪೂಂಜರೆ ನೀವು ಮಾಡುವಂತಹ ದ್ರೋಹ. ನೀವು ಹಿಂದೂ ವಿರೋಧಿಯಾಗಿ ಮೊನ್ನೆ ಕೂಡ ಪ್ರಮಾಣ ಮಾಡಿದ್ದೀರಿ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ನಿಮಗೆ ನಮ್ಮ ರಸ್ತೆಗಿಂತ ಜಾಸ್ತಿ ವೈಶ್ಯಾವಾಟಿಕೆಯನ್ನೇ ತನ್ನ ಹುದ್ದೆಯನ್ನಾಗಿ ಮಾಡಿಕೊಂಡಂತ ಕೆರೆಹಳ್ಳಿ ಪುನೀತ್ ನಿಮಗೆ ದೊಡ್ಡದಾಗಿದ್ದಾರೆ. ಅವರ ಸೇವೆ ಮಾಡಲಿಕ್ಕೆ ಹೋಗಿದ್ದೀರಿ ನೀವು. ವೈಶ್ಯವಾಟಿಕೆಯ ದಂಧೆಯ ಆ ಮುಖಂಡನಿಗೆ ಸೇವೆ ಮಾಡಲಿಕ್ಕೆ ಹೋಗಿದ್ದೀರಿ. ಪ್ರಮಾಣ ಮಾಡ್ತೀರಾ? ಪ್ರಮಾಣ ಮಾಡ್ತೀರಾ? ಪುನೀತ್ ಕೆರೆಹಳ್ಳಿ ಅಂತವನಲ್ಲ ಅಂತೇಳಿ ಪ್ರಮಾಣ ಮಾಡ್ತೀರಾ? ಶಾಸಕರೇ, ನನಗೆ ನಾಚಿಕೆ ಆಗ್ತದೆ. ನೀವು MLA ಆದದ್ದು ಹೇಗೆ? ಪವಿತ್ರವಾದ ಭಾರತ ಸಂವಿಧಾನ ಅಡಿಯಲ್ಲಿರುವಂತಹ 3 ಅಂಗಗಳು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಈ 3 ಅಂಗದಲ್ಲಿ 1ನೇ ಅಂಗ ನೀವು, 2ನೇ ಅಂಗ ಕಾರ್ಯಾಂಗ ಅಧಿಕಾರಿಗಳು, 3ನೇ ಅಂಗ ನ್ಯಾಯಾಂಗ, 4ನೇ ಅಂಗ ಇಲ್ಲ ಇದ್ದಾರೆ, 4ನೇ ಸ್ತಂಭಗಳಾಗಿ ಮಾಧ್ಯಮ ರಂಗ. ಆದರೆ ನಿಮಗೆ ಅದರ ಮೇಲೆ ನಂಬಿಕೆ ಇಲ್ಲ. ನಿಮ್ಮಲ್ಲಿ ಏನಾದರೂ ನಿಮ್ಮ ಮೇಲೆ ಅಪವಾದಗಳು ಬಂದಾಗ ಅಥವಾ ಜನರು ಏನಾದ್ರು ನಿಮ್ಮಲ್ಲಿ ಸಮಸ್ಯೆಗಳು ಹೇಳಿದಾಗ, ನಮ್ಮ ರಸ್ತೆ ಆಗಬೇಕು ಅಂತ ಹೇಳಿದಾಗ ನೀವು ದೇವರಿಗೆ ಹೋಗ್ತೇನೆ, ದೇವರಲ್ಲಿಗೆ ಹೋಗ್ತೇನೆ, ನಾನು ಪ್ರಮಾಣ ಮಾಡ್ತೇನೆ ಅಂತೇಳಿ ಹೇಳ್ತೀರಲ್ವಾ? ಮತ್ತೆ ಯಾಕೆ ಸ್ವಾಮಿ ನೀವು MLA ಆದ್ರಿ ನಮ್ಮ ಸಂವಿಧಾನ ಅಡಿಯಲ್ಲಿ? ಯಾಕೆ ಜನರ ಓಟ್ ಕೇಳಿದಿರಿ ನಮ್ಮ ಸಂವಿಧಾನ ಅಡಿಯಲ್ಲಿ? ಯಾಕೆ ಚುನಾವಣಾ ವ್ಯವಸ್ಥೆಗೆ ನೀವು ಒಪ್ಪಿಗೆ ಕೊಟ್ರಿ? ನಮ್ಮ ನ್ಯಾಯಾಂಗದ ಮೇಲೆ ನಂಬಿಕೆ ಇಲ್ಲ ನಿಮಗೆ? ಇದು ನಾವು ಭಾರಿ ದೊಡ್ಡ ರೀತಿಯಲ್ಲಿ ಪ್ರಶ್ನೆ ಮಾಡಬೇಕಾದ ವಿಷಯ ಇಲ್ಲಿ. ನಿಮಗೆ ಅಂತೂ ಒಂದಂತೂ ಗ್ಯಾರಂಟಿ ಉಂಟು, ನಿಮಗೆ ಅಕ್ರಮ ಗಣಿಗಾರಿಕೆಯವರು ನಿಮಗೆ ಬೇಕು, ಕ್ರಿಮಿನಲ್ ಕೇಸ್ ಮಾಡಿದವರು ನಿಮಗೆ ಬೇಕು, ಅವರ ಪರವಾಗಿ ನೀವು ಯಾವ ತ್ಯಾಗಕ್ಕೂ ನೀವು ತಯಾರು ಹೋಗ್ತೀರಿ ನೀವು. ಆದರೆ ಈ ರೋಡಲ್ಲಿ ಬರಲಿಕ್ಕಾಗದೆ ಸೊಂಟ ಹೋಗಿಕೊಂಡು ಡೆಲಿವರಿಗಾಗಲಿ ಕಷ್ಟ ಆಗೊಂಡು ರೋಗಿಗಳು ಜೀವ ಕಳ್ಕೊಂಡು ಆಕ್ಸಿಡೆಂಟ್ ಆಗಿ ಅಷ್ಟೊಂದು ದೊಡ್ಡ ಅಪಾಯಕಾರಿ ಆದರೂ ಕೂಡ ನಿಮಗೆ ಪುನೀತ್ ಕೆರೆಹಳ್ಳಿ ವೇಶ್ಯಾವಾಟಿಕೆ ದಂಧೆಯವನೇ ಬೇಕು. ನಿಮಗೆ ನಾವು ಬೇಡ, ನಮ್ಮ ಓಟು ಮಾತ್ರ ಬೇಕು. ಇದು ಯಾವ ವ್ಯವಸ್ಥೆಯಲ್ಲಿ ನೀವು ಮಾತಾಡ್ತೀರಿ ನನಗೆ ಅರ್ಥ ಆಗುವುದಿಲ್ಲ. ಇನ್ನು ಮಾತಾಡಿದರೆ ನೀವು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಿ. ಯಾವಾಗ ನೋಡ್ರಿ ಹಿಂದೂ ಧರ್ಮಕ್ಕಾಗಿ ಇರೋರು ನೀವು. ನಮಗಂತಲ್ಲ, ನಮಗೆ ನಾಚಿಕೆ ಆಗ್ತದೆ. ನೀವು ಹಿಂದೂ ಅಂತ ಹೇಳಿಗೆ ನನಗೆ ನಾಚಿಕೆ ಆಗ್ತದೆ. ನೀವು ಹಿಂದುವಾ? ನಮ್ಮ ಬೆಳ್ತಂಗಡಿ ಮಾರಿಗುಡಿಗೆ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ, ಕಾರಣಿಕ ಇದೆ. ಮಂಗಳವಾರ, ಶುಕ್ರವಾರ, ಆದಿತ್ಯವಾರ ಓಪನ್ ಆಗಬೇಕದು. ನವರಾತ್ರಿ ಸಮಯದಲ್ಲಿ ಕೂಡ ಹಗಲು ಓಪನ್ ಮಾಡೋದಿಲ್ಲ. ನಾವು ರಾತ್ರಿ ಮಾತ್ರ. ಇದು ಹಿಂದೂ ಧರ್ಮದ ಮಾರಿಗುಡಿಯ ಸಂಸ್ಕೃತಿ, ದೇವಿಯ ಕಾರಣಿಕದ ವಿಷಯ, ಅದು ಶಾಸ್ತ್ರ ಪರಂಪರೆ, ಅದು ಬೆಳ್ತಂಗಡಿದ್ದು. ಅದೆಲ್ಲ ಮೆಟ್ಟು ನೀವೆಂತ ಮಾಡಿದ್ರಿ? ಹಿಂದೂ ಧರ್ಮದ ಮೇಲೆ ಅಧಿಕಾರ ಚಲಾಯಿಸಿದ್ರಿ, ಮಾರಿಗುಡಿ ಅಮ್ಮನ ಮೇಲೆ ಅಧಿಕಾರ ಚಲಾಯಿಸಿದ್ರಿ. ನಾನು ಹೇಳಿದಾಗ ನೀನು ಬಾಗಿಲು ತೆಗಿಬೇಕು ಅಂತ ಹೇಳಿದ ಕೆಲಸದ ಆಳ ಅದು. ನಿಮ್ಮ ಲೆಕ್ಕದಲ್ಲಿ ನಮ್ಮ ಪವಿತ್ರವಾದ ಗೌರವ ಇರುವಂತಹ ಭಕ್ತಿಯ ಸಂಕೇತವಾದಂತಹ ಈ ಮಾರಿಯಮ್ಮನ್ನು ಕೂಡ ನೀವು ಕೀಳಾಗಿ ಮಾಡಿದ್ರಲ್ಲ. ನೀವು ಹಿಂದುವಾ? ನಾನು ಹೇಳ್ತೇನೆ, BM ಭಟ್ಟಾಗಿ ಹೇಳ್ತೇನೆ, ನೀವು ಹಿಂದೂ ಆಗ್ಲಿಕ್ಕೆ ನಾಲಾಯಕ್. ನೀವು ಹಿಂದುತ್ವವಾದಿಂದ ಹೇಳಲಿಕ್ಕೆ ನಾಲಾಯಕ್ ಅಲ್ಲ. ಹಿಂದುತ್ವ ಅಂತ ಹೇಳಿ ಒಬ್ಬರು ಸಾವರ್ಕರ್ ಧರ್ಮ ಇತ್ತು. 1923ರಲ್ಲಿ ಅವರೊಂದು ಪುಸ್ತಕ ಬರೆದಿದ್ದಾರೆ ಹಿಂದುತ್ವ ಅಂತೇಳಿ. ಆ ಪುಸ್ತಕದ ಆಧಾರದ ಹಿಂದುತ್ವ ನೀವೇನು ಗೊತ್ತಿಲ್ಲ, ಹಿಂದೂ ಧರ್ಮದವರು ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ನೀವು ಆ ರೀತಿಯಲ್ಲಿ ಇವತ್ತು ಮಾಡ್ತಾ ಇದ್ದೀರಿ. ಧರ್ಮ ಮಾತ್ರ ಅಲ್ಲ, ದೇವರನ್ನು ಮಾತ್ರ ಅಲ್ಲ, ರಾಮನನ್ನು ಬೀದಿಗೆ ಹಾಕಿದಿರಿ. ಆ ಎಲ್ಲರನ್ನು ಬೀದಿಗೆ ಹಾಕುವಾಗ ಬೀದಿ ಒಳ್ಳೆದಿರಬಾರ್ದಲ್ಲ. ಬೀದಿ ಅಂದರೆ ರಸ್ತೆ ಒಳ್ಳೆದಿದ್ದರೆ ಕಷ್ಟ ಆಗ್ತದೆ. ಅದಕ್ಕೆ ಬಹುಶಃ ಹೀಗೆ ಇರಲಿ ಅಂತ ಮಾಡಿದ್ದ ಗೊತ್ತಿಲ್ಲ. ನಾವು ನಿಜವಾಗಿ ಕೂಡ ಸಂಸದರನ್ನು, ರಾಷ್ಟ್ರೀಯ ಪ್ರಾಧಿಕಾರ ವಿಷಯವನ್ನು, ಅವರ ತಪ್ಪುಗಳನ್ನು ಎತ್ತಿ ಹಿಡುವಾಗ ನಿಮಗೆ ಯಾಕೆ ಸ್ವಾಮಿ ಭಯ ಆಗೋದು? ಉತ್ತರ ಕೊಡಬೇಕಾದವರು ರಾಷ್ಟ್ರೀಯ ಪ್ರಾಧಿಕಾರ, ನಿತಿನ್ ಗಡ್ಕರಿ ಅಥವಾ ಮೊದಲಿನ ಸಂಸದರು ಮಂಜೂರು ಮಾಡಿದವರು. ನಳಿನ್ ಕುಮಾರ್ ಕಟೀಲ್ ಉತ್ತರ ಕೊಡಲಿಲ್ಲ, ನಿತಿನ್ ಗಡ್ಕರಿ ಉತ್ತರ ಕೊಡಲಿಲ್ಲ, ರಾಷ್ಟ್ರೀಯ ಪ್ರಾಧಿಕಾರ ಉತ್ತರ ಕೊಡಲಿಲ್ಲ. ನಮ್ಮಷ್ಟೇ ಅಧಿಕಾರ ಇರುವ ನೀವು ಉತ್ತರ ಕೊಟ್ಟಿದ್ದೀರಿ. ನಿಮಗೆಂತ ಅಧಿಕಾರ ಉಂಟು? ನೀವು ಶಾಸಕರು, ನೀವು ಉತ್ತರ ಕೊಟ್ಟಿರಿ. ಮತ್ತೆ ಬ್ರಿಜೇಶ್ ಚೌಟ್ರಿಗೆ ನೀವು ಹೇಳಿಕೊಡ್ತೀರಿ. ಪಾಪ ಅವರಿಗೆ ಅನುಭವ ಬರಬೇಕಷ್ಟೇ ಎಂದು ಗೊತ್ತಿಲ್ಲ. ಈ ರೀತಿಯಲ್ಲಿ ನೀವು ಇವತ್ತು ನಮ್ಮ ಎಲ್ಲ ವಿಷಯ ಕೂಡ ತಡೆ ಮಾಡ್ತಾ ಇದ್ದೀರಿ ಅಂತ ಹೇಳೋದರ ಜೊತೆಗೇನೆ ಇವತ್ತು ನನಗೊಂದು ಕಾಣ್ತಾ ಉಂಟು, ನೀವು ವಕೀಲರ LLB ಮಾಡಿದ ಕೂಡಲೇ ವಕೀಲರಾಗುವುದಿಲ್ಲ. ನಾನು 2003 ನಂತರ ವಕಾಲತು ಮಾಡಲಿಲ್ಲ. ನಿಮ್ಮಾಗಿ ಸುಳ್ಳು ಹೇಳೋದಿಲ್ಲ. ನಾನು
2003 ನಂತರ ನಾನು ಜನರ ವಕಾಲತ್ತು ಮಾಡ್ತಾ ಇದ್ದೆ ಅಷ್ಟೇ. 2003ರವರೆಗೆ ನಾನು ವಕಾಲತ್ತು ಮಾಡ್ತಾ ಇದ್ದೆ, ಕೋರ್ಟಿಗೆ ಹೋಗ್ತಾ ಇದ್ದೆ. ನೀವು ವಕೀಲರ ರಿಜಿಸ್ಟ್ರೇಷನ್ ಆಗಿ ಕೋರ್ಟ್ ಹಾಕಿದ ಕೂಡಲೇ ವಕೀಲರ ಆಗುದಿಲ್ಲ ಸ್ವಾಮಿ. ಹೈಕೋರ್ಟಲ್ಲಿ ಒಂದೇ ಒಂದು ವಕಾಲತ್ತಿಲ್ಲ ನಿಮ್ಮದು. ನನ್ನ ಹೈಕೋರ್ಟ್ ವಕೀಲರ ಅಂತ ಹೇಳ್ತೀರಿ, ಅಲ್ಲಿ ನಿಮ್ಮ ವಕಾಲತ್ತೇ ಇಲ್ಲ. ನೀವು ಅಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿಕೊಂಡು ಆ ಜನಾರ್ದನ್ ರೆಡ್ಡಿ ಒಟ್ಟಿಗೆ ತಿರುಗಾಡಿಕೊಂಡಿದ್ದಂಥ ವ್ಯಕ್ತಿ ನೀವು ಇಲ್ಲಿ ಬಂದು ಹೈಕೋರ್ಟ್ ವಕೀಲರು ಅಂತ ಹೇಳ್ತೀರಲ್ಲ, ನಿಜವಾಗಿ ನಿಮಗೆ ವಕೀಲರದ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳುವಂಥದ್ದು. ಆಪಾದನೆಗಳು ಬಂದಾಗ ನಾನು ಪೊಲೀಸ್ ಸ್ಟೇಷನ್ಗೆ ದಾಳಿ ಮಾಡೋದಲ್ಲ, ಮಾರಿಗುಡಿಗೆ ಹೋಗಿ ಪ್ರಮಾಣ ಮಾಡೋದಲ್ಲ, ನ್ಯಾಯಾಲಯದಲ್ಲಿ ಸಾಬೀತು ಮಾಡೋದು ಅಂತ ಹೇಳುವ ಒಂದು ಸಣ್ಣ ಜ್ಞಾನ ಕೂಡ ಇಲ್ಲ ನಿಮಗೆ ಅಂತಾದರೆ ನೀವು ವಕೀಲರ? ನನಗೆ ಆಶ್ಚರ್ಯ ಆಗ್ತಾ ಇದೆ. ಆದ್ದರಿಂದ ಕೊನೆಯದಾಗಿ ನನಗಿಲ್ಲಿ ಹೇಳೋಕ್ಕಿರುವಂಥದ್ದು ಒಂದು ವಿಷಯ, ಶಾಂತಿಯ ಹೋರಾಟ. ಶಾಂತಿಯ ಹೋರಾಟ ನಿಮಗೆ ಇಷ್ಟ ಇಲ್ಲ. ರಾಮ ಮಂದಿರದ ಚಳವಳಿ ಆದದ್ದೇ ಶಾಂತಿಯಿಂದ. ಗಲ್ಲಿ ಗಲ್ಲಿಯಲ್ಲಿ ಇಟ್ಟಿಗೆ ಹೊತ್ತುಕೊಂಡು ಪೂಜೆ ಮಾಡಿಕೊಂಡು ಹೋಗಿದ್ದಾರೆ. ನಿಮ್ಮ BJPಗಿಂತ ಕೊಟ್ಟದಲ್ಲ, ರಾಮನಿಗಾಗಿ ಸೇವೆ ಮಾಡಿದ್ದಾರೆ. ಏನು ಬಿಲ್ಲು ಬಾಣ ಹಿಡ್ಕೊಂಡು ಬಂದಿದ್ದೀರಾ? ಗನ್ ಹಿಡ್ಕೊಂಡು ಬಂದಿದ್ದೀರಾ? ಚರಕದ ಮೇಲೆ ಅವಮಾನ ಮಾಡ್ತಿರಲ್ಲ. ಈ ಚರಕದ ಬಾವುಟವನ್ನು ಏರಿಸುವಂತ ಅದೆಷ್ಟೋ ಚಳವಳಿಗಳು, ಸ್ವಾತಂತ್ರ್ಯ ಚಳವಳಿಯ ಅಂಗಗಳು, ಎಷ್ಟು ಜನ ಪೆಟ್ಟು ತಿಂದಿದ್ದಾರೆ, ಎಷ್ಟು ದಿನದ ಲಾಠಿ ಚಾರ್ಜ್ ಆಗಿದೆ, ಎಷ್ಟು ದಿನ ಜೈಲಿಗೆ ಹೋಗಿದ್ದಾರೆ, ಎಷ್ಟು ಜನ ಜೀವ ಕೊಟ್ಟಿದ್ದಾರೆ ಗೊತ್ತಾ ಪೂಂಜರೆ ನಿಮಗೆ? ಆ ಚರಕದ ಬಗ್ಗೆ ಅವಮಾನ ಮಾಡ್ತಿರಲ್ಲ, ಆ ಚರಕದ ಬಾವುಟ ಹಾಕಬಾರದು, ಬ್ರಿಟಿಷ್ ಬಾವುಟವೇ ಇರಬೇಕು ಅಂತ ಹೇಳುವಂತ ಕಠಿಣ ಇರುವಾಗ ಚರಕದ ಬಾವುಟ ಹಾರಿಸುವುದು ದೇಶದ್ರೋಹದ ಕೆಲಸ ಅಂತೇಳಿ ಬ್ರಿಟಿಷರು ಹೇಳ್ತಿದ್ರು. ಬ್ರಿಟಿಷರು ಬಿಟ್ರೆ ಈಗ ನೀವೇ ಹೇಳೋದು. ಅದು ಕೂಡ ನಮ್ಮ ಸ್ವಾತಂತ್ರ್ಯ ದಿವಸದ ದಿವಸ ಅಧ್ಯಕ್ಷ ಭಾಷಣದಲ್ಲಿ ಹೇಳಿದ್ದೀರಿ ನೀವು. ಚರಕ ಸುತ್ತುವುದರಿಂದ, ತಿರುಗಿಸುವುದರಿಂದ ಸ್ವಾತಂತ್ರ್ಯ ಸಿಗಲಿಲ್ಲ ಅಂತೇಳಿ ಎಷ್ಟು ಜನರಿಗೆ ಅವಮಾನ ಮಾಡಿದಿರಿ. ಇಂಥ ಪ್ರಜಾಪ್ರಭುತ್ವದ ಕನಸು ಹೊತ್ತು ಜೀವದ ಆಸೆ ಬಿಟ್ಟು ಆ ಚರಕದ ಬಾವುಟ ಹಿಡಿದುಕೊಂಡು ಹೋರಾಟ ಮಾಡಿದ್ರಲ್ಲ, ಸಾವಿರ ಸಾವಿರ ಸಂಖ್ಯೆಯಲ್ಲಿ, ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಆ ಎಲ್ಲ ನಮ್ಮ ಹಿರಿಯರಿಗೆ ಅವಮಾನ ಮಾಡುವ ರೀತಿಯಲ್ಲಿ ಮಾತಾಡಿದ್ರಲ್ಲ ಪೂಂಜರೆ. ನೋವಾಗ್ತಾ ಇದೆ ನಮಗೆ. ನಮ್ಮ ಅಜ್ಜಂದಿರ ಮೇಲೆ, ನಮ್ಮ ಪಿಜ್ಜಂದಿರ ಮೇಲೆ ನೀವು ಅವರ ಎದೆಗೆ ತುಳಿಯುವ ರೀತಿ ಮಾತಾಡ್ತಿರಲ್ಲ. ನಾಳೆ ನಿಮ್ಮ ಅಪ್ಪನಿಗೆ ಅಮ್ಮನಿಗೆ ಕೂಡ ಗೌರವ ಕೊಡದಂಥ ದುಸ್ಥಿತಿ ಬರಬಾರದು ಅಂತೇಳಿ ನಿಮಗೆ ಎಚ್ಚರಿಕೆ ಮಾಡ್ತಾ ಇದ್ದೇನೆ. ನಿಮ್ಮ ಅಜ್ಜನಿಗಾಗಲಿ ಪಿಜ್ಜನಿಗಾಗಲಿ ಗೌರವ ಕೊಡದಂಥ ಒಂದು ಮಗನಾಗಿ ನೀವು ಬದಲಾವಣೆ ಆಗಬಾರದು ಅಂತೇಳಿ ಬುದ್ಧಿವಾದ ಹೇಳ್ತಾ ಇದ್ದೆ ಅಂತೇಳಿ ಅರ್ಥ ಮಾಡಿಕೊಳ್ಳಿ. ಜೊತೆಗೆ ಇನ್ನೊಂದು ಮಾತು, ಒಂದು ಕತೆ ಹೇಳಿ ನಾನು ಮುಗಿಸ್ತೇನೆ. ಕೌರವ, ಇದರಲ್ಲಿ ಮಹಾಭಾರತದಲ್ಲಿ ಕೌರವನಿಗೆ ಒಂದು ವಿಶಿಷ್ಟ ಸ್ಥಾನ ಉಂಟು. ಜನ ಎಲ್ಲ ಪ್ರೀತಿಸ್ತಾ ಇದ್ರು ಭ್ರಮೆಯಲ್ಲಿರ್ತಾನೆ ಕೌರವ. ನಾವು ಪೂಂಜರಾಗೆ ಎಲ್ಲರೂ ಜನ ನನ್ನೊಟ್ಟಿಗೆ ಇದ್ದಾರೆ ಅಂತೇಳಿ ಜನರನ್ನು ನಾಯಿಯಾಗಿ ಹೋಲಿಸಲು ಆಗ್ಬೋದು. ಇನ್ನೆಲ್ಲ ಹೇಳಿ ನಂಗೆ ಬರೋದಿಲ್ಲ ಬಾಯಲ್ಲೆಲ್ಲ ಅಂಥದ್ದೆಲ್ಲ ಮಾತಾಡಿದ್ದಾರೆ. ಮತದಾರರನ್ನು ಹೇಳೋಣ ಮಾತದು. ಓಟು ಕೊಡ್ಲಿ ಕೊಡದಿಲ್ಲ ಅದೆಲ್ಲ ಪ್ರಶ್ನೆ. ಬೆಳ್ತಂಗಡಿ ತಾಲೂಕಿನ ಶಾಸಕರ ಅಡಿಯಲ್ಲಿರುವಂಥ ಮತದಾರರ ಪ್ರಥಮ ಪ್ರಜೆ ನೀವೆಂತ ಹೇಳ್ತೀರಿ? ನಾಯಿಗಳು. ಇದು ನೀವು ಅವರಿಗೆ ಮಾತ್ರ ಹೇಳೋದಲ್ಲ, ಅವರ ಹೆತ್ತ ಅಮ್ಮನಿಗೆ ಮಾಡೋ ಅವಮಾನ. ನೀವು ಮಹಿಳಾ ದೌರ್ಜನ್ಯ ಮಾಡಿದ್ದೀರಿ. ಕೌರವನು ಅದನ್ನೇ ಭ್ರಮಿಸಿಕೊಂಡಿದ್ದ. ಕೌರವ ಹೇಳ್ತಾನೆ, ಇಡೀ ಹಸ್ತಿನಾಪುರದಲ್ಲಿ ನನ್ನನ್ನು ವಿರೋಧಿಸುವವರು ಯಾರೂ ಇಲ್ಲ. ಈ ರಸ್ತೆಯ ಕೆಲಸಕ್ಕೆ, ಹೋರಾಟಕ್ಕೆ ಯಾರು ಬರುವುದಿಲ್ಲ, ಎಲ್ಲ ನನ್ನ ಪರವಾಗಿದ್ದಾರೆ ಅಂತೇಳಿ ಕೌರವ ಗ್ರಹಿಸಿದಾಗೆ. ಜನರಿಗೆ ನೋವಿದೆ, ಈ ರಸ್ತೆ ಒಳ್ಳೆಯದಾಗಬೇಕು ಅಂತ ಭಾವನೆ ಇದೆ. ನಿಮ್ಮ ಉಂಟಲ್ಲ, ಪ್ರಮಾಣ ಮಾಡ್ತೀರಿ, ನೀವು ಆಣೆ ಮಾಡ್ತೀರಿ, ಜನರಿಗೆ ಯಾವುದಲ್ಲಿ ಹೆದರಿಕೆ ಉಂಟು ಅದನ್ನು ಹೆದರಿಸಿಬಿಡ್ತೀರಿ. ಈ ರೀತಿಯಲ್ಲಿ ಬಂದಿದ್ದೀರಿ. ಕೌರವ ಒಮ್ಮೆ ಹೇಳ್ತಾನೆ ಕೃಷ್ಣ ಸಂಧಾನಕ್ಕೆ. ಕೃಷ್ಣ ಸಂಧಾನ ಪ್ರಸಂಗದಲ್ಲಿ ಬರ್ತದೆ. ಕೌರವ ಸುರಿಗೆ ಕೃಷ್ಣನಲ್ಲಿಗೆ ಹೋಗುದು, ತಲೆ ಹತ್ರ ಕೂತ್ಕೊಳ್ಳೋದು, ಅರ್ಜುನ ಕಾಲಬುಡದಲ್ಲಿ ಕೂತ್ಕೊಳ್ಳೋದು. ಆವಾಗ ಕೃಷ್ಣ ಎಚ್ಚರಿಕೆ ಆಗುವ ಕಾಲಬುಡದಲ್ಲಿ ಕರುವ ಈ ಇಡೀ ದೇಶ ಜನತೆ ಕಾಣ್ತದೆ. ಮತ್ತೆ ನೋಡೋಕೆ ಇಲ್ಲಿ ಕೌರವ ಇದ್ದಾನೆ. ಓಹ್, ನೀವು ಇದ್ದೀರಾ ಅಂದರೆ ಜನರ ಪರವಾಗಿ ಕೃಷ್ಣ ಇದ್ದ ಅಂತೇಳಿ ತೋರಿಸುವಾಗ ಅವನಿಗೆ ಬಿಸಿ ಆಗ್ತದೆ. ಅವನು ಒಡ್ಡಾಲಗೆ ಹೇಳ್ತಾನೆ, ನೋಡಿ ಕೌರವನ ಒಡ್ಡಾಗದ ಐಸಿರಿಯನ್ನು ನೋಡಿ. ಯಾರೆಲ್ಲ ಇದ್ದಾರೆ? ಶಕುನಿಗಳಿದ್ದಾರೆ, ಕ್ರಿಮಿನಲ್ಗಳಿದ್ದಾರೆ, ವೇಷವಾಡಿ ದಂಧೆಗೆ ಪುನೀತ್, ಕೆರೆಹಳ್ಳಿ ಅಂತವರಿದ್ದಾರೆ ಅಂತ ಹೇಳುವ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಶಕುನಿ ಇದ್ದಾನೆ, ಪಾಪ ನೋವನ್ನು ಅನುಭವಿಸಿ ಹಸ್ತಿನಾವತಿ ರಕ್ಷಣೆ ಮಾಡಲಿಕ್ಕೆ ಬೇಕಾಗಿರುವಂತಹ ಭೀಷ್ಮಾಚಾರ್ಯರಿದ್ದಾರೆ, ಪಾಠ ಹೇಳಿಕೊಟ್ಟ ದ್ರೋಣಾಚಾರ್ಯರಿದ್ದಾರೆ, ಬೇರೆ ಬೇರೆ ಎಲ್ಲರೂ ಕೂತ್ಕೊಂಡಿದ್ದಾರೆ.
ಅವರನ್ನೆಲ್ಲ ಕೂಡ ಅಂಕುಶ ಹಾಕಿ ಇವತ್ತು ಅಡ್ವಾಣಿ ಮನೆಯಲ್ಲಿ ಕೂತಾಗೆ, ಅಡ್ವಾಣಿ ಮನೆಯಲ್ಲಿ ಕೂತ್ಕೊಳಿಸಿಲ್ವಾ? ಹಾಗೆ ಈಗ ಬೇಕು ಯಾರು ಈ ದೇಶದ ವಿಚಿತ್ರವಾಗಿ ತುಂಡು ಮಾಡಲಿಕ್ಕೆ ಹೋಗ್ತಾರಾ? 1928 ಸಾವರ್ಕರ್ ಹೇಳಲಿಲ್ವಾ ಈ ದೇಶ ಎರಡಾಗಬೇಕು? ಎದೆ ತಟ್ಟಿ ಹೇಳಬೇಕು ನಾವು. ದೇಶ ಒಡೆದ ದುಷ್ಕೀರ್ತಿ ಮಾಡಬೇಕಾದವರಿಗೆ RSS ಅವರಿಗೆ ಇದೇ ಸಾವರ್ಕರ್ ಹೇಳಿದ್ದು 2 ದೇಶ ಆಗಬೇಕು, ಒಂದು ಮುಸಲ್ಮಾನರಿಗೆ ಒಂದು ಹಿಂದೂಗಳಿಗೆ ಈ ದೇಶ ತುಂಡಾಗಬೇಕು ಅಂತೇಳಿ. ನಿಮ್ಮ ಬಾಯಲ್ಲಿ ತಪ್ಪಿ ಕೂಡ ಬರೋದಿಲ್ಲ. ಅದು ನೇಪಾಳ ತುಂಡಾದ ಹೇಗೆ ಅಂತ ಹೇಳೋದಿಲ್ಲ ನೀವು, ಅಫ್ಘಾನಿಸ್ತಾನ ತುಂಡಾದ ಹೇಗೆ ಅಂತ ಹೇಳೋದಿಲ್ಲ, ಆಮೇಲೆ ಶ್ರೀಲಂಕಾ ಹೋದ ಹೇಗೆ ಅಂತ ಹೇಳೋದಿಲ್ಲ. ಈ ಸಾವರ್ಕರ್ ಹೇಳಿದಂಟು ಅದು ಸಾವರ್ಕರ್ ತಲೆ ಹೋಗಬೇಕು. ಅದಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳ್ತೀರಿ. ಅಲ್ಲಿ ಕೌರವ್ ಹೇಳ್ತಾನೆ, ಯಾರು ಈ ನನ್ನ ಒಡ್ಡೋದಲ್ಲಿ ಕೂತಿದ್ದಾರ ಎಲ್ಲರನ್ನು ಹೊಗಳ್ತಾ ನಿಜವಾದ ಪ್ರಜೆಗಳನ್ನು ಗೌರವ ಕೊಡುವ ರೀತಿಯಲ್ಲಿ ಆ ಎಂಥದವರಿಗೆ ಕೃಷ್ಣನಿಗೆ ಬೇಡದ ಭಾಷೆಯಲ್ಲಿ ಬೈತಾನೆ. ಕಳ್ಳ, ಸುಳ್ಳ, ಆಮೇಲೆ ಎಂಥದ್ದು ಹೆಣ್ಣು ಹುಚ್ಚ. ಇಡೀ ದೇಶದಲ್ಲಿ ಹಸ್ತಿನಾವತಿಪುರದಲ್ಲಿ ಒಂದೇ ಒಂದು ಹುಡುಗಿಯ ಸೇರೆ ಎಳೆದವ ನಾನು ಕೆಟ್ಟವನಂತೆ. ಕೃಷ್ಣ ಎಷ್ಟು 16,000 ಇವ ಹೇಳೋದು ಕೌರವ. ಆ ರೀತಿಯಲ್ಲಿ ಇವತ್ತು ಜನರನ್ನು ಅವಮಾನಕಾರಿಯಾಗಿ ನೋಡುವಂತ ಆ ಕೌರವನ ಪ್ರತಿರೂಪವಾಗಿ ಬಂದಿದ್ದೀರಿ. ಕೌರವ ಎಷ್ಟೇ ಬೊಬ್ಬೆ ಹೊಡಿಲಿ ಅಧರ್ಮದಕ್ಕೆ ಪ್ರಾಯಶ್ಚಿತ್ತವಾಗಿ 18 ದಿವಸದಲ್ಲಿ ಸರ್ವನಾಶ ಹೋಗಿದ್ದಾನೆ. ಗದಾ ಪರ್ವದಲ್ಲಿ ತೊಡೆ ಮುರಿದು ಬಿದ್ದಿದ್ದಾನೆ. ನಿಮಗೆ ಕೂಡ ಅದೇ ಪರಿಸ್ಥಿತಿ ಬರ್ತದೆ ಪುಂಜರೇ. ನಿಮಗೆ ನಿಜವಾಗಿ ಕೂಡ ಗದಾ ಪರ್ವ ಬರೋದು ಬೇಡ ಅಂತಿದ್ರೆ, ಕೌರವನ ದುಷ್ಟ ಪರಿಸ್ಥಿತಿ ನಿಮಗೆ ಬರೋದು ಬೇಡ ಅಂತಿದ್ರೆ, ಪುಂಜಾಲಕಟ್ಟೆಯಿಂದ ಚಾರ್ಮಾಡಿ ತನಕಾಗುವ ರಸ್ತೆ ದುರಸ್ತಿಗೆ ಗಮನ ಕೊಡಿ. ಏನು ಎದುರಿಸ್ತೀರಿ ನೀವು? ಇವರು ಪ್ರತಿಭಟನೆ ಮಾಡಿದರೆ ಅದು ನಿಂತೋಜಿದ್ದು ಕೆಲಸ, ಮತ್ತೆ 10 ವರ್ಷ ಆಗೋದಿಲ್ಲ ಅಂತೇಳಿ. ಅದ್ಯಾವ ರೂಲ್ಸ್ ಮಾರ ನನಗೆ ಗೊತ್ತಿಲ್ಲ. 10 ವರ್ಷ ಸಾಕತ್ತುಂಟ ನಿಮಗೆ ನಿಲ್ಲಿಸ್ಲಿಕ್ಕೆ? ಏನಂದ್ರೆ ಎಸಿದ್ರಿ ನೀವು? ಪ್ರಜಾಪ್ರಭುತ್ವ ರಾಷ್ಟ್ರ ಇದು. ನಾವು ಈಗಾಗಲೇ ಹೇಳಿದ್ದೇವೆ, ನಮ್ದು ರಸ್ತೆ ಹಿತರಕ್ಷಣಾ ವೇದಿಕೆ, ರಾಷ್ಟ್ರೀಯ ಹೆದ್ದಾರಿ ಹಿತರಕ್ಷಣಾ ವೇದಿಕೆ ತಯಾರಾಗಿದೆ. ಆ ರಾಷ್ಟ್ರೀಯ ಹೆದ್ದಾರಿ ಪೂರ್ಣಗೊಳ್ಳುವವರೆಗೆ ನಾವು ನಿದ್ದೆ ಮಾಡುವುದಿಲ್ಲ, ಜಾಗೃತರಾಗಿರ್ತೇವೆ, ಸದಾ ನಿಮ್ಮನ್ನು ಎಚ್ಚರಿಸ್ತಾನೆ ಇರ್ತೇವೆ ಅಂತ ಹೇಳಿ ಹೇಳ್ತಾ ನನ್ನ ಪ್ರಾಸ್ತಾವಿಕ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಶ್ರೀಯುತ BM ಭಟ್ ಅವರಿಗೆ. ಈಗ ಶ್ರೀಯುತ ನಾಗೇಶ್ ಗೌಡ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರು, ಇವರು ರಸ್ತೆ ಬಗ್ಗೆ ಪ್ರಾಸ್ತಾವಿಕವಾಗಿ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ ಹಾಗೂ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ, ನಮ್ಮ ಮಹಾತ್ಮ ಗಾಂಧೀಜಿಯವರನ್ನು ವಂದಿಸ್ತಾ, ಹಾಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ವಂದಿಸ್ತಾ, ಹಾಗೆ ನಮ್ಮ ನೆಚ್ಚಿನ ನಾಯಕರು, ಪ್ರಾಮಾಣಿಕ ರಾಜಕೀಯ ಅಂದರೆ ಏನು ಅಂತ ನಮ್ಮ ಜನತೆಗೆ ತೋರಿಸಿಕೊಟ್ಟಂತಹ ವಸಂತ ಬಂಗಾರವರಿಗೂ ನಮಿಸುತ್ತಾ, ಹಾಗೂ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯರು, ಹಾಗೆ ನಮ್ಮ KPCC ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ನಮ್ಮ ಈ ಹೋರಾಟ ಚಳವಳಿಯ ಒಂದು ಅಧ್ಯಕ್ಷರು ಆಗಿರ್ತಕ್ಕಂತಹ ರಕ್ಷೀಶ್ವರಂ ಅವರಿಗೂ ವಂದಿಸ್ತಾ, ಹಾಗೂ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ ವಂದಿಸ್ತಾ, ಹಾಗೂ ಬೆಳ್ತಂಗಡಿ ಮಹಾಜನತೆಗೆ ವಂದಿಸುತ್ತಾ, ಇವತ್ತು ಈ ಕಾಮಗಾರಿಯ ಒಂದು ಟೆಕ್ನಿಕಲ್ ಪಾಯಿಂಟನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. BC Road 2 ಚಾರ್ಮಾಡಿ ರಸ್ತೆ ಪೂಂಜಾ ಕಟ್ಟೆಯಿಂದ, ಈಗ ಹೇಳಿದರು ಹಾಡಲ್ಲಿ ಹೇಳುವಾಗ, ಪೂಂಜನ ಕಟ್ಟೆಯಿಂದ ಈಗ ಎಲ್ಲಿ ಚಾರ್ಮಾಡಿಯವರೆಗೆ ಇರುವಂಥದ್ದು ಟೋಟಲ್ 35 ಕಿಲೋಮೀಟರ್. ಚೈನೇಜ್ 40ರಿಂದ ಚೈನೇಜ್ 75ರವರೆಗೆ, BC Road 2 ಚಾರ್ಮಾಡಿಯವರೆಗೆ ಟೋಟಲ್ 35 ಕಿಲೋಮೀಟರ್. ಇದರಲ್ಲಿ ಸುರುವಿಗೆ ಅವರು ಮಾಡಬೇಕಾದಂಥದ್ದು ಅಂದಾಜು ಪಟ್ಟಿ ತಯಾರಿಸುವಾಗ ಒಂದಷ್ಟು ಅದಕ್ಕೆ ಏನೇನು ಸಮಸ್ಯೆಗಳಿದ್ದಾವೆ ಸರ್ವೆ ಮಾಡುವಾಗ ಅದಕ್ಕೆ ಸ್ಥಳದ ಅವಕಾಶಗಳು ಎಲ್ಲೆಲ್ಲಿ ಬೇಕಾಗ್ತದೆ, ಖಾಸಗಿ ಭೂಮಿಗಳು ಎಲ್ಲೆಲ್ಲಿ ಬೇಕಾಗ್ತದೆ, ಅದನ್ನು ಪಟ್ಟಿ ಮಾಡಿ ಅದನ್ನು ಸರ್ವೆ ಮುಖಾಂತರ ಆ ರಸ್ತೆಯ ಉದ್ದಕ್ಕೂ ಸ್ಥಳ ಸ್ವಾಧೀನ ಮಾಡಬೇಕಾದಂಥ ಕೆಲಸ ಇವರು ಮಾಡಬೇಕಾದದ್ದು. ಆದರೆ ಇವರು ಮಾಡಿರ್ತಕ್ಕಂಥದ್ದು ಕೇವಲ ಸೀದಾ ಅಂದಾಜು ಪಟ್ಟಿ ತಯಾರಿಸಿ ರಸ್ತೆಯನ್ನು ಶಂಕುಸ್ಥಾಪನೆ ಮಾಡಿಬಿಟ್ಟಿದ್ದಾರೆ. ಸ್ಥಳ ಇಲ್ಲ, ಸ್ಥಳ ಯಾರೆಲ್ಲ ಕೊಡಬೇಕು ಅವರಿಗೆ ದುಡ್ಡು ಕೊಟ್ಟಿಲ್ಲ. BC ರೋಡಿಂದ ಪೂಂಜಾಲಕಟ್ಟೆವರೆಗೆ ಮಾಡಿದ್ದನ್ನು ದುಡ್ಡು ಕೊಟ್ಟಿಲ್ಲ. ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ನಿವೇಶನಗಳು, ಯಾರ್ಯಾರದು ಜಾಗಗಳು ಬರ್ತವೆ ಅವರಿಗೆ ಯಾರಿಗೂ
ಒಂದು ನಯ ಪೈಸೆ ಕೊಡುವ ಆಲೋಚನೆ ಅದರಲ್ಲಿ ದುಡ್ಡು ಇದ್ದರೂ ಅವರು ಅದನ್ನು ಕಾರ್ಯರೂಪಕ್ಕೆ ತರಲಿಲ್ಲ. ತರಾತುರಿಯಲ್ಲಿ MP ಎಲೆಕ್ಷನು MLA ಎಲೆಕ್ಷನ್ ಅಂತ ಹೇಳಿ ತರಾತುರಿಯಲ್ಲಿ ಶಂಕುಸ್ಥಾಪನೆ ಮಾಡಿ ಕಾಮಗಾರಿ ಮಾಡಿ ಅಂತ ಹೇಳಿದರೆ ಇದರ ಅರ್ಥ ಏನು? ಒಂದು ಟೆಂಡರ್ ಆಗಬೇಕಾದ್ರೆ ಎಸ್ಟಿಮೇಟ್ ಆಗಿ ಸ್ಥಳ ನಿವೇಶನಗಳನ್ನೆಲ್ಲ ಸ್ವಾಧೀನಪಡಿಸಿಕೊಂಡು ಅವರಿಗೆ ಕೊಡಬೇಕಾದನ್ನೆಲ್ಲ ಕೊಟ್ಟು ನಂತರ ಇವರು ಟೆಂಡರ್ ಕರಿಬೇಕಾದದ್ದು. ಇದು ಮೊದಲ ಸಮಸ್ಯೆ ಇಲ್ಲಿದೆ. ಭೂ ಸ್ವಾಧೀನ ಮಾಡಿಲ್ಲ. ಭೂ ಸ್ವಾಧೀನ ಮಾಡದೆ ಸೈಟ್ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಗುತ್ತಿಗೆದಾರಿಗೆ ಆಗ್ತಾ ಇಲ್ಲ. ಇದರಿಂದಾಗಿ ಅವರು ಅಲ್ಲಿ ಇದು ಎಂಥದ ಕಾಗೆ ಹೋಗುವಾಗ ಇದು ಮಾಡ್ತಾ ಹೋಗ್ತದೆ, ಗಲೀಜು ಮಾಡ್ತಾ ಹೋಗ್ತದೆ, ಆ ಥರ ಮಾಡಿಕೊಂಡು ಹೋಗಿದ್ದಾರೆ. ಇದಕ್ಕೆ ಕಾರಣ ಯಾರು? ಇವರ ರಾಜಕೀಯ ತೆವಲಿನಲ್ಲಿ, ರಾಜಕೀಯ ಜನರನ್ನು ಮೋಸ ಮಾಡಿ ಮತ ಗಳಿಸುವ ಒಂದು ತೆವಲಿನಲ್ಲಿ ಇವರು ಈ ಥರ ಒಂದು ಎಸ್ಟಿಮೇಟ್ಗಳನ್ನು ಮಾಡಿ ಯಾವುದೇ ಭೂ ಸ್ವಾಧೀನ ಮಾಡದೆ ಈ ಥರ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಿದ್ದೇವೆ. ಇದಾದ ನಂತರ ಟೆಂಡರ್ ಪ್ರಕ್ರಿಯೆ ನಡೀತದೆ. ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಲೋವೆಸ್ಟ್ L1 ಅಂತ ಹೇಳ್ತಾರೆ. ಈ ಪ್ರೊಕ್ಯೂಮೆಂಟಲ್ಲಿ L1 ಬಿಡ್ದಾರರು ಬಿಡ್ಡು ಅವರಿಗೆ ಕಾಯಮಾಗುತ್ತೆ. ಅದಾದ ನಂತರ 1 ತಿಂಗಳಲ್ಲಿ ಇವರಿಗೆ ಸ್ಥಳ ನಿವೇಶನ ಹಸ್ತಾಂತರ ಮಾಡಬೇಕು. 30 ದಿನದೊಳಗೆ ನಿವೇಶನ ಹಸ್ತಾಂತರ ಮಾಡಬೇಕು. ಎಲ್ಲ ಗುತ್ತಿಗೆದಾರರಿಗೂ ಒಂದೇ ನಿಯಮ ಇಡೀ ದೇಶದಲ್ಲಿ. ಆದರೆ ಇವರು ಸಂಪೂರ್ಣ ಸ್ಥಳ ಇದುವರೆಗೂ ಗುತ್ತಿಗೆದಾರರಿಗೆ ಹಸ್ತಾಂತರ ಮಾಡಿಲ್ಲ. ಇದುವರೆಗೂ ಸ್ಥಳ ಹಸ್ತಾಂತರ ಮಾಡಿಲ್ಲ. ಕೇವಲ 35 ಕಿಲೋಮೀಟ್ರಲ್ಲಿ 8 ಕಿಲೋಮೀಟ್ರ್ ಹಸ್ತಾಂತರ ಮಾಡಿ 12 ಕಿಲೋಮೀಟ್ರ್ ಬಿಲ್ಲು ಕೊಟ್ಟಿದ್ದಾರೆ ಡಾಮರ್ ಆಗಿದೆ ಅಂತೇಳಿ. 106 ಕೋಟಿ ಇವರು ಬಿಲ್ ಪೇಮೆಂಟ್ ಮಾಡಿದ್ದಾರೆ. 12 ಕಿಲೋಮೀಟ್ರ್ ಡಾಮರ್ ಕಂಪ್ಲೀಟ್ ಆಗಿದೆ. ಇದರಲ್ಲಿ ಎಲ್ಲಿ ಡಾಮರ್ ಕಂಪ್ಲೀಟ್ ಆಗಿದೆ? ಹಾಕಿದ ಡಾಮರ್ ಅವರೊಟ್ಟಿಗೆ ಹೋಗಿದೆ. ಯಾವುದನ್ನು ಮಾಡಲಿಕ್ಕೆ ಆಗದ ರೀತಿಯಲ್ಲಿ ಈ ಕಾಮಗಾರಿ ಟೆಂಡರನ್ನು ಕರೆದು ಈ ರಾಜಕೀಯ ಉದ್ದೇಶಕ್ಕೋಸ್ಕರ ಈ ಟೆಂಡರನ್ನು ಕರೆದು ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಆಗ್ತಾ ಇದೆ. ಆನಂತರ ಇವರು ಹಾಕಿರುವ ಟೆಂಡರು 31.04 ಬಿಲೋ, 31.04% ಬಿಲೋ. ಅದು ಆಗುವಾಗ 385 ಕೋಟಿಗೆ ಈ ಟೆಂಡರ್ ಅವರಿಗೆ ಕಾಯಮಾಗುತ್ತೆ. ಆ ಪ್ರಕಾರ DB ಜೈನು ಅದರಲ್ಲೂ ಅವರು ಆ ವರ್ಕ್ ಮಾಡೋಕ್ಕೆ ನಿಪುಣರಿದ್ದಾರೆ. ನಾವು ಅವರ ಬ್ಯಾಕ್ಗ್ರೌಂಡ್ ಎಲ್ಲ ತಿಳಿಯುವಾಗ 7,000 ಕೋಟಿ ಅವರು 7,000 ಕೋಟಿಯ ವರ್ಕ್ ಆರ್ಡ್ರನ್ನು ಇದಕ್ಕೆ ಸಲ್ಲಿಸಿದ್ದಾರೆ. ಅಷ್ಟು ಕೆಪಬಿಲ್ ಇರತಕ್ಕಂತಹ ಒಬ್ಬ ಗುತ್ತಿಗೆದಾರರು. ಅದನ್ನು ಬಿಲೋ ಹಾಕಿದ್ದನ್ನು ಇನ್ನು ವರ್ಕ್ ಸ್ಲಿಪ್ ಮಾಡಿ ತೆಗೆಯುವಂಥ ಒಂದು ಕ್ರಮ ಉಂಟು. ಒಂದು ಟೆಂಡರ್ ಆದರೆ ಬಿಲೋ ಹಾಕಿ ಆ ಬಿಲೋ ಅಮೌಂಟನ್ನು ಬೇರೆ ಬೇರೆ ಕಾಮಗಾರಿಗಳು ಕಟ್ಟಿಂಗು ಅದು ಇದು ಎಕ್ಸಸ್ ತೋರಿಸಿ ಅದನ್ನು ತೆಗಿಯುವಂಥ ಒಂದು ಕ್ರಮ. ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಟೆಂಡರ್ ಅಂತೇಳಿ ಇವರು ಹೊಸ ನಾಮಕರಣ ಮಾಡಿಕೊಂಡು ಬಂದಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಟೆಂಡರ್ ಅನ್ನುವಂಥದ್ದು ನಮ್ಮ ಇಡೀ ದೇಶದಲ್ಲಿ ಯಾವುದೇ ಇಲಾಖೆಯಲ್ಲಿ ಇಲ್ಲ. ಯಾವುದೇ ಇಡೀ ದೇಶದಲ್ಲಿ ನೋಡಿದರೆ ಬ್ಯಾಕ್ ಟು ಬ್ಯಾಕ್ ಟೆಂಡರ್ ಅನ್ನುವಂಥದ್ದು ಯಾವುದೇ ಇಲಾಖೆಯಲ್ಲಿ ಇಲ್ಲ. ನಾವು NH ಅಧಿಕಾರಿಗಳನ್ನು ಸಂಪರ್ಕಿಸಿ ಇದರ ಬಗ್ಗೆ ಮಾಹಿತಿಯನ್ನು ಕೇಳಿದಾಗ ಅದು ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ, ನಾವು ಯಾರಿಗೂ ಎಗ್ರಿಮೆಂಟ್ ಮಾಡಿಕೊಡಲಿಕ್ಕೆ ಹೇಳಿಲ್ಲ, ನಮಗೆ DP ಜೈನವರೇ ಜವಾಬ್ದಾರಿ, ಇದುವರೆಗೆ ಯಾವುದೇ ಎಗ್ರಿಮೆಂಟ್ ಆಗಿಲ್ಲ ಅನ್ನುವಂಥದ್ದು ಮಾತನ್ನು ಅವರು ಹೇಳಿದ್ದಾರೆ. ಮೊನ್ನೆ ಅವರು ಪ್ರೆಸ್ ಮೀಟ್ ಮಾಡುವಾಗ ಬ್ಯಾಕ್ ಟು ಬ್ಯಾಕ್ ಟೆಂಡರ್ ಅನ್ನುವಂಥ ಹೆಡ್ಲೈನನ್ನು ನಮಗೆ ತೋರಿಸಬೇಕಾಗಿತ್ತು. ಪತ್ರಿಕಾ ಮಾಧ್ಯಮದವರು ಅದನ್ನು ಕೇಳಬೇಕಾಗಿತ್ತು. ಆ ಥರ ಟೆಂಡರು ಇಲ್ಲವೇ ಇಲ್ಲ, ಇದು ಆ ಥರ ಎಗ್ರಿಮೆಂಟು ಇಲ್ಲ. ಇದು ಜನರಿಗೆ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ. ಇದು ಶುದ್ಧ ಸುಳ್ಳು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಒಂದು ವೇಳೆ ಸಬ್ ಕಾಂಟ್ರಾಕ್ಟ್ ಕೊಡಬೇಕಾದರೂ ಇಲಾಖೆ ಒಪ್ಪಿಗೆ ಮೇರೆಗೆ ಈ ಕಾಮಗಾರಿಯಲ್ಲಿ NH ಕಾಮಗಾರಿಯಲ್ಲಿ 30% ಮಾತ್ರ ಸಬ್ ಕಾಂಟ್ರಾಕ್ಟ್ ಕೊಡಲಿಕ್ಕೆ ಪವರ್ ಇದೆ. ಅದು ಇಲಾಖೆ ಮತ್ತು DB ಜೈನ್ ಒಟ್ಟಿಗೆ ಮಾಡಬೇಕಂಥದ್ದು. ಇಲ್ಲದಿದ್ದರೆ ಟೆಂಡರ್ ಕಂಪ್ಲೀಟ್ ರಿಜೆಕ್ಟ್ ಮಾಡಿ ಅವ್ರ ಮೇಲೆ ಬ್ಲ್ಯಾಕ್ ಲಿಸ್ಟ್ ಮಾಡಿ ಆ ನಂತರ ಇವರು ಹೊಸ ಟೆಂಡರನ್ನು ಕರಿಬೇಕು. ಅದರಲ್ಲಿ ಕ್ವಾಲಿಫಿಕೇಷನ್ ಬೇಕು, 50% ವರ್ಕ್ ಡನ್ ಬೇಕು, ಆನಂತರ ಟರ್ನ್ ಓವರ್ ಇರಬೇಕು. ಅದಕ್ಕೆ ಅದೆಷ್ಟು ಕಾಮಗಾರಿ ಮೊತ್ತನ ಅಷ್ಟು ಟರ್ನ್ ಓವರ್ 5 ವರ್ಷದಲ್ಲಿ ಅವರಿಗೆ ಇರಬೇಕು. ಆ ನಂತರ ಅವರಿಗೆ ಟೆಂಡರಿಗೆ ಬಿಡ್ ಸಬ್ಮಿಟ್ ಮಾಡಲಿಕ್ಕೆ ಆಗುತ್ತೆ. ಎಲ್ಲರಿಗೆ ಬಿಡ್ ಸಬ್ಮಿಟ್ ಮಾಡಲಿಕ್ಕೆ ಆಗೋದಿಲ್ಲ.
ಬಿಡ್ ಇವ್ಯಾಲ್ಯೂಷನ್ ಮಾಡುವಾಗ ಅದರ ಬಿಡ್ ಕೆಪಾಸಿಟಿ ಅಂತ ಒಂದು ಫಾರ್ಮುಲಾ ಉಂಟು, ಅದು ಹಾಕುವಾಗ ಅದು ಅದರಲ್ಲಿ ಗುಣಿಸಿ ತಾಳೆ ಮಾಡುವಾಗ ಅದು ಬರಬೇಕು. ಆ ನಂತರ ಟೆಂಡರ್ ಸ್ಟ್ಯಾಂಡ್ ಆಗುತ್ತೆ. ಆನಂತರ ಸೋಲ್ಡ್ ಪೇವರ್ ರಸ್ತೆ ಅಂತೇಳಿ ಇದು 40 ಕಿಲೋಮೀಟ್ರ್, ಅದನ್ನು ಮಾಡಿಫಿಕೇಷನ್ ಮಾಡಿಕೊಂಡು ಗುರುವಾಯನಕೆರೆಯಿಂದ ಉಜಿರೆವರೆಗೆ ಅವರು ಸ್ಯಾಂಕ್ಷನ್ ಹಾಕಿರುವುದು ಸೋಲ್ಡ್ ಪೇವ್ಮೆಂಟ್ ರೋಡು 35 ಕಿಲೋಮೀಟ್ರ್ ಸೋಲ್ಡ್ ಪೇವ್ಮೆಂಟ್ ರೋಡ್ ಅಂತೇಳಿ ಅದರಲ್ಲಿ ವರ್ಕ್ ಆರ್ಡ್ರಲ್ಲಿ ಇರ್ತಕ್ಕಂಥದ್ದು ಸೋಲ್ಡ್ ಪೇವ್ಮೆಂಟ್ ರೋಡ್ ಅಂತೇಳಿ. ಅದರಲ್ಲಿ ಆ ಶೋಲ್ಡರ್ ಪೇವ್ಮೆಂಟ್ ರೋಡನ್ನು ಇವರು ಮಾಡಿಫಿಕೇಷನ್ ಮಾಡಿಕೊಂಡು ಗುರುವಾಯನಕೆರೆಯಿಂದ ಉಜಿರೆವರೆಗೆ ಅವೈಜ್ಞಾನಿಕ ರೀತಿಯಲ್ಲಿ, ಉದಾಹರಣೆಗೆ ನಮ್ಮ ಈ ಬೆಳ್ತಂಗಡಿಯಲ್ಲಿ 5 ಫೀಟ್ ಚರಂಡಿ ಮಾಡಿದರೆ ಆ ಚರಂಡಿಗೆ ನಮ್ಮ ಬೆಳ್ತಂಗಡಿ ಜಾಗ ಮುಗೀತು. ಬೆಳ್ತಂಗಡಿಗೆ ನಗರದಲ್ಲಿ. ಆದರೆ ಆ ಇಂಟೀರಿಯರಲ್ಲಿ ಹೋದರೆ ಓಕೆ, ಜಾಗ ಇದೆ, ಅದು ಮಾಡ್ಬೋದು. ಈ ಸಿಟಿ ಏರಿಯಾದಲ್ಲಿ ಅದರ ಕತೆ ಏನು ಅನ್ನುವಂಥದ್ದೇ ಗೊತ್ತಿಲ್ಲ. ಇದು ಸ್ಯಾಂಕ್ಷನ್ ಆದ ನಂತರ ಮಾಡ್ತಕ್ಕಂಥ ಮಾಡಿಫಿಕೇಷನ್ಗಳು. ಅದರಲ್ಲಿ ಆರ್ಡ್ರ್ ಇರುವಂಥದ್ದು, ವರ್ಕ್ ಆರ್ಡ್ರಲ್ಲಿ ಇರುವಂಥದ್ದು ಶೋಲ್ಡರ್ ಪೇವ್ಮೆಂಟ್ ರೋಡು 35 ಕಿಲೋಮೀಟ್ರ್ ಅದೇ ರೀತಿ ಇದೆ. ಇದು ಅದರ ಟೆಕ್ನಿಕಲ್ ಪಾಯಿಂಟ್ಗಳು. ಇದಿಷ್ಟಿದ್ದರೂ ಇವರು ಎಲ್ರಿಗೆ ಬೈತಾರೆ. ಅದರ ಬಗ್ಗೆ ಮಾತಾಡಿದರೆ ಎಂಥದ ಒಂದು ಮಾತು ಬಂತು ತುಳುವಲ್ಲಿ, ನಾಯಿದ್ದ ಬಾಲೆಲು ಅಂತೇಳಿ. ಮೊನ್ನೆ ಸವಣರಲ್ಲಿ ನಾಯಿದ್ದ ಬಾಲೆಲು ಅಂದರೆ ನಾಯಿಗೆ ಹುಟ್ಟಿದವರು ಅಂತ. ಆದರೆ ಎಲ್ಲ ಅಮ್ಮಂದಿರಿಗೂ ನಾಯಿಗಳಂತ ಹೇಳೋದವರು, ಇದೆಂಥ ವಿಪರ್ಯಾಸ. ನಮ್ಮನ್ನು ಕೇಳುವ ಅಧಿಕಾರ ಇಲ್ಲ ಅಂತಾರೆ, ನಮ್ಮನ್ನು ಪ್ರಶ್ನೆ ಮಾಡುವ ಅಧಿಕಾರ ಇಲ್ಲ ಅಂತಾರೆ. ಇವತ್ತು ಅವರು TAD ಆಗಲಿ, ಅವರಿಗೆ ಪೇಮೆಂಟ್ ಆಗಲಿ, ಅವ್ರ ಕಾರಲ್ಲಿ ತಿರುಗೋದಾಗಲಿ, ಎಲ್ಲ ದುಡ್ಡು ಟ್ಯಾಕ್ಸಿನ ದುಡ್ಡಿಂದ, ನಾವು ಆ ಊರಿನ ಜನ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ದುಡ್ಡಿಂದ ಅವರೀಗ ತಿರುಗಾಡ್ತಾ ಇದ್ದಾರೆ. ಅದನ್ನೇ ಹಿಡ್ಕೊಂಡು ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಡಾಖಂಡಿತವಾಗಿ ಎಲ್ಲರೂ ನಮ್ಮ ತಾಲೂಕಿನ ಜನ ಖಂಡಿಸಬೇಕು. ಬೆಳ್ತಂಗಡಿಯ ಮಹಾಜನತೆ ಇದನ್ನು ಅವರಿಗೆ ಕ್ಷಮಿಸುವುದಿಲ್ಲ, ಗ್ಯಾರಂಟಿ. ಇಷ್ಟೊಂದು ಅವಮಾನ ರೀತಿಯಲ್ಲಿ ಯಾವುದೇ ಒಬ್ಬ ಮಗುವನ್ನು ಆ ಥರ ಅವರು ಸಂಭವ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದು ವಿಚಾರ ಇದ್ದರೂ ಹಾಗಾದರೆ ಅವರು ಏನು ಕಲ್ತಿದ್ದಾರೆ, ಏನೋ ಅದು ಫಸ್ಟ್ MLA ಆಗಿರೋದ, ಮಾತಾಡಲಿಕ್ಕೆ ಗೊತ್ತಿಲ್ಲದವರ. ವಿಪರೀತ ಬುದ್ಧಿ ವಿನಾಶ ಕಾಲಂ ಅಂತ ಹೇಳ್ತಾರೆ. ಅವರಿಗೆ ವಿಪರೀತ ಬುದ್ಧಿ. ಅದರಿಂದಾಗಿ ಎಲ್ಲರನ್ನು ಈಗ ಹಿಂದೂ ಸಮಾಜದ ಧಾರ್ಮಿಕ ಒಂದು ವಿಚಾರದಲ್ಲಿ ಕಟ್ಟುಪಾಡುಗಳಲ್ಲಿ ಕಟ್ಟಿ ಹಾಕಿದರೆ ಜನ ಹೋಗುವುದಿಲ್ಲ ಅಂತ ಅವರು ತಿಳ್ಕೊಂಡಿದ್ದಾರೆ. ಜನರು ಅಷ್ಟು ದೊಡ್ಡರಲ್ಲ. ಬೆಳ್ತಂಗಡಿ ತಾಲೂಕಿನ ಜನರು ಬುದ್ಧಿವಂತರಾಗಿದ್ದಾರೆ. ಅವರು ಅದನ್ನು ಸ್ವಲ್ಪ ಬುದ್ಧಿವಂತಿಕೆಯಿಂದ ಅವರು ಕೆಲಸ ಮಾಡಿದರೆ ಒಳ್ಳೆಯದು ಅಂತ ಅವರಿಗೆ ಹೇಳ್ತಾ, ಇವರ ಈ ಇಡೀ ವಿಚಾರಗಳು ಈಗ ಭೂಸ್ವಾಧೀನಕ್ಕೆ ಹೋಗಬೇಕಾದ್ರೂ ಕಮಿಷನ್ ಬೇಕಂತೆ. ಭೂಸ್ವಾಧೀನ ಯಾರ್ಯಾರಿಗೆ ಜಾಗ ಹೋಗಿದೆ ಅವರಿಗೆ ದುಡ್ಡು ಸಿಗಬೇಕಾದ್ರೆ ಪಾಪ ಅವರು ದುಡ್ಡು ಕಮಿಷನ್ ಕೊಡಬೇಕಂತೆ. ಅವ್ರ ಹತ್ರ ಹೋಗಿ ಮಾತಾಡಬೇಕು, ಇವ್ರ ಹತ್ರ ಮಾತಾಡಬೇಕು. ಇನ್ನು ಅದರಲ್ಲಿ ಮಾತುಕತೆಯಲ್ಲೇ ಉಂಟು, ಇನ್ನೂ ಲ್ಯಾಂಡ್ ಅಕ್ವೇಷನ್ ಆಗಿಲ್ಲ, ಯಾರಿಗೂ ದುಡ್ಡು ಕೊಡಲಿಲ್ಲ. ಅದು ಕಮಿಷನ್ ಸೆಟ್ಲ್ಮೆಂಟ್ ಆಗಿಲ್ಲ ಕಾಣುತ್ತೆ. ಯಾಕೆ ಕೊಡಲಿಲ್ಲ ದುಡ್ಡು? ಸಾರ್ವಜನಿಕರ ದುಡ್ಡನ್ನು ಯಾರ್ಯಾರ ಭೂಮಿ ಹೋಗುತ್ತೆ ಅವರಿಗೆ ಕೊಡೋದ್ರಲ್ಲಿ ತಪ್ಪೇನಿದೆ? ಸ್ಯಾಂಕ್ಷನ್ ಆಗಿ ವರ್ಷ ಎಷ್ಟಾಯಿತು, ಇನ್ನೂ ದುಡ್ಡು ಕೊಟ್ಟಿಲ್ಲ, ಇನ್ನೂ ಲ್ಯಾಂಡ್ ಅಕ್ವೇಷನ್ ಆಗಿಲ್ಲ. ಅದರ ಅರ್ಥ ಏನು? ಆ ದುಡ್ಡು ಇಟ್ಕೊಂಡು ಏನು ಮಾಡ್ತೀರಿ ನೀವು? ಜನರು ಇದನ್ನು ಎಲ್ಲಿ ಆನ್ಸರ್ ಮಾಡ್ತಾರೆ? ಜನರು ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ. ಯಾರ್ಯಾರು ಲ್ಯಾಂಡ್ ಹೋಗುತ್ತೆ ಅವರು ಪಾಪ ಅವರ ಭಾವನೆ ನಮ್ಮಲ್ಲಿ ಹೇಳ್ಕೊಳ್ತಾರೆ. ಇದು ಈ ಥರ ಆದರೆ ನಾವು ಎಲ್ಲಿಗೆ ಹೋಗಬೇಕು? ಎಷ್ಟು ಸಾರಿ ಹೋಗಿದ್ದೇವೆ ಇಲಾಖೆಗೆ, ಏನೆಲ್ಲ ಮಾಡಿದ್ದೇವೆ, ಆದರೂ ಇವರು ಅದನ್ನು ಸ್ಯಾಂಕ್ಷನೇ ಮಾಡೋದಿಲ್ಲ, ದುಡ್ಡು ಕೊಡೋದಿಲ್ಲ, ಅದು ಫೈಲು ಕ್ಲಿಯರ್ ಆಗೋದಿಲ್ಲ. ಅದು ಬಂದು ಅಲ್ಲಿ ಮಾತಾಡಬೇಕು, ಇಲ್ಲಿ ಮಾತಾಡಬೇಕು, ಇದೇ ಆಗಿದೆ. ಹಾಗಾದರೆ ಅದರ ಅರ್ಥ ಏನು? ಜನರ ದುಡ್ಡನ್ನು ಜನರಿಗೆ ಕೊಡಲಿಕ್ಕೆ ಕಷ್ಟ ಏನು? ಇದು ಯಾಕೆ ಮಾಡ್ತಾ ಇಲ್ಲ? MP ಅವರು ಎಲ್ಲಿದ್ದಾರೆ? ಶಾಸಕರು ಎಲ್ಲಿದ್ದಾರೆ? ಮೈಸೂರಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಇಲ್ಲಿ ಜನರ ಕಷ್ಟಗಳನ್ನು ನಿವಾರಿಸಬೇಕು, ಅದನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಈ ಥರ ಆದರೆ ಉಗ್ರ ಹೋರಾಟವನ್ನು ನಾವೆಲ್ಲ ಮಾಡ್ತೇವೆ ಅಂತ ಹೇಳ್ತಾ, ಇನ್ನು ಮುಂದಿನದಲ್ಲಿ ಇದರ ಬಗ್ಗೆ ಎಲ್ಲರೂ ಮಾತಾಡಲಿಕ್ಕಿದ್ದಾರೆ. ಎಲ್ರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹೆದ್ದಾರಿಯ ದುರವಸ್ಥೆಗೆ ಮೂಲ ಕಾರಣಗಳನ್ನು ಎಳೆಯಾಗಿ ಮನದಟ್ಟು ಮಾಡಿಕೊಟ್ಟಂತಹ ಶ್ರೀಯುತ ನಾಗೇಶ್ ಕುಮಾರ್ ಗೌಡ ಇವರಿಗೆ ಧನ್ಯವಾದಗಳು. ಈಗ ಶ್ರೀ ಜಗದೀಶ್ ಡಿ, ಬೆಳ್ತಂಗಡಿ ನಗರ ಪಂಚಾಯತ್ ಸದಸ್ಯರು ಮತ್ತು ನಗರ ಕಾಂಗ್ರೆಸ್ ಅಧ್ಯಕ್ಷರು, ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬಂಧುಗಳೇ, ತಮಗೆಲ್ಲರಿಗೂ ನಮಸ್ಕಾರ.
ಈ ದಿನ ಪೂಂಜಾಲ್ಕಟ್ಟೆ ಚಾರ್ಮಾಡಿ ರಾಷ್ಟ್ರೀಯ ಹೆದ್ದಾರಿಯ ಅವ್ಯವಸ್ಥೆಯ ಬಗ್ಗೆ ತಮ್ಮ ಗಮನಕ್ಕೆ ಯಾವುದೆಲ್ಲ ವಿಚಾರಗಳನ್ನು ಮಂಡಿಸಬೇಕಾ, ಮುಂದೆ ಆಗುವ ಸಮಸ್ಯೆಗೆ ಯಾವುದೆಲ್ಲ ಪರಿಹಾರನ ಕಂಡುಕೊಳ್ಬೇಕಾ, ಅದಕ್ಕೋಸ್ಕರ ಈ ನಮ್ಮ ಒಂದು ಸಭಾ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿ ಇರತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ತಾವೆಲ್ಲ ಗಮನಿಸ್ತಾ ಇದ್ದೀರಾ, ನಾನೀಗ ಬೆಳ್ತಂಗಡಿ ಗಡಿಯಿಂದ ಗಡಿವರೆಗೆ ನಗರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಮಾತ್ರ ನಾನು ಮಾತಾಡಲಿಕ್ಕೆ ಇಚ್ಛಿಸ್ತೇನೆ. ಮೊದಲನೇದಾಗಿ ಈ ಬೆಳ್ತಂಗಡಿ ನಗರ ವ್ಯಾಪ್ತಿಯ ಗುರುವಾಯನಕೆರೆ ಮತ್ತು ನಮ್ಮ ಸೇತುವೆ ತನಕ ತಾವು ಮುಖ್ಯವಾಗಿ ಗಮನಿಸಬೇಕಾದ್ದು, ನಾವೇನಾದರೂ ಮಾತಾಡಿದರೆ ಅಭಿವೃದ್ಧಿಗೆ ವಿರೋಧ ಮಾಡ್ತಾರೆ ಅಂತ. ಇದು ಅಭಿವೃದ್ಧಿಗೆ ವಿರೋಧ ವಿಷಯ ಅಲ್ಲ. ಇವತ್ತು ನೀವು ಈ ಬೆಳ್ತಂಗಡಿ ಪೇಟೆಗೆ ಬಂದಾಗ ನಮ್ಮ ಸೇತುವೆ ಗಡಿಯಿಂದ ಗುರುವಾಯನಕೆರೆ ತನಕ ಹೋಗುವಾಗ ರಸ್ತೆ 7 ಮೀಟರ್ ಅಗಲ ಇದ್ದರೂ ಕೂಡ ಯಾಕೆ ಈ ಸಮಸ್ಯೆ ಬಂದಿದೆ? ಪ್ರತಿಯೊಬ್ಬರು ಮಾತಾಡುವಂಥದ್ದು ಟ್ರಾಫಿಕ್ ಬೆಳ್ತಂಗಡಿ ಪೇಟೆಗೆ ಹೋದರೆ ಗಂಟೆಗಟ್ಟಲೆ ಕಾಯಬೇಕು ಅಂತ. ಆವಾಗ ನಮಗೆ ಒಳ್ಳೆಯ ರಸ್ತೆ ಬೇಕು ಅಂತ ಹೇಳುವಂಥ ವಿಚಾರವನ್ನು ಮುಂದಿಟ್ಟಿದ್ದಾರೆ. ರಾಷ್ಟ್ರೀಯ ರಸ್ತೆ ಇಲ್ಲೇ ಬೇಕು, ನ್ಯಾಷನಲ್ ಹೈವೇ ಅಂತೇಳಿ ಬೇಡಿಕೆ ಇಟ್ಟರು. ಆ ನಿಟ್ಟಿನಲ್ಲಿ ಎಸ್ಟಿಮೇಟ್ ಮಾಡಿದರು. ಅದು ಒಂದು ಗಮನಿಸಬೇಕಾದ್ದು, ಬೆಳ್ತಂಗಡಿ ಪೇಟೆಯಲ್ಲಿ ಇರುವಂಥ ರಸ್ತೆ, ಅದರ ಬದಿಯಲ್ಲಿರ್ತಕ್ಕಂಥ ಹೊಂಡ ಗುಂಡಿಗಳು, ಯಾಕೆ ನಿಮ್ಮ ವಾಹನಗಳನ್ನು ಡಾಮರ್ ರಸ್ತೆಯಿಂದ ಕೆಳಗೆ ಇಳಿಸುವುದಿಲ್ಲ? ತಾವೊಮ್ಮೆ ಯೋಚನೆ ಮಾಡಿ. ಇವತ್ತು ನೀವು ಆನ್ ದ ವೇ ಹೋಗುವಾಗ ನೀವು ಯಾಕೆ ಒಂದು ಗಾಡಿ ಹಿಂದೆ ಒಂದು ಗಾಡಿ ಹೋಗ್ತಾ ಇದೆ, ಯಾಕೆ ಡಾಮರ್ ರೋಡಿಂದ ಕೆಳಗೆ ನೀವು ಇಳಿದು ಹೋಗ್ತಾ ಇಲ್ಲ, ಯಾಕೆ ಹೋಗ್ತಾ ಇಲ್ಲ ವಿಮರ್ಶೆ ಮಾಡಿ. ಅಂದರೆ ಇಲ್ಲಿ ಹೊಂಡಗಳಿದೆ, ಈ ಹೊಂಡಗಳನ್ನು ಭರ್ತಿ ರೋಡಿಗೆ ಸರಿಯಾಗಿ ಜಲ್ಲಿ ಮಿಕ್ಸಿತ ಮಣ್ಣನ್ನು ಹಾಕಿ ಪ್ಲಾಟ್ಫಾರ್ಮ್ ಲೆವೆಲ್ ಮಾಡಿದರೆ ನಮ್ಮ ರಸ್ತೆ ಈಗಲೇ 25 ಫೀಟ್ನಷ್ಟಾಗಲ್ಲ, 25 ಮೀಟ್ರ್ನಷ್ಟಾಗಲಕ್ಕೆ ಇದೆ. ಯಾಕೆ ಆ ಇಚ್ಛಾಶಕ್ತಿ ಇಲ್ಲ? ಹೈವೇ ಕಾಮಗಾರಿ ಮಾಡುವ ಮೊದಲು ಬೆಳ್ತಂಗಡಿ ಪೇಟೆಯಲ್ಲಿ ಇಷ್ಟೊಂದು ರಶ್ ಆಗ್ತದೆ, ಟ್ರಾಫಿಕ್ ಜಾಮ್ ಆಗ್ತದೆ ಅಂತ ಹೇಳುವಾಗ ನಮ್ಮ ಈಗಿರುವ ರಸ್ತೆಯ ಇಕ್ಕೆಲೆಗಳಲ್ಲಿ ಜಲ್ಲಿ ಮಿಕ್ಸರ್ ಹಾಕಿ ರೋಲರ್ ಓಡಿಸಿದರೆ ನಮಗೆ ಆರಾಮವಾಗಿ ಗಾಡಿಗಳನ್ನು ಎಡಕ್ಕೆ ಇಳಿಸಿ ಹೋಗಲಿಕ್ಕೆ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ನ್ಯೂನತೆಗಳು, ಇವತ್ತು ದ್ವಿಚಕ್ರ ಬಿಡಿ, 3 ಚಕ್ರ ಬಿಡಿ, ಈಗ ನಮ್ಮ ಬಸ್ಸುಗಳು KSRTC ಇರ್ಬೋದು, ಖಾಸಗಿ ಇರ್ಬೋದು, ಇವರೆಲ್ಲರೂ ಸಂತೆಕಟ್ಟೆಯಲ್ಲಿ ಮಾರ್ಗದ ಮಧ್ಯೆ ನಿಲ್ಲಿಸ್ಕೊಂಡು ತೊಂದರೆ ಆಗ್ತಾಯಿದೆ ಸಾರ್ವಜನಿಕರಿಗೆ, ಹಿಂಬದಿದ್ದ ವಾಹನದವರಿಗೆ ಸಮಸ್ಯೆ ಆಗ್ತಾಯಿದೆ. ಮಂಗಳೂರಿಂದ ಬರೋ ವಾಹನಗಳು ಕೂಡ ಸಂತೆಕಟ್ಟೆಯಲ್ಲಿ ಏಕಕಾಲದಲ್ಲಿ ಒಂದೇ ಜಾಗದಲ್ಲಿ ಬಸ್ ನಿಲ್ಲಿಸುವಾಗ ಟ್ರಾಫಿಕ್ ಸಮಸ್ಯೆ ಆಗ್ತದೆ. ಆದ ಕಾರಣ ಸಂಬಂಧಪಟ್ಟ ನಮ್ಮ ಶಾಸಕರು ಮತ್ತು ಹಾಲಿ ಮಾಜಿ MPಗಳು ಗಮನಿಸಬೇಕಾದ್ದು, ನೀವು ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡಿ, ಆದರೆ ಬೆಳ್ತಂಗಡಿ ನಗರದೊಳಗೆ ಬರುವಾಗ ನೀವು ಸರ್ವಿಸ್ ರಸ್ತೆ ಅಂತೇಳೋ ಒಂದು ವಿಚಾರವನ್ನು ತಮ್ಮ ಮುಂದೆ ಇಟ್ಟಿದ್ದೀರಿ. ಈ ಸರ್ವಿಸ್ ರಸ್ತೆ ಇಲ್ಲಿಗೆ ಯಾಕೆ ಬೇಕು? ಯೋಚನೆ ಮಾಡಿ. ನಮ್ಮ ಮುಖ್ಯ ಪೇಟೆಯಲ್ಲಿ 5.5 ಫೀಟ್ ಅಗಲದ 2 CC ಚರಂಡಿಗಳು, ಇದರ ಅವಶ್ಯಕತೆ ನಮಗಿದೆಯೇ? ಪ್ರಾಯೋಗಿಕವಾಗಿ ನಮ್ಮ ಈ ಬೆಳ್ತಂಗಡಿಯನ್ನೇ ಆಯ್ಕೆ ಮಾಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು. ಇದಕ್ಕೆ ಯಾರು ಈ ವ್ಯವಸ್ಥೆಯನ್ನು ಮಾಡಿದವರು? ತಾಂತ್ರಿಕ ತಜ್ಞರು, ಅವತ್ತಿನ ಇಂಜಿನಿಯರ್ ಅವರೇ ನೀಲಿ ನಕಾಶೆಯನ್ನು ಮಾಡಿ ಬೆಳ್ತಂಗಡಿ ನಗರಕ್ಕೆ 15 ಮೀಟರ್ ಎಡಬದಿಯಲ್ಲಿ, 15 ಮೀಟರ್ ಬಲಬದಿಯಲ್ಲಿ, ಹಾಗೆ 30 ಮೀಟರನ್ನು ಪ್ರತ್ಯೇಕವಾಗಿ ಮಾಡಿ, ಈ 15 ಮೀಟರನ್ನು ಆಚೆಗೆ 5 ಮೀಟರ್ ಯಾರೇ ಒಬ್ಬ ವ್ಯಕ್ತಿ ಅವರ ಉಳಿಕೆ ಭೂಮಿಯಲ್ಲಿ ಕೂಡ ಏನು ಅಂಗಡಿ ಮುಂಗಟ್ಟು ಕಟ್ಟುವಾಗಿಲ್ಲ. ಇಂಥ ಅವಶ್ಯಕತೆ ಬೆಳ್ತಂಗಡಿಗೆ ಇದೆಯಾ? ಪುತ್ತೂರು ಉಪ್ಪಿನಂಗಡಿ ರಸ್ತೆ ಇಲ್ವಾ? ಉಜಿರೆಯಲ್ಲಿ ರಸ್ತೆ ಇಲ್ವಾ? ಕಾರ್ಕಳ ರಸ್ತೆ ಇಲ್ವಾ? ಹತ್ತಿರವಂಥ ಚಿಕ್ಕಮಗಳೂರು ಜಿಲ್ಲೆಯ ರಸ್ತೆಗಳಿದೆ, ಶಿವಮೊಗ್ಗ ಜಿಲ್ಲೆಯ ರಸ್ತೆಗಳಿದೆ. ಅಂಗಡಿಯಿಂದ ಇಳಿಯುವಂಥದ್ದೇ CC ಚರಂಡಿ ಮೇಲೆ, ತೊಂದರೆ ಇಲ್ಲ, ಅದಕ್ಕೆ ಮೇಲೆ ಕವರ್ ಇದೆ.
ಆದರೆ ಈ ರೀತಿಯ ಸರ್ವಿಸ್ ವ್ಯವಸ್ಥೆಯನ್ನು ಕೊಟ್ಟರೆ ಬೆಳ್ತಂಗಡಿ ವರ್ತಕರು ಏನು ಮಾಡಬೇಕು? ಆದ ಕಾರಣ ವಿನಂತಿ ಮಾಡೋದು ಇಷ್ಟೇ, ದಯವಿಟ್ಟು ನಮ್ಮ ಈಗಿರುವ CC ಚರಂಡಿ 5.5ರಿಂದ 11 ಫೀಟ್ ಅಂದರೆ 4 ಮೀಟರ್ನಷ್ಟು ನಮ್ಮ ಭೂಮಿ ನಷ್ಟ ಆಗ್ತಾಯಿದೆ. 100ಕ್ಕಿಂತಲೂ ಹೆಚ್ಚು ಅಂಗಡಿಗಳು ನೆಲಸಮ ಆಗ್ತಾಯಿದೆ. ಮಾರಿಗುಡಿಯಿಂದ ಬಸ್ ನಿಲ್ದಾಣದವರೆಗೆ ಎಲ್ಲ ಅಂಗಡಿಗಳು ಹೋಗ್ತದೆ. ಹಾಗಿರುವಾಗ ಈ ಅಂಗಡಿಯನ್ನು ನಂಬಿ ಕೂತವರು ಏನು ಮಾಡಬೇಕು? ನಮ್ಮದೇ ಟ್ಯಾಕ್ಸ್ ಹಣ, ನಮ್ಮದೇ GST, ನಮ್ಮದೇ ಹಣವನ್ನು ತೆಗೆದು ರಸ್ತೆ ಉದ್ಧಾರ ಮಾಡ್ತೇವೆ ಅಂತ ಹೇಳ್ಕೊಂಡು ನಮ್ಮ ಅಂಗಡಿಗಳನ್ನೇ ನೆಲಸಮ ಮಾಡಿದರೆ ಈ ಅಂಗಡಿ ಮಾಲೀಕರು, ಬಾಡಿಗೆದಾರರು ಎಲ್ಲಿಗೆ ಹೋಗಬೇಕು? ಇದನ್ನೆಲ್ಲ ನಾವು ಪರಿಗಣನೆಗೆ ತಗೊಂಡು ಬೆಳ್ತಂಗಡಿ ನಗರದೊಳಗೆ ನೀವು ಕಾಮಗಾರಿಯನ್ನು ಪ್ರಾರಂಭ ಮಾಡುವಾಗ ಈ ಅಗಲವಾದ ಚರಂಡಿಯನ್ನು ಕಿರುದಾಗಿ ಮಾಡಿ 2.5 ಫೀಟ್ ಅಗಲ 2.5 ಫೀಟ್ ಎತ್ತರದ ಚರಂಡಿಯನ್ನು ಇಕ್ಕೆಲಗಳಲ್ಲಿ ಮಾಡಬೇಕು. ಎರಡನೇದಾಗಿ ಮಧ್ಯ ರಸ್ತೆಯಲ್ಲಿ ನಮಗೆ ಡಿವೈಡರ್ ಕೊಟ್ಕೊಂಡು ಪ್ರಾರಂಭದಲ್ಲಿ ನ್ಯಾಷನಲ್ ಹೈವೇಗೆ ಏನು ಅಳತೆಯನ್ನು ಮಾಡಿದಿರಿ, ಹೇಗೆ ಬೆಳ್ತಂಗಡಿ ನಗರದ ಜನತೆಗೆ 4 ವರ್ಷದಿಂದ ಏನು ಮಾಹಿತಿ ಕೊಟ್ಟಿದ್ದೀರಿ, ಕೇವಲ 12 ಮೀಟರ್ ಅಗಲದ ರಸ್ತೆ ಮಾಡ್ತೇವೆ ಅಂತ. 12 ಮೀಟರ್ ಅಂದರೆ 24 ಮೀಟರ್ ಅಗಲ, ಇವಾಗ 30 ಮೀಟರ್ ಅಗಲ ಮತ್ತು 5 ಮೀಟರ್ ಪುನಃ ಅದಕ್ಕೆ ಸೇರಿಸುವಂಥದ್ದು. ಹಾಗಾದರೆ ಬೆಳ್ತಂಗಡಿಯ ಪೇಟೆ ಇಲ್ಲ ಅಂತಾದಮೇಲೆ ಏನು ನಗರದ ಸೌಂದರ್ಯ ಬರ್ತದೆ? ನಮ್ಮ ಮಾನ್ಯ ಗೌರವಾನ್ವಿತ ಶಾಸಕರು ಗಂಭೀರವಾಗಿ ಚಿಂತನೆ ಮಾಡಬೇಕಾದಂಥ ವಿಷಯ. ನಮಗೆ ಮಧ್ಯದಲ್ಲಿ ಡಿವೈಡರ್ ಕೊಡಿ, ಸರ್ವಿಸ್ ರಸ್ತೆಯನ್ನು ಕ್ಯಾನ್ಸಲ್ ಮಾಡಿ, ಜನರಿಗಾಗುವಂಥ ತೊಂದರೆಗೆ ತಾವು ಗಮನವಿಟ್ಟು ಈ ಟೆಂಡರನ್ನು ಯಾರಿಗೆ ಕೊಟ್ಟಿದ್ದೀರಾ ಅವರಿಂದ ಪುನರ್ ಪರಿಶೀಲನೆ ಮಾಡಬೇಕು. ಹಿಂದೆ ವರ್ತಕರ ಸಂಘದ ಮುಖೇನ ನಾವು ಒಂದು ಮನವಿಯನ್ನು ಕೊಟ್ಟಿದ್ವಿ, ತಮ್ಮ ಮುಖೇನ ಮಾತಾಡಿದ್ವಿ, ನಮಗೆ ಸರ್ವಿಸ್ ರಸ್ತೆ ಬೇಡ, ದಯವಿಟ್ಟು ಪೇಟೆ ಎಲ್ಲ ಹೋಗ್ತದೆ, ನಗರದಲ್ಲಿ ಸಾಕಷ್ಟು ವರ್ತಕರು ಬೀದಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ. ಆವಾಗ ನಮಗೆ ಕೊಟ್ಟ ಉತ್ತರ, ಮಂಡೆ ಇದ್ದವರೇ ಮಾಡಿದ್ದು ಇದನ್ನು ಅಂತ. ಈ ಅವ್ಯವಸ್ಥೆಯ ಚರಂಡಿ ತಾವು ಗಮನಿಸಬೇಕೀಗ ಶಿಲ್ಪಾ ಟ್ರೇಡರ್ಸ್ನ ಎದುರುಗಡೆ ಇರ್ತಕ್ಕಂಥ ಈ CC ಚರಂಡಿ 5.5 ಫೀಟ್ ಅಗಲದ ಚರಂಡಿ ಈವಾಗಲೇ ಕ್ರ್ಯಾಕ್ ಬಿಟ್ಟಿದೆ 2-3 ಕಡೆ. ಹಾಗಾದ್ರೆ ಏನು ಸ್ಟ್ರೆಂತ್? ಕಳಪೆ ಗುಣಮಟ್ಟದ CC ಚರಂಡಿಯನ್ನು ನಿರ್ವಹಿಸಿದ DP ಜೈನ್ ಅಂಡ್ ತಂಡ. ಇವರು ಇಡೀ ನಮ್ಮ ನಗರದ ವ್ಯವಸ್ಥೆ ಮಾತಾಡ್ತೇನೆ, ಒಂದೇ ಒಂದು ಕೊಡಪನ್ನು ನೀರು ಕಾಂಕ್ರೀಟ್ ಚರಂಡಿಗೆ ಹಾಕಲಿಲ್ಲ. ಇದಕ್ಕೆ ಗುಣಮಟ್ಟ ಇಲ್ಲ. ಅವ್ರನ್ನ ಕೇಳಿದರೆ ನಾವು ಯಾವುದೋ ಗಮ್ ಹಾಕ್ತಾ ಇದ್ದೇವೆ, ಅದಕ್ಕೆ ನೀರು ಹಾಕ್ಲಿಕ್ಕಿಲ್ಲ ಅಂತ. ಯಾವ ಗಮ್ ಹಾಕುವಂಥದ್ದು? ಅಂದರೆ ಆ ಮಟ್ಟಕ್ಕೆ ಕಳಪೆ ಗುಣಮಟ್ಟದ CC ಚರಂಡಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತು ನಗರ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಕಾಮಗಾರಿಯನ್ನು ಮಾಡಿಸ್ತಾ ಇದ್ದೇವೆ. ಎಲ್ಲ ವಾರ್ಡುಗಳಲ್ಲಿ CC ಚರಂಡಿ ಆಗ್ತದೆ, ರಸ್ತೆಗಳಾಗ್ತದೆ. ಆದರೆ ಎಲ್ಲೂ ಕೂಡ ಗುತ್ತಿಗೆದಾರರು ನೀರು ಹಾಕದೆ, ಗುಣಮಟ್ಟವನ್ನು ಕಾಯ್ದುಕೊಳ್ಳದೆ ಕಾಮಗಾರಿ ನಡೆದ ನಿದರ್ಶನವೇ ನಗರದೊಳಗಿಲ್ಲ. ಇಲ್ಲಿ ನ್ಯಾಷನಲ್ ಹೈವೇಗೆ ಯಾಕೆ ಇದನ್ನು ಹೇಳೋರು ಕೇಳೋರು ಇಲ್ಲ. ನಗರ ಪಂಚಾಯತಿ ಕೇಳಿದರೆ ಅದು ರಾಷ್ಟ್ರೀಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ ಹೇಳಿದರೆ ನಗರ ಪಂಚಾಯತ್ ನೋಡ್ಕೊಳ್ತಾರೆ ಅಂತ. ಇದಕ್ಕೆ ಯಾರು ಜವಾಬ್ದಾರರು? ಇದು ತುಂಬ ಗಮನಿಸಬೇಕಾದ ವಿಚಾರ. ಆದರೆ ಈ DP ಜೈನ್ ಸರ್ ಪಡ್ಕೊಂಡ ಕಾಮಗಾರಿಯನ್ನು, ಈ ನೀಲಿ ನಕಾಶೆಯನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಾಹಿತಿ ಆ ದಿನ ಕೊಟ್ಟರು. ಇವತ್ತು ನಾನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಅವತ್ತು ನಾವು ಬದಲಾವಣೆ ಮಾಡಿ ಸರ್ವಿಸ್ ರಸ್ತೆ ಬೇಡ, 12-24 ಮೀಟರ್ದ ಅಗಲ ರಸ್ತೆ ಇರಲಿ, ಮಧ್ಯೆ ಡಿವೈಡರ್ ಕೊಡಿ ಅಂತ ಹೇಳುವಾಗ ಬೇಡ ಅಂತ ಹೇಳಿದವರು, ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದವರು. ಹಾಗಾದರೆ ಇವಾಗ ಹೇಗೆ ಮುಗರೋಡಿ ಕನ್ಸ್ಟ್ರಕ್ಷನ್ ಅವರಿಗೆ ಕಾಮಗಾರಿಯನ್ನು ಕೊಡ್ತೀರಾ? ಇದು ಬದಲು ಮಾಡಲಿಕ್ಕೆ ಸಾಧ್ಯನಾ? ಕಾಮಗಾರಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ DP ಜೈನ್ ಅವರೇ ಖುದ್ದಾಗಿ ಅವರ ಕಾಮಗಾರಿ ಮಾಡೋ ತಂಡದವರೇ ನಿರ್ವಹಿಸಬೇಕು. ಈಗ ಅದನ್ನು ಬಿಟ್ಟು ಅವರ ಕಾಮಗಾರಿ ಸರಿ ಇಲ್ಲ, ತುಂಬ ಡಿಲೇ ಮಾಡ್ತಾ ಇದ್ದಾರೆ. BC ರೋಡಿಂದ ಪೂಂಜಾಲ್ ಕಟ್ಟೆ ಇರ್ತಕ್ಕಂಥ ಹೆದ್ದಾರಿ ಓರೆಕೋರಾಗಿ ಹೋಗಿದೆ. ಆದ ಕಾರಣ ಅವರ ನಿರ್ವಹಣೆ ಸರಿ ಇಲ್ಲ ಅಂಥೇಳಿ ಅವತ್ತು ಅವರನ್ನು ಸ್ವಲ್ಪ ಬದಿಗೊತ್ತಿ
ಇವತ್ತು ಹಣ ಬರಲಿಲ್ಲ ಅಂತ ಹೇಳುವಂಥ ವಿಚಾರ ಇದ್ದರೂ ಕೂಡ ಇವತ್ತು ಮತ್ತೆ ಮುಗುರಡಿ ಕನ್ಸ್ಟ್ರಕ್ಷನ್ ನಿರ್ವಹಣೆ ಮಾಡ್ತಾರೆ ಅಂತ ಹೇಳುವಾಗ ಬದಲಾವಣೆ ಸಾಧ್ಯ ಇದೆ. ಈ ಬದಲಾವಣೆ ಸಾಧ್ಯ ಇದೆ ಅಂತಂದರೆ ನಮ್ಮದು ನಗರದಲ್ಲಿ ಬದಲಾವಣೆ ಮಾಡಿ. ಗ್ರಾಮೀಣದನ್ನೇ ಕೇಳಲಿಕ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯವರಿದ್ದಾರೆ, ಎಲ್ಲ ಪ್ರತಿನಿಧಿಗಳಿದ್ದಾರೆ, ಟ್ಯಾಕ್ಸ್ ಕಟ್ಟುವವರಿದ್ದಾರೆ. ನಗರದ ವಿಷಯಕ್ಕೆ ಬರುವಾಗ ನಾವು ಪ್ರಸ್ತಾಪ ಮಾಡ್ತಾ ಇದ್ದೇವೆ. ನಮ್ಮ ನಗರದೊಳಗೆ ಸಂಘಟಕರಲ್ಲಿ ಇಷ್ಟೇ ವಿನಂತಿ ಮಾಡೋದು, ನಮ್ಮ ನಗರಕ್ಕೆ ಸರ್ವಿಸ್ ರಸ್ತೆ ಬೇಡ, ನಂಬರ್ 1. ಎರಡನೇದ್ದು, ಬೋತ್ ಸೈಡ್ಸ್ ಮಧ್ಯ ರಸ್ತೆಯಿಂದ ಈಗೇನು 15 ಮೀಟ್ರ್ ಇಟ್ಟಿದ್ದಾರೆ. ಈಗ ಈ ಡಾಮರ್ ರೋಡಿನ ಬದಿಯಲ್ಲಿ ನಮ್ಮ ಗಡಿಯಿಂದ ಗುರಾಯಂಕೆರೆ ಗಡಿವರೆಗೆ ಇಕ್ಕೆಲಗಳಲ್ಲಿ ಚಲ್ಲಿ ಮಿಶ್ರಿತ ಸಿಮೆಂಟ್ ಹಾಕಿ ನಮ್ಮ ರಸ್ತೆ ಮತ್ತು ಡಾಮರ್ ರಸ್ತೆ ಮತ್ತು ಮಣ್ಣಿನ ರಸ್ತೆಯನ್ನು ಈಕ್ವಲ್ ಮಾಡಬೇಕು. ಅವತ್ತು ಮುಗುರೋಡಿ ಕನ್ಸ್ಟ್ರಕ್ಷನ್ ಅವರು BC ರೋಡ್ ಟು ಪುಂಜಾಲ್ಕಟ್ಟೆ ಮಾಡುವಾಗ ರಸ್ತೆ ಇಕ್ಕೆಲಗಳಿಗೆ ಮಣ್ಣೆಲ್ಲ ತುಂಬಿಸಿ ಪ್ಲ್ಯಾಟ್ಫಾರ್ಮ್ ಲೆವೆಲ್ ಮಾಡಿಕೊಟ್ಟ ಕಾರಣ ಎಲ್ಲ ವಾಹನಗಳು ಎಡಬಂದಿ ಹೋಗ್ಲಿಕ್ಕೆ ಆಗ್ತದೆ. ಯಾವುದೇ ಮುಂದೆ ವಾಹನ ಹೋಗೋ ಹಿಂದೆ ಹೋಗೋ ಅವಶ್ಯಕತೆ ಇಲ್ಲ. ಆದ ಕಾರಣ 2ನೇ ಪಾಯಿಂಟ್ ಇದು. ದಯವಿಟ್ಟು ನಮ್ಮ ಮುಖ್ಯ ಪೇಟೆಯಲ್ಲಿ ಹಾದು ಹೋಗೋದು ಎಷ್ಟೋ ಮಂದಿ ಭಾರಿ ಕಷ್ಟಪಡ್ತಿದ್ದಾರೆ. ಈ ಬೆಳ್ತಂಗಡಿ ಬರೋ ತಲೆನೋವು ಅಂತ. ಸಂತೆಕಟ್ಟೆ ಅರ್ಧ ಫೀಟ್ ಹೊಂಡ ಇದೆ. ಹೇಗೆ ನೀವು ಗಾಡಿ ನಿಲ್ಲಿಸ್ತೀರಾ? ನೀವು ಇವತ್ತು ಹೋಗುವಾಗಲೇ ಹೋಗಿ ನೀವು ಗಾಡಿ ಇಳಿಸ್ಲಿಕ್ಕೆ ಸಾಧ್ಯನಾ? ಸಂತೆ ಮಾರುಕಟ್ಟೆ ನಡೀತಾ ಇದೆ. ಎಲ್ಲ ವಾಹನದವರು ಹೆಚ್ಚಿನವರು ಈ ಡಾಮರ್ ರೋಡಲ್ಲೇ ಬದಿಯಲ್ಲಿ ನಿಲ್ಲಿಸಿ ಹೋಗ್ತಾ ಇದ್ದಾರೆ. ಇಳಿಸಲಿಕ್ಕೆ ಗೊತ್ತಿಲ್ಲ. ಇದನ್ನೆಲ್ಲ ತಾವು ಸಂಘಟನೆ ಇವತ್ತಿನ ನೀವು ಸಂಘಟಕರು ತೀರ್ಮಾನ ಮಾಡಬೇಕು. 2ನೇ ವಿಷಯ. 3ನೇ ವಿಷಯ, ಗುಣಮಟ್ಟದ ಕಾಮಗಾರಿ ನಡೆದಿಲ್ಲ ಅಂತ ಹೇಳೋದಕ್ಕೆ ಶಿಲ್ಪ ಟ್ರೇಡರ್ಸ್ನ ಎದುರುಗಡೆ ಇರುವ ಡ್ರೈನ್ನ ಮೇಲ್ಛಾವಣಿ ಈಗಲೇ ಕ್ರ್ಯಾಕ್ ಬಿದ್ದಿದೆ. ಇದನ್ನು ತಾವು ಗಮನಿಸಬೇಕು. ಕೊನೆಯದಾಗಿ ನಮ್ಮ ನಗರ ಪಂಚಾಯತಿಯಿಂದ ಮೆಸ್ಕಾಂ ಇಲಾಖೆಗೆ ಡಾಮರ್ ರಸ್ತೆಯ 1.5 ಫೀಟ್ ಅಗಲಕ್ಕೆ ಪಕ್ಕದಲ್ಲೇ ವಿದ್ಯುತ್ ಕಂಬಗಳಿದೆ. ಅದನ್ನು ಸ್ಥಳಾಂತರ ಮಾಡಲಿಕ್ಕೆ ಬೇಕಾದಷ್ಟು ಜಾಗ ಇದೆ. ಆದರೂ ಕೂಡ ಮೆಸ್ಕಾಂ ಇಲಾಖೆಯವರು ಆ ಕಂಬಗಳನ್ನು 1.5 ಫೀಟ್ ದೂರ 4 ಫೀಟ್ ದೂರಕ್ಕೆ ಸ್ಥಳಾಂತರ ಮಾಡೋದಿಲ್ಲ. ವಾಹನ ಚಾಲಕರು ಸೈಡಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ. ಎಷ್ಟೋ ಅಪಘಾತಗಳು ಸಂಭವಿಸಿದೆ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಇವರು 15 ಮೀಟರ್ 5 ಮೀಟರ್ ಎಕ್ಸ್ಟೆನ್ಷನ್ ಈಗಲೇ ಸ್ವಾಧೀನಪಡಿಸ್ಕೊಂಡ್ರೆ 13 ಕೋಟಿಯ ಸಮಗ್ರ ಕುಡಿಯೋ ನೀರಿನ ಯೋಜನೆ ತಂದಂಥ ಬೆಳ್ತಂಗಡಿಯ ನಾಗರಿಕರಿಗೆ ಈ ಹೊಳೆಯಿಂದ ಹೋಗುವಂಥ ಕುಡಿಯೋ ನೀರಿನ ಪೈಪ್ಲೈನ್ ಎಲ್ಲವೂ ರಸ್ತೆ ಬದಿಯಲ್ಲಿದೆ. ಆದ ಕಾರಣ ಆ ದಿವಸ ಈ ಪೈಪ್ಲೈನಿಗೆ ತೊಂದರೆ ಆದಲ್ಲಿ ಬೆಳ್ತಂಗಡಿ ನಗರದ ಜನಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಬಹಳಷ್ಟು ಉಂಟಾಗ್ತದೆ. ಆದ ಕಾರಣ ಮನವಿಯಲ್ಲಿ 4ನೇದು, ತಾವು ಈ ರಸ್ತೆಯನ್ನು ಪ್ರಾರಂಭದಲ್ಲಿ ನ್ಯಾಷನಲ್ ಹೈವೇಗೆ ಮಾಡಿದಾಗೆ 12 ಮೀಟರ್ ಅಗಲದ ರಸ್ತೆಯನ್ನು ಮಾಡಬೇಕು ಅಂತ ಕಳಕಳಿಯ ವಿನಂತಿ. ಮಾನ್ಯ ಶಾಸಕರಿಗೆ ನಾವಿವತ್ತು ನಗರ ಪಂಚಾಯತ್ ವ್ಯಾಪ್ತಿಯ ಸಮಸ್ಯೆ ಬಗ್ಗೆ ಹಾಗೂ ಹಿರಿಯ ಸದಸ್ಯನಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ದಯವಿಟ್ಟು ನಮ್ಮ ಒಕ್ಕರಲ ಮನವಿಯನ್ನು ಸ್ವೀಕರಿಸಿ ತಕ್ಷಣದಲ್ಲಿ ಇದನ್ನು ಸರಿಪಡಿಸಿಕೊಡಬೇಕು. ಶೀಘ್ರದಲ್ಲಿ ಕಾಮಗಾರಿಯನ್ನು ಮುಗಿಸ್ಕೊಡ್ಬೇಕು. ಮತ್ತು ನಗರದೊಳಗೆ ಪ್ರವೇಶ ಮಾಡಬೇಕಾದ್ರೆ ನೀವು ಮೊದಲು ಬ್ರಿಡ್ಜ್ ಆಗಬೇಕು ಅಂತ ಹೇಳ್ತಿದ್ದೀರಿ. ಆ ಬ್ರಿಡ್ಜ್ ಕೆಲಸ ಮಾಡಿದ ನಂತರ ಈ ಕಾಮಗಾರಿಗೆ ಪ್ರಾರಂಭ ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿ. ಹೆದ್ದಾರಿ ಯೋಜನೆಯ ವೈಫಲ್ಯಗಳ ಮತ್ತಷ್ಟು ಆಳ ಅಗಲಗಳನ್ನು ಮನದಟ್ಟು ಮಾಡಿಕೊಟ್ಟ ಶ್ರೀಯುತ ಜಗದೀಶ್ ಡಿ ಇವರಿಗೆ ಧನ್ಯವಾದಗಳು. ಈಗ ಮುನೀರ್ ಶ್ರೀಯುತ ರಕ್ಷಿತ್ ಶಿವರಾಮ್ KPCC ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಈ ನಮ್ಮ ಹೆದ್ದಾರಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಪುಂಜಾಲ್ಕಟ್ಟೆ ಚಾರ್ಮಾಡಿ ರಾಷ್ಟ್ರೀಯ ಹೆದ್ದಾರಿ ಹಿತರಕ್ಷಣಾ ಸಮಿತಿ ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂಥ ಪ್ರಪ್ರಥಮ ಹಕ್ಕೊತ್ತಾಯ ಹೋರಾಟಕ್ಕೆ ಬಂದಿರುವಂಥ ಎಲ್ಲ ಬೆಳ್ತಂಗಡಿಯ ಜನರಿಗೆ ನನ್ನ ತುಂಬು ಹೃದಯದ ಸ್ವಾಗತ
ಮತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋ ನಿಮಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮಲ್ಲಿ ಈ ಹೋರಾಟದ ಕಿಚ್ಚನ್ನು ಹಚ್ಚಿರುವಂಥ ಸನ್ಮಾನ್ಯ ವಸಂತ ಬಂಗೇರರಿಗೆ ನನ್ನ ಮನದಾಳದ ನಮಸ್ಕಾರ, ಅವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡಲಿದ್ದೇನೆ. ಈ ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯಮಾನ್ಯ ನಾಯಕರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗ್ರಾಮಗಳಿಂದ ಬಂದಿರುವಂಥ, ನಗರ ಪ್ರದೇಶದಿಂದ ಬಂದಿರುವಂಥ, ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಬಂದಿರುವಂಥ ಎಲ್ಲ ಪ್ರೀತಿಯ ಬಂಧುಗಳೇ, ಈ ರಾಷ್ಟ್ರೀಯ ಹೆದ್ದಾರಿ ವಿಚಾರದಲ್ಲಿ ನಮ್ಮ ಜೊತೆ ಸದಾಕಾಲ ಮಾಧ್ಯಮಗಳಲ್ಲಿ ಬಿತ್ತರಿಸ್ತಿರುವಂಥ ಪ್ರೀತಿಯ ಮಾಧ್ಯಮದ ಬಂಧುಗಳೇ, ಈ ರಾಷ್ಟ್ರೀಯ ಸಮಿತಿ ಹಿತರಕ್ಷಣಾ ವೇದಿಕೆ ಇದು ಯಾವುದೇ ಕಾರಣಕ್ಕೂ ಅಭಿವೃದ್ಧಿಯ ವಿರುದ್ಧ ಅಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ವೇದಿಕೆ ಕೇವಲ 1-2 ದಿನಕ್ಕೆ ಕೆಲಸ ಮಾಡುವಂಥ ವೇದಿಕೆ ಕೂಡ ಅಲ್ಲ. ನಿರಂತರವಾಗಿ ಈ ರಾಷ್ಟ್ರೀಯ ಹೆದ್ದಾರಿ ಮುಗಿಯುವ ತನಕ, ಪುಂಜಾಲ್ಕಂಟೆಯಿಂದ ಚಾರ್ಮಾಡಿ, ಉಜಿರೆಯಿಂದ ಪೆರಿಯಶಾಂತಿ ಇದು ಮುಗಿದು ಸುಗಮವಾಗಿ ಇಲ್ಲಿ ಜನರು ಸಂಚರಿಸುವವರೆಗೂ ಇದು ನಿರಂತರವಾಗಿ ಕೆಲಸ ಮಾಡ್ತಿರುತ್ತೆ ಅನ್ನೋ ವಿಚಾರವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋ ಸಮಿತಿಯೂ ಅಲ್ಲ, ಇದು ಸ್ಪಷ್ಟವಾಗಿ ಇದರಲ್ಲಿ ಹೆಸರು ಕೊಟ್ಟಿದ್ದೇವೆ, ಹಿತರಕ್ಷಣಾ ಸಮಿತಿ, ಹಿತರಕ್ಷಣಾ ವೇದಿಕೆ ಅಂತ ಹೇಳಿದ್ರೆ ಇದರ ಕಾರ್ಯವೈಖರಿ ಈ ಕೆಲಸ ಕಾಲಮಿತಿಯೊಳಗಡೆ ನಡಿಬೇಕು. ಕಾಮಗಾರಿ ಪ್ರಗತಿಯಲ್ಲಿರುವಾಗ ಜನರಿಗೆ ಸುಗಮವಾಗಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಸಂಚರಿಸಲು ಅವರಿಗೆ ವ್ಯವಸ್ಥೆಯನ್ನು ಮಾಡಬೇಕು. ಇದು 1 ವರ್ಷ ನಡೀಲಿ, 2 ವರ್ಷ ನಡೀಲಿ, 3 ವರ್ಷ ನಡೀಲಿ, ನಾವು ನಿಮ್ಮೊಂದಿಗಿದ್ದೇವೆ. ಆದರೆ ಎಲ್ಲಿಯೂ ಕೂಡ ಕಾಮಗಾರಿ ನಡೆಯುವಾಗ ಜನರಿಗೆ ಸಮಸ್ಯೆ ಆಗಬಾರ್ದು. ಇವತ್ತು ಕಾಸರಗೋಡಿಂದ, ನಮ್ಮ ಉಳ್ಳಾಲದಿಂದ ಕಾಸರಗೋಡಿಗೆ ರಸ್ತೆಗೆ ನೀವೆಲ್ಲ ಹೋಗಿರ್ತೀರಿ. ಅಷ್ಟು ದೊಡ್ಡ ಪ್ರಮಾಣದ ಕಾಮಗಾರಿಯಲ್ಲಿ ನಡೀತಾ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಸುಗಮವಾಗಿ ಸಂಚರಿಸಲು ಅಲ್ಲೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ಕಾಮಗಾರಿ ನಡೆಯುವಾಗ ಎಲ್ಲ ಜನರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದರೊಂದಿಗೆ ಭೂಮಿ ಕಳೆದುಕೊಳ್ತಾರೆ, ಸಾಕಷ್ಟು ಕಡೆ ಲ್ಯಾಂಡ್ ಎಕ್ವಿಸಿಷನ್ ಆಗುತ್ತೆ, ಭೂಮಿ ಕಳೆದುಕೊಳ್ತಾರೆ. ಅದು 1 ಸೆನ್ಸ್ ಇರಲಿ ಅಲ್ಲ ಎಕರೆಗಟ್ಟಲೆ ಇರಲಿ, ಅವರೆಲ್ಲರಿಗೂ ಸೂಕ್ತವಾದ ಪರಿಹಾರ ಕೊಡುವ ಕೆಲಸ ನೀವು ಮಾಡಬೇಕು. ಅದರ ಹಿಂದೆಯೂ ಈ ಹಿತರಕ್ಷಣಾ ಸಮಿತಿ ಕೆಲಸ ಮಾಡಲಿಕ್ಕಿದೆ. ಯಾಕಂತ ಹೇಳಿದ್ರೆ ಯಾರೋ ಒಬ್ಬರದ್ದು 1 ಸೆನ್ಸ್ ಜಾಗ ಹೋಗ್ಬೋದು, ಆ ಬಡವನಿಗೆ ಗೊತ್ತೇ ಇರಲ್ಲ ಎಲ್ಲಿ ಹೋಗ್ಬೇಕು, ಯಾವ ಲ್ಯಾಂಡ್ ಅಕ್ವಿಸಿಷನ್ ಕೋರ್ಟ್ಗೆ ಹೋಗ್ಬೇಕು, ಹೇಗೆ ಅವನ ಪರಿಹಾರವನ್ನು ಪಡ್ಕೊಳ್ಬೇಕು, ಯಾವುದು ಗೊತ್ತಿರಲ್ಲ. ಅಂತ ಎಲ್ಲ ಬಡವರಿಗೆ ಈ ಹಿತರಕ್ಷಣಾ ಸಮಿತಿ ಬೆನ್ನೆಲುಬಾಗಿ ನಿಂತು ಅವರಿಗೆ ಸರಿಯಾದ ಪರಿಹಾರವನ್ನು ಕೊಡುವ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ. ಒಂದು ಗಮನಿಸಿ, ಸೂಕ್ಷ್ಮವಾಗಿ ನೋಡಿದಾಗ ಇಲ್ಲಿ ಶ್ರೀಮಂತರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ ಆಗ್ತಾ ಇದೆ. ಶ್ರೀಮಂತರು ಹೋಗಿ ಒಂದು ಪತ್ರ ಕೊಟ್ಟು ಎಲ್ಲೋ ಬಾರ್ನಲ್ಲೋ ಎಲ್ಲೋ ಕೂತು ಅವರಿಗೆ ಅಡ್ಜಸ್ಟ್ಮೆಂಟ್ ಮಾಡಿದಾಗ ಹೈವೇನ ಡಿವಿಯೇಷನ್ ಮಾಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದೇ ಬಡವನ ಮನೆ ಕೈಕಾಲಿಡಿತಾ ಇದ್ದಾರೆ. ಇವತ್ತು ನಾನು ನನ್ನ ಗೃಹ ಪ್ರವೇಶ ಮಾಡಿ 10 ತಿಂಗಳಾಗಿದ್ದು ನನ್ನ ಮನೆಯನ್ನು ಉಳಿಸಿ ಅಂತ ಹೇಳಿದ್ರೆ ಯಾವ ಕನಿಕರನ್ನು ಕೂಡ ಅಧಿಕಾರಿಗಳು ತೋರಿಸ್ತಾ ಇಲ್ಲ. ಅದರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಅನ್ನೋ ವಿಚಾರವನ್ನು ಕೂಡ ನಿಮಗೆ ಹೇಳ್ತಾ ಇದ್ದೇವೆ. ಇದೆಲ್ಲದರ ಮೇಲೆ ಶಾಸಕರ ಭ್ರಷ್ಟಾಚಾರ, ಸಂಸದರು ಹೊಸಬ್ರು ಒಳ್ಳೆಯವರು ಅನ್ಕೊಂಡಿದ್ದೀವಿ, ಆದರೆ ಇಲ್ಲಿ ಬಂದ ಮೇಲೆ ಎಲ್ಲರ ಹಣೆ ಬರ ಅದೇ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಅವರ ಭ್ರಷ್ಟಾಚಾರ ಇದ್ರೆ ಅವರ ವಿರುದ್ಧ ಕೂಡ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಅದು ರಾಜ್ಯ ಮಟ್ಟ ಇರಲಿ, ರಾಷ್ಟ್ರ ಮಟ್ಟ ಇರಲಿ, ಯಾರೇ ಇದರಲ್ಲಿ ಭ್ರಷ್ಟಾಚಾರ ಮಾಡಿದ್ರೆ ಅವರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ಈ ಎಲ್ಲ ವಿಚಾರವಾಗಿ ನಮ್ಮ ಈ ಹಿತರಕ್ಷಣಾ ಸಮಿತಿ ಕೆಲಸ ಮಾಡಲಿಕ್ಕಿದೆ. ವೈಜ್ಞಾನಿಕವಾಗಿ ಕೆಲಸ ಮಾಡಬೇಕು. ಇವತ್ತು ನಾವು ನೋಡ್ಬೋದು, ಪುಂಜಾಲ್ಕಂಟೆ ಅಂತ ಅಲ್ಲೊಂದು ಕಡೆ ಗುಂಡಿ, ಅದಾದ್ಮೇಲೆ ಮುಂದೆ ಸೋನಂದೂರ್ ಹತ್ರ ಒಂದು ಗುಂಡಿ, ಅಲ್ಲಲ್ಲಿ ಕೆಲಸ ಮಾಡಿ ಯಾವ ಕಡೆಯೂ ಕೂಡ ಸಂಪೂರ್ಣವಾಗಿ ಕೆಲಸ ಮಾಡಿಲ್ಲ. ಎಲ್ಲ ಕಡೆ ವೈಜ್ಞಾನಿಕವಾಗಿ ಕೆಲಸ ಮಾಡಬೇಕು. ಇದಕ್ಕೂ ಈ ಕೆಲಸವನ್ನು ಕೂಡ ಹಿತರಕ್ಷಣಾ ಸಮಿತಿ ಮಾಡಲಿಕ್ಕಿದೆ. ಈ ಸಮಿತಿ ಕೇವಲ ನಾವು ಮಾತ್ರ ಇದರ ಸದಸ್ಯರಲ್ಲ, 14 ಗ್ರಾಮಗಳಿಗೆ ಈ ಸಮಿತಿ ಬರುತ್ತೆ. 14 ಗ್ರಾಮಗಳನ್ನು ಈ ಸಮಿತಿ ಹಾದು ಹೋಗುತ್ತೆ. ಪಾರಂಕಿ, ಕುಕ್ಕಳ, ಮಾಲಾಡಿ, ಸೋನಂದೂರು, ಕುವೆಟ್ಟು, ಬೆಳ್ತಂಗಡಿ ನಗರ, ಲಾಯ್ಲಾ, ಕೊಯ್ಯೂರು, ಉಜಿರೆ, ಕಲ್ಮಂಜ, ಮುಂಡಾಜೆ, ಚಿಬಿದ್ರೆ, ತೋಟತ್ತಾಡಿ, ಚಾರ್ಮಾಡಿ, ಈ ಎಲ್ಲ ಗ್ರಾಮಗಳು ಇಲ್ಲಿ ಒಂದು ಗ್ರಾಮ ಸಮಿತಿಯನ್ನು ನಾವು ಮಾಡಲಿಕ್ಕಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರನ್ನೂ ಇದರ ಸದಸ್ಯರನ್ನಾಗಿ ಮಾಡಲಿಕ್ಕಿದ್ದೇವೆ. ಎಲ್ಲೇ ಜನರಿಗೆ ಸಮಸ್ಯೆ ಆಗಲಿ, ಮಳೆಗಾಲವನ್ನು ನೋಡ್ತೇವೆ, ಆಕ್ಸಿಡೆಂಟ್ ಆಗುತ್ತೆ, ಎಲ್ಲೇ ಜನರಿಗೆ ಸಮಸ್ಯೆ ಆದರೂ ಕೂಡ ನಮ್ಮ ಗ್ರಾಮ ಸಮಿತಿಯು ಕೂಡ ನಿಮಗೆ ಸದಾ ನಿಮ್ಮ ಜೊತೆ ಇರುತ್ತೆ ಅಂತ ನಾನು ಜನರಿಗೆ ಭರವಸೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
ಇದರ ಹಿಂದೆ ನಾವು ಕಾವಲುಗಾರರಾಗಿ ನಿಂತಿರ್ತೇವೆ. ಇವತ್ತು ಆಡಳಿತ ಪಕ್ಷದಲ್ಲಿ ನೀವಿದ್ದೀರಿ, ವಿರೋಧ ಪಕ್ಷದಲ್ಲಿ ನಾವಿರ್ತೇವೆ. ನಾವು ಕೂಡ ಇದಕ್ಕೆ ಕಾವಲುಗಾರರಾಗಿ ನಿರಂತರವಾಗಿ ಕೆಲಸ ಮಾಡ್ತೇವೆ. ಆದರೆ ಕಾವಲುಗಾರರ ಅಂದ ತಕ್ಷಣ ನಿಮ್ಮ ಥರ ಚೌಕಿದಾರರಲ್ಲ, ಚೌಕಿದಾರ್ ಚೋರ್ ಅಂತ ಇಡೀ ದೇಶದಲ್ಲಿ ಹೇಳಿದ್ರು. ಆದರೆ ನಿಮ್ಮ ಥರ ಚೌಕಿದಾರಿಕೆ ಕೆಲಸವನ್ನು ನಾವು ಮಾಡೋದಿಲ್ಲ. ಅಥವಾ ನೀವವತ್ತು ಒಂದು ಕಾಕಿ ಟೋಪಿ ಚೌಕಿದಾರನ ಬಟ್ಟೆ ಹಾಕಿ ಮೋದಿಗೆ ಹೋಗಿ ಗುಲಾಬಿ ಕೊಟ್ರಲ್ಲ, ಆ ರೀತಿಯ ಚೌಕಿದಾರರ ಕೆಲಸ ನಾವು ಮಾಡೋದಿಲ್ಲ. ಬದಲಾಗಿ ಎಲ್ಲ ಜನರ ಹಿತ ಕಾಯುವ ಕೆಲಸವನ್ನ ಮಾಡ್ತೇವೆ. ನಿಮ್ಮ ಥರ ನಾಟಕ ಮಾಡುವುದನ್ನು ನಿಲ್ಲಿಸಿ ಜನರ ಕೆಲಸ ಮಾಡುವನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡಲಿಕ್ಕಿದ್ದೇವೆ. 2018 ಪ್ರಪ್ರಥಮವಾಗಿ ನೀವು ಶಾಸಕರು ಇಲ್ಲಿ ಆಯ್ಕೆಯಾಗಿ ಬಂದಾಗ ಭ್ರಷ್ಟಾಚಾರವನ್ನು ಪ್ರಪ್ರಥಮವಾಗಿ ಬೆಳ್ತಂಗಡಿಯಲ್ಲಿ ಮಾಡಿದಂಥವ್ರು ನೀವು. ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, 40% ಭ್ರಷ್ಟಾಚಾರ ನಡೀತಾ ಇದೆ ಅಂತ ಪ್ರಪ್ರಥಮವಾಗಿ ಬೀಜ ಹಾಕಿ ಅದು ನೀವು. ಇದರ ವಿರುದ್ಧ ಹೋರಾಟ ಮಾಡಿದಂಥವ್ರು ನಮ್ಮ ಪ್ರೀತಿಯ ನಾಯಕರಾದಂಥ ಸನ್ಮಾನ್ಯ ವಸಂತ ಬಂಗೇರರವರು. ನಿರಂತರವಾಗಿ ಅವರು ಇದರ ವಿಚಾರದಲ್ಲಿ ಧ್ವನಿ ಎತ್ತುತ್ತಾ ಇದ್ರು, ರಾಜ್ಯ ಮಟ್ಟದಲ್ಲಿ ಧ್ವನಿ ಎತ್ತಿದ್ರು. ಈ ಭ್ರಷ್ಟಾಚಾರದ ವಿಚಾರ ಇಡೀ ರಾಜ್ಯ ಮಟ್ಟಕ್ಕೆ ಹೋಗಿ 40% ಭ್ರಷ್ಟಾಚಾರ ಇಡೀ ರಾಜ್ಯದಲ್ಲಿ ವ್ಯಾಪ್ತಿಗೆ ಹರಡಿರುವುದನ್ನು ಪ್ರಪ್ರಥಮ ಬಾರಿಗೆ ಯಾರಾದರೂ ಅದು ಸಾರ್ವಜನಿಕ ವಲಯಕ್ಕೆ ಆಗಿದ್ರೆ ಅದು ನಮ್ಮ ವಸಂತ ಬಂಗೇರರವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಆ ಹೋರಾಟ ದೊಡ್ಡದಾಗಿ ನಿಮ್ಮ ಇಡೀ ಸರ್ಕಾರವನ್ನು ನೆಲಕ್ಕೆ ಉರುಳಿಸುವ ಕೆಲಸವನ್ನ ಮಾಡ್ತು. ಇವತ್ತು ಏನಾದರೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ ಅದಕ್ಕೆ ಮೂಲ ಕಾರಣ ವಸಂತ ಬಂಗೇರರವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬೆಳ್ತಂಗಡಿಯಲ್ಲಿ ನಿಮ್ಮ ಅವಧಿ ಬಂದ ನಂತರ ಕೋಟಿ ಕೋಟಿ ಬೆಳೆ ಬಾಳುವ ತೋಡುಗಳು, ಕೋಟಿ ಕೋಟಿ ಬೆಳೆ ಬಾಳುವ ತಡೆಗೋಡೆಗಳು, ಸೇತುವೆಗಳು, ಕಿಂಡಿ ಅಣೆಕಟ್ಟುಗಳು, ರಸ್ತೆಗಳು ಇವತ್ತೆಲ್ಲ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವಂಥ ಪ್ರಸಂಗ ಪ್ರಾರಂಭವಾಗಿದೆ. ನಿಮ್ಮನ್ನ ಕೇಳಿದ್ರೆ ಅದರಲ್ಲೂ ಕೂಡ ಜಾತಿಯನ್ನು ನೀವು ತರ್ತಾ ಇದ್ದೀರಿ. ಅಲ್ಲಿ ರೆಕ್ಕೆಯಲ್ಲಿ ಗೋಡೆ ಬಿತ್ತು ಅಂತ ಹೇಳಿದ್ರೆ ಗಂಗಾಧರ ಅವರ ಬಿತ್ತಮಾರವರ ಮಗ ಬಿಲ್ಲೋ ಸಂಘದ ಅಧ್ಯಕ್ಷರ ಮಗನ ಮೇಲೆ ಆರೋಪವನ್ನ ಮಾಡ್ತಾ ಇದ್ದೀರಿ. ಐಬಿಯ ವಿಚಾರದಲ್ಲಿ ಭ್ರಷ್ಟಾಚಾರ ಹೇಳಿದ್ರೆ ಪ್ರವೀಣ್ ಪೂಜಾರಿ ಅಂತ ಒತ್ತಿ ಒತ್ತಿ ಹೇಳುವ ಮುಖಾಂತರ ನೀವು ಜಾತಿಯನ್ನು ತರ್ತಾ ಇದ್ದೀರಿ. ಪೂಂಜರೆ 18% GST ಕಟ್ಟಬೇಕಾಗುತ್ತೆ, ನಿಮಗೆ 40% ಕಮಿಷನ್, ಒಟ್ಟಾದರೆ 58% ಆಗುತ್ತೆ. ಇನ್ನು 10% ಲಾಭ ಇಟ್ಕೊಂಡು ಅವನು 32% ಅಲ್ಲಿ ಕೆಲಸ ಮಾಡು ಅಂತ ಹೇಳಿದ್ರೆ ಆ ಗುತ್ತಿಗೆದಾರ ಆದರೂ ಯಾವ ರೀತಿ ಕೆಲಸ ಮಾಡ್ತಾನೆ? ಇದಕ್ಕೆ ನೇರವಾಗಿ ನೀವು ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಿಮ್ಮಿಂದ ಇವತ್ತು ತಡೆಗೋಡೆಗಳು ಬಿಡ್ತಾ ಇದೆ, ನಿಮ್ಮಿಂದ ಇವತ್ತು ಸೇತುವೆಗಳು ಹಾಳಾಗ್ತಾ ಇದೆ, ನಿಮ್ಮಿಂದ ಎಲ್ಲ ಕಟ್ಟಡಗಳು ನೆರಕುಳು ಉರುಳ್ತಾ ಇದೆ ಅಂತ ಹೇಳಿದ್ರೆ ನೀವು ಇದಕ್ಕೆ ನೇರವಾದ ಕಾರಣಕರ್ತರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಮ್ಮ ಐಬಿಯ ವಿಚಾರದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ನಿಮ್ಮ ವಿರುದ್ಧದ ಹೋರಾಟ ನಾವು ಐಬಿಯ ವಿಚಾರದಲ್ಲಿ ಪ್ರಾರಂಭ ಮಾಡಿದ್ವಿ. ಆಗ ನಿಮಗೆ ನಮ್ಮ ಮೇಲೆ ಕೋಪ ಶುರುವಾಯಿತು. ಬ್ರಿಟಿಷ್ ಕಾಲದ ಪ್ರವಾಸಿ ಬಂಗಲೆ, ಹೌದು, ಪುನಶ್ಚೇತನಗೊಳಿಸಬೇಕು, ಅದನ್ನು ಅಭಿವೃದ್ಧಿ ಪಡಿಸಬೇಕು, ಆದರೆ ಕಾನೂನಿಲ್ವಾ? ಆ ಕಾನೂನು ಅಡಿಯಲ್ಲಿ ನೀವು ಮಾಡಿ ಅಂತ ನಾವು ನಿಮ್ಮನ್ನು ಕೇಳ್ತಾ ಇರೋದು. ಅದು ಪುರಾತತ್ವ ಇಲಾಖೆಗೆ ಸೇರಿದಂಥದ್ದು. 1913ರಲ್ಲಿ ಪ್ರಾರಂಭವಾಗಿದ್ದು 100 ವರ್ಷಗಳಿಗಿಂತ ಹೆಚ್ಚು ಕಾಲ ಅದು ಅಲ್ಲಿತ್ತು. ಅದನ್ನ ಪುರಾತತ್ವ ಇಲಾಖೆಯ ಪರ್ಮಿಷನ್ ನೀವು ತೆಗೆದುಕೊಂಡಿದ್ದೀರಾ ಅಂತ ಕೇಳಿದ್ವಿ, ಬಹಳ ಸ್ಪಷ್ಟವಾಗಿ ಕೇಳಿದ್ದೇವೆ. ಇದರಲ್ಲಿ ಯಾರ ಮೇಲೂ ನಾವು ಆರೋಪ ಮಾಡಲಿ, ಅದಕ್ಕೆ ನಿಮಗೆ ಉರಿ ಹತ್ತಲಿಕ್ಕೆ ಶುರುವಾಗ್ತದೆ. ಉದ್ಘಾಟನೆ ಮಾಡುವಾಗ ಪ್ರಥಮ ಹಂತದ ಕಾಮಗಾರಿಗೆ ವರ್ಕ್ ಆರ್ಡ್ರೇ ಸಿಕ್ಕಿರಲ್ಲ, ನೀವು ಉದ್ಘಾಟನೆ ಮಾಡ್ತೀರಾ, ವರ್ಕ್ ಆರ್ಡರ್ ಆದ ಮರುದಿನ ಅದಕ್ಕೆ ವರ್ಕ್ ಆರ್ಡರ್ ಸಿಗುವಂತ ಕೆಲಸ ಆಗುತ್ತೆ. ಪ್ರಾರಂಭ ಆಯಿತು, ಇನಾಗ್ರೇಷನ್ ಆಯಿತು, ಅದಾದ ನಂತರ 2 ಕೋಟಿ ಹೆಚ್ಚುವರಿ ಹಣವನ್ನು ಕೊಡುವಂತ ಕೆಲಸ ಮಾಡ್ತಾರೆ. ಇವತ್ತವರೆಗೂ ಕೂಡ ಐಬಿ ಇಲ್ಲೇ ಇದೆ, ಇವತ್ತವರೆಗೂ ಕೂಡ ಅದರ ಬಾಗಿಲು ತೆರೆದಂಥ ಪ್ರಸಂಗ ಇವತ್ತು ನಿರ್ಮಾಣ ಆಗಿದೆ. ಸ್ಟ್ರಕ್ಚರಲ್ ಡಿಸೈನ್ ಇಲ್ಲ. ಇದು ಎಲ್ಲದರಲ್ಲೂ ನೀವು ಭ್ರಷ್ಟಾಚಾರದ ಹಣವನ್ನು ತಿಂದಿದ್ದೀರಾ ಅಂತ ಹೇಳಿದಾಗ ನಿಮಗೆ ನಮ್ಮ ಮೇಲೆ ಕೋಪ ಪ್ರಾರಂಭ ಆಗುತ್ತೆ. ನಾವಿನ್ನು ಯಾರನ್ನು ಕೇಳಬೇಕು? ನಾವು ಕೇಳ್ತಿರೋದು ಕಾನೂನಾತ್ಮಕವಾಗಿ ಒಂದು ವಿರೋಧ ಪಕ್ಷದವರು ಏನು ಕೆಲಸ ಮಾಡಬೇಕು ಅದನ್ನು ನಾವು ಕೇಳ್ತಾ ಇದ್ದೇವೆ. ಇದನ್ನ ಕೇಳಿದ್ರೆ ಇಲ್ಲ ಸಲ್ಲದ ಆರೋಪ, ನನ್ನ ಕುಟುಂಬದ ಮೇಲೆ ಆಪಾದನೆ, ದೇವರ ಮುಂದೆ ಪ್ರಮಾಣ, ಎಲ್ಲವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ನನಗೆ ಕಾಗೆ ಅಂಥೇಳಿ ನಿಮ್ಮ ಬಣ್ಣ ಕೂಡ ನನ್ನ ಬಣ್ಣದ ಹಾಗೆ ತಿರುಗಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಉದ್ಘಾಟನೆ ಇವತ್ತವರೆಗೂ ನೀವು ಯಾಕೆ ಮಾಡಲಿಲ್ಲ ಅನ್ನೋದು ನನ್ನ ಬಹಳ ಸ್ಪಷ್ಟವಾದ ಪ್ರಶ್ನೆ. ನಾನು ನನ್ನ ಇಡೀ ಪ್ರೆಸ್ ಮೀಟಲ್ಲಿ ಎಲ್ಲೂ ಕೂಡ ಪೂಂಜರು ಇದರ ಪಾಲುದಾರರಂತ ಎಲ್ಲೂ ಕೂಡ ಹೇಳಿಲ್ಲ. ನಾನು ಹೇಳಿದ್ದು ಬಿಮಲ್ನವರ ಮೇಲೆ ಆರೋಪ ಮಾಡಿದ್ದೇನೆ.
ನೀವು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ದ ಅನ್ನೋ ರೀತಿಯಲ್ಲಿ ನಾನು ಇದರ ಪಾಲ್ದಾರಲ್ಲ ಅಂತ ನೀವೇ ಹೇಳ್ತಿದ್ದೀರಾ ಅಂದರೆ ಇದರಲ್ಲಿ ನಮಗೆ ಡೌಟ್ ಬರುತ್ತಾ ಇಲ್ವಾ ಅಂತ ನಿಮ್ಮನ್ನು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಇದರಲ್ಲಿ ಇನ್ನು ಯಾವ ಹೋರಾಟನೂ ಮಾಡಲ್ಲ. ಯಾಕಂದರೆ ನೇರವಾಗಿ ಈಗ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದೇವೆ, SITಗೆ ಇದನ್ನು ಕೊಡಬೇಕು ಅಂತ ಆಗ್ರಹವನ್ನು ಮಾಡಿದ್ದೇವೆ. ಈಗ ಆ ಕೆಲಸ ಹಿಂದೆ ನಾವು ಬೀಳ್ತೇವೆ. ನೀವು ಮೊನ್ನೆ ಮಾರಿಗುಡಿಯಲ್ಲಿ ಪ್ರಮಾಣ ಮಾಡಿದ್ರಿ, 1 ರೂಪಾಯಿಯನ್ನು ಕೂಡ ನಾನು ಇಲ್ಲಿ ಭ್ರಷ್ಟಾಚಾರ ಮಾಡಲಿಲ್ಲ. ನಾನು ಕೇಳಿರೋದು 1 ರೂಪಾಯಿ ಪ್ರಶ್ನೆ ಅಲ್ಲ. ನೀವು ಹೌದು, ನೀವು 1 ರೂಪಾಯಿ ತಗೊಂಡಿಲ್ಲ, ಕೋಟಿಯನ್ನು ನೀವು ಲೂಟಿ ಮಾಡಿದ್ದೀರಿ ಅನ್ನೋದೇ ನನ್ನ ಆರೋಪ. ಕೋಟಿಯನ್ನು ನಾವು ಲೂಟಿ ಮಾಡಿದ್ದೀರಿ. ಯಾಕಂತ ಹೇಳಿದ್ರೆ ನಿಮ್ಮ ಒಬ್ಬ ಗೆಳೆಯ ಹೇಳಿದ್ದ ಅವತ್ತು, ಪೂಂಜೇರು ಚೀಲಡು ದುಡ್ಡು ಕನಪೇರು, ಪೂಂಜೇರು ಚೀಲಡು ಕೊರಪೇರು, ಅರೆಗೆ ಕೊರಿಯರು, ಮೊರೆಗೆ ಕೊರಿಯರು, ಮಾತೆರೆಗಳ ಕೊರಿಯರು, ಇಲ್ಲಡ್ದು ಬಂದಾಗ ಚೀಲ ಬತ್ತಂಡು, ಇಲ್ಲಡ್ದು ಪೋನಾಗ ಚೀಲ ಖಾಲಿ ಆಂಡು. ಎಲ್ಲಿಂದ ಬಂತು ಈ ಚೀಲದ ಹಣ? ಈ ಚೀಲದ ಹಣ ಎಲ್ಲಿಂದ ಬಂತು ಅಂತ ನಿಮ್ಮನ್ನ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವೇ ನಿಮ್ಮ ಬಾಯಲ್ಲಿ ಹೇಳಿದ್ರಿ, ನೆರೆಸ ಬಂದಾಗ 45 ಲಕ್ಷ ರೂಪಾಯಿಯನ್ನು ನಾನು ದೇಣಿಗೆ ಕೊಟ್ಟಿದ್ದೇನೆ. ನಿಮ್ಮ ಚುನಾವಣೆಯ ನೀವೇನು ಡಿಕ್ಲೇರ್ ಮಾಡಿದ್ರಿ ಅದೆಲ್ಲ ದಾಖಲೆ ನಮ್ಮ ಹತ್ರ ಇದೆ. ಎಲ್ಲೂ ಕೂಡ ನೀವು ಈ 45 ಲಕ್ಷ ರೂಪಾಯಿ ಬಗ್ಗೆ ಮಾತಾಡಿಲ್ಲ. ಇದು ಭ್ರಷ್ಟಾಚಾರದ ಹಣ ಅಲ್ಲವೇ ಪುಂಜರೆ? ನೀವು 1 ರೂಪಾಯಿ ಬಗ್ಗೆ ಮಾತಾಡ್ತಿದ್ದೀರಿ. ನಿಮಗೆ ತಾಕತ್ತಿದ್ರೆ 1 ರೂಪಾಯಿ ನಾನು 2018 ಅಧಿಕಾರಕ್ಕೆ ಬಂದ ಮೇಲೆ 1 ರೂಪಾಯಿ ಅಲ್ಲ, ನಾನು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಪ್ರಮಾಣ ಮಾಡಿ ಆಗ ನಿಮ್ಮ ದೈವ ಭಕ್ತವನ್ನು ನಾವು ನಂಬ್ತೇವೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಇವತ್ತು ಈ ವಿಚಾರ ಏನು, ದೇಶದಲ್ಲಿ ಹೈವೇಗಳು ಯಾರೂ ಮಾಡಲೇ ಇಲ್ಲ. BJP ಸರ್ಕಾರ ಬಂದ ನಂತರನೇ ಹೈವೇ ಆಗಿರೋ ಥರ ನೀವು ಬೊಗಳೆಯನ್ನು ಬಿಡ್ತಾ ಇದ್ದೀರಾ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೈವೇ ಏನಾದರೂ ಅಭಿವೃದ್ಧಿ ಆಗ್ತಾ ಇದ್ರೆ ಅದು ಆ ಕೀರ್ತಿ ನಮ್ಮ ನಾಯಕರಾದಂಥ ಆಸ್ಕರ್ ಫರ್ನಾಂಡಿಸ್ ರವರಿಗೆ ಸಲ್ಲಬೇಕು. UPA ಸರ್ಕಾರ ಇರುವಾಗ ಆಸ್ಕರ್ ಫರ್ನಾಂಡಿಸ್ ರವರು ರಾಷ್ಟ್ರೀಯ ಹೆದ್ದಾರಿ ಮತ್ತು ಭೂ ಸಾರಿಗೆ ಸಚಿವರಾದಾಗ ಒಂದಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ಹೈವೇಗಳಿಗೆ ಅನುದಾನವನ್ನು ಕೊಟ್ಟರು. ಇಲ್ಲಿ ಆಗ ಇಲ್ಲಿ ಸಂಸದರಾಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ನೋಡಲಿಲ್ಲ, ಅದು BJPಯ ಕಾಂಗ್ರೆಸ್ ಯಾವುದನ್ನು ನೋಡಲಿಲ್ಲ. ನನ್ನ ಊರು ಒಳ್ಳೇದಾಗಬೇಕು, ನನ್ನ ದಕ್ಷಿಣ ಕನ್ನಡಕ್ಕೆ ಒಳ್ಳೇದಾಗಬೇಕು, ನನ್ನ ಉಡುಪಿಗೆ ಒಳ್ಳೇದಾಗಬೇಕು ಅಂತ ಆಸ್ಕರ್ ಫರ್ನಾಂಡಿಸ್ ಅವರು ಎಲ್ಲ ಕಡೆ ಉತ್ತಮವಾದ ರಸ್ತೆ ಬರಬೇಕು ಅನ್ನೋ ಪರಿಕಲ್ಪನೆಯನ್ನು ಇಟ್ಟರು. ಅದಾದ ನಂತರ ನಿತಿನ್ ಗಡ್ಕರಿ ಅವರು ಬಂದರು. ನಿತಿನ್ ಗಡ್ಕರಿ ಅವ್ರ ಬಗ್ಗೆನೂ ನಾನು ದೊಡ್ಡ ಆರೋಪವನ್ನು ಮಾಡಲಿಕ್ಕೆ ಹೋಗಲ್ಲ. ಇವತ್ತು ಭಾಳ ಅದ್ಭುತವಾಗಿ ನಿತಿನ್ ಗಡ್ಕರಿ ಅವರು ದೇಶವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿರುವಂಥ ಏಕೈಕ ಸಚಿವ ಅಂತ ಹೇಳಲಿಕ್ಕೂ ನಾನು ಇಷ್ಟಪಡ್ತಾ ಇದ್ದೇನೆ. ಅವ್ರ ಬಗ್ಗೆ ಕೂಡ ನನ್ನ ಆಪಾದನೆ ಇಲ್ಲ. ಆದರೆ ಅಧಿಕಾರಿಗಳು ಮತ್ತು ಈ ಜನಪ್ರತಿನಿಧಿಗಳ ಕಳ್ಳಾಟ ಇಲ್ಲಿ ಜೋರಾಗಿದೆ. ಯಾವ ಅಧಿಕಾರಿಗಳು, ಇದರ ಹಿಂದೆ ಇರುವಂಥ ಸೂತ್ರಧಾರರು ಯಾರು ಅನ್ನೋದನ್ನ ನಾವು ಭಾಳ ಸ್ಪಷ್ಟವಾಗಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲೊಂದು ಹೈವೇ ಮಾಫಿಯಾ ನಡೀತಾ ಇದೆ. ಹೈವೇ ಮಾಫಿಯಾ ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ಗುಂಡ್ಯಾದಿಂದ ಬಂಟ್ವಾಳದೊಳಗೆ ಒಂದು ರಾಷ್ಟ್ರೀಯ ಹೆದ್ದಾರಿ ಕೆಲಸ ಪ್ರಾರಂಭ ಆಗುತ್ತೆ. L&T ಅವರು, ನವಯುಗ, ದೇಶದ ದೊಡ್ಡ ದೊಡ್ಡ ಕಂಪನಿಗಳು ಅದಕ್ಕೆ ಗುತ್ತಿಗೆ ಟೆಂಡರನ್ನು ಹಾಕ್ತಾರೆ. ಅದೇ ರೀತಿ ನಮ್ಮ BC ರೋಡಿಂದ ಪುಂಜಾಲ್ಕಟ್ಟೆಗೆ ಇನ್ನೊಂದು ಹೈವೇ ಆಗುತ್ತೆ. ಅಲ್ಲಿಗೂ ಕೂಡ ದೊಡ್ಡ ಟೆಂಡರ್, ಒಂದು 700-800 ಕೋಟಿಯ ಟೆಂಡರು. ಯಾರಿಗೂ ಎಲಿಜಿಬಿಲಿಟಿ ಇಲ್ಲ, ದೊಡ್ಡ ದೊಡ್ಡ ಗುತ್ತಿಗೆದಾರ ಅದಕ್ಕೆ ಟೆಂಡರ್ ಹಾಕ್ತಾರೆ. ಇದು ಕೂಡ ಬೆಳ್ತಂಗಡಿಯಿಂದ, ಚಾರ್ಮಾಡಿ, ಉಜಿರೆಯಿಂದ ನಮ್ಮ ಪೆರಿಯ ಶಾಂತಿ ಎಲ್ಲದಕ್ಕೂ ದೊಡ್ಡ ದೊಡ್ಡ ಗುತ್ತಿಗೆದಾರರು ಬರ್ತಾರೆ. ಅವರು ಕೆಲಸ ಮಾಡಿ ಸ್ವಲ್ಪ ದಿವಸ ಆದಮೇಲೆ ಏನೋ ಅವ್ರಿಗೆ ಸೂಜಿ ಚುಚ್ಚಲಿಕ್ಕೆ ಪ್ರಾರಂಭ ಆಗುತ್ತೆ. ಎಲ್ಲ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳು ಇಲ್ಲಿಂದ ಬಿಟ್ಟು ಓಡೋಗುವ ಪ್ರಸಂಗ. ಈ ಪ್ರಸಂಗ ಅವ್ರು ಮಾಡಿದ್ರ ಅಥವಾ ನೀವು ಅಧಿಕಾರಿಗಳು ಸೇರಿ ಮಾಡಿದ್ದೀರಾ ಅನ್ನೋ ಪ್ರಶ್ನೆಯನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಕಂಪನಿಗೆ ಇಲ್ಲಿ ಮಳೆ ಬರ್ತಾ ಇದೆ, ಅದಕ್ಕೆ ನಾವು ಓಡೋಗ್ತೀವಿ. ಏನು ಮಳೆ, ದಕ್ಷಿಣ ಕನ್ನಡದಲ್ಲಿ ಮಳೆ ಬರೋದೇನು ಇಂಥ ದೊಡ್ಡ ಕಂಪನಿಗೆ ಗೊತ್ತಿಲ್ವಾ? ಕಾಶ್ಮೀರದಲ್ಲಿ ಹೋಗಿ ಇಲ್ಲಿ ಹಿಮ ಬೀಳುತ್ತೆ ನಮಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತೀರಾ ನೀವು? ಅದೇ ರೀತಿ ಇವತ್ತು L&T ಓಡೋದ್ರು, ನವಯುಗ ಓಡೋದ್ರು, ಓಷನ್ ಓಡೋದ್ರು, ಇಲ್ಲಿ DP ಜೈನ್ ಓಡೋಗಿದ್ದಾರೆ. ಇದು ಯಾರಿದ್ರಿಂದ ಸೂತ್ರಧಾರರಿದ್ದಾರೆ? ಇದನ್ನ ಮುಂದಿನ ದಿನಗಳಲ್ಲಿ ಮಾಧ್ಯಮದವರ ಮುಂದೆ ಮತ್ತು ನಿಮ್ಮ ಮುಂದೆ ಇದರ ಹಿಂದೆ ಇರುವ ಸೂತ್ರಧಾರರ ಹೆಸರನ್ನು ನಾವು ಬಯಲುಪಡಿಸ್ತೇವೆ. ಯಾಕಂತ ಹೇಳಿದ್ರೆ ಇದೊಂದು ಮಾಫಿಯಾ ಆಗಿದೆ. ಜನಸಾಮಾನ್ಯರ ದುಡ್ಡನ್ನು ಲೂಟಿ ಮಾಡುವ ಒಂದು ದೊಡ್ಡ ಮಾಫಿಯಾ ಆಗಿ ಇವತ್ತು ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಇದೆಲ್ಲ ಆದಮೇಲೆ ಇಲ್ಲೇ ಲೋಕಲಲ್ಲಿರುವ ಕಾಂಟ್ರಾಕ್ಟರ್ಗಳಿಗೆ ಸಬ್ ಕಾಂಟ್ರಾಕ್ಟ್ ಕೊಡೋದು, ಗುಣಮಟ್ಟ ಕಮ್ಮಿ ಇರುತ್ತೆ. ಇವತ್ತು ಬಂಟ್ವಾಳ ಪುಂಜಲ್ಕಟ್ಟೆ ರಸ್ತೆಯಲ್ಲಿ ನೀವು ಹೋಗಿರ್ಬೋದು. ನೀವು ರಾತ್ರಿ ಮಳೆ ಬರುವ ಸಮಯದಲ್ಲಿ ಅಲ್ಲಿ ಹೋಗಿ, ಎಷ್ಟು ಕೆಟ್ಟ
ಕೆಲಸ ಅಲ್ಲಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಈ DPJ, L&T, ನವಯುಗ ಇವರೆಲ್ಲ ಭಾಳ ದೊಡ್ಡ ಕಾಂಟ್ರಾಕ್ಟರ್ಗಳು, ಅವ್ರದ್ದೇ ಆದಂಥ ನೀತಿ ನಿಯಮಗಳಿರುತ್ತೆ. ಇಲ್ಲಿ ಯಾರೋ ಪೀಸ್ ವರ್ಕ್ ಕೊಟ್ಟು ಲಾಸ್ಟಲ್ಲಿ ಎಲ್ಲವನ್ನ ಹಾಳು ಮಾಡಿ ದುಡ್ಡನ್ನು ಗುಳುಂ ಮಾಡುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ನಿತಿನ್ ಗಡ್ಕರಿ ಅವರು 718 ಕೋಟಿ ರೂಪಾಯಿಗೆ ಬೆಳ್ತಂಗಡಿ ಪುಂಜಾಲಕಟ್ಟೆ ಚಾರ್ಮಾಡಿಗೆ ಅನುಮೋದನೆಯನ್ನು ಕೊಡ್ತಾರೆ. ಅವರ ಪತ್ರಿಕಾ ಹೇಳಿಕೆಯಲ್ಲಿ ಅವ್ರು ಹೇಳ್ತಾರೆ, ನಾವು 4 ಲೇನ್ ರಸ್ತೆಗೆ ನಾವು ಅನುಮೋದನೆಯನ್ನು ಕೊಟ್ಟಿದ್ದೇವೆ ಅನ್ನೋ ವಿಚಾರ ಹೇಳ್ತಾರೆ. EPC ಮಾಡೆಲ್, ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅಗ್ರಿಮೆಂಟ್, ಆ ಇಡೀ ಪುಸ್ತಕವನ್ನು ಅಗ್ರಿಮೆಂಟನ್ನು ನಾನು ಓದಿದ್ದೇನೆ. 28/10/2022 ಒಂದು ಅಗ್ರಿಮೆಂಟನ್ನು ಮಾಡ್ತಾರೆ. 4 ಲೇನ್ ಅಂತ ನಿತಿನ್ ಗಡ್ಕರಿ ಅವರು ಹೇಳ್ತಾರೆ. ನೋಡಿ, ಅಗ್ರಿಮೆಂಟಲ್ಲಿ 2 ಲೇನ್ ಮಾತ್ರ ಇದೆ. 35 ಕಿಲೋಮೀಟರ್ ನ್ಯಾಷನಲ್ ಹೈವೇ 73ಗೆ ಇವತ್ತು ಹೇಳ್ತಾರೆ. ಇವತ್ತು ದೇಶ ಮಟ್ಟದಲ್ಲಿ ಮೋದಿ ಅವರು ಹೇಳ್ತಾ ಇದ್ದಾರೆ, ನಮ್ಮ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ, ದಿನಕ್ಕೆ 35 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯನ್ನು ನಾವು ಹಾಕ್ತಾ ಇದ್ದೇವೆ. ಈ ವರ್ಷ 24,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡ್ತೇವೆ ಅಂತ ಎಲ್ಲ ಮೋದಿ ಬೊಗಳೆ ಬಿಡ್ತಾ ಇದ್ದಾರೆ. ಇಲ್ಲಿ 35 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಮಾಡಲಿಕ್ಕೆ ನೀವು 5 ವರ್ಷ ತಗೊಳ್ತಾ ಇದ್ದೀರಾ. ನಿಮಗೆ ನಾಚಿಕೆ ಆಗಬೇಕು ಅನ್ನೋ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 718 ಕೋಟಿಯ ಟೆಂಡರ್ಗೆ ನಾಗೇಶ್ವರವರು ಹೇಳಿದಾಗೆ 31.04% ಕಡಿಮೆ ಟೆಂಡರ್ ಆಗ್ತಾರೆ. 385 ಕೋಟಿಗೆ ಇವರು ಟೆಂಡರನ್ನು ಹಾಕ್ತಾರೆ. ಇದರ ಅರ್ಥ 1 ಕೋಟಿ ಕಾಮಗಾರಿಗೆ ನಾವು 69 ರೂಪಾಯಿಯಲ್ಲಿ ನಾವು ಮುಗಿಸ್ತೀವಿ. 1 ರೂಪಾಯಿಯ ಕಾಮಗಾರಿಯನ್ನು ನಾನು 69 ಪೈಸೆಯಲ್ಲಿ ಮುಗಿಸ್ತೀವಿ. 69 ಲಕ್ಷಕ್ಕೆ ನೀವು 1 ಕೋಟಿಯ ಮುಗಿಸ್ತೀರಾ ಅಂತ ಹೇಳಿದ್ರೆ, 385 ಕೋಟಿಗೆ ನೀವು ಮುಗಿಸ್ತೀರಾ ಅಂದರೆ, ಈ 718 ಕೋಟಿಗೆ ಇದಕ್ಕೆ ಅನುಮೋದನೆಯನ್ನು ಕೊಟ್ಟಂತ ಮಹಾಶಯ ಯಾರು ಆ ಇಂಜಿನಿಯರ್ ಅಂತ ನಮಗೆ ಹುಡುಕ್ಬೇಕು. ಯಾಕಂದ್ರೆ ಇಲ್ಲಿ ಆ ಇಂಜಿನಿಯರ್ ಕಳ್ಳ ಆಗಿರಬೇಕು ಅಥವಾ ಕಮ್ಮಿ ಆಗದಂತ ಈ ಗುತ್ತಿಗೆದಾರ ಕಳ್ಳ ಆಗಿರಬೇಕು. ಇವರನ್ನ ಜನರ ಮುಂದೆ ತಂದಿಡುವಂತ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕು. ಇವತ್ತು ಅನ್ಸೈಂಟಿಫಿಕ್ ಆಗಿ, ಅವೈಜ್ಞಾನಿಕವಾಗಿ ರಸ್ತೆಗಳನ್ನು ಮಾಡಿದ್ದಾರೆ. ಜಗದೀಶ್ ರವರು ಹೇಳಿದ ರೀತಿಯಲ್ಲಿ ನಗರ ಪಂಚಾಯಿತಿಯಲ್ಲಿ ಬಹಳ ಕಿರಿದಾದ ಜಾಗ ಇದೆ. ಅಲ್ಲಿ 5 ಮೀಟರ್ ಡ್ರೈನನ್ನು ಹಾಕಿದ್ರೆ ಎಲ್ಲ ಹಳೆಯ ಕಟ್ಟಡಗಳು ಇಲ್ಲಿ ನೆಲಸಮ ಆಗುತ್ತೆ. ಹಳೆಯ ಕಟ್ಟಡಗಳೆಲ್ಲ ನೆಲಸಮ ಆದರೆ ಇಲ್ಲಿಯ ಜನರು ಎಲ್ಲಿಗೆ ಹೋಗೋದು? ಇಲ್ಲಿ ಇಷ್ಟು ವರ್ಷಗಳಿಂದ ಬದುಕನ್ನು ಕಟ್ಕೊಂಡಿರುವಂಥ ಎಲ್ಲ ಹಿರಿಯ ನಾಗರಿಕರು, ಇಲ್ಲಿಯ ಜನ ಎಲ್ಲಿ ಹೋಗಬೇಕು? ಅವರಿಗೆ ಯಾವ ರೀತಿಯ ಪರಿಹಾರ ನೀವು ಕೊಡ್ತೀರಾ ಅಂತ ನಾನು ನಿಮ್ಮನ್ನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ನಿಮ್ಮಲ್ಲಿ ಒಂದು ಆಗ್ರಹವನ್ನು ಮಾಡ್ತೇನೆ. ಬೆಳ್ತಂಗಡಿ ನಗರಕ್ಕೆ ಒಂದು ಬೈಪಾಸ್ ಅನ್ನು ಮಾಡಬೇಕು. ಒಂದು ಬೈಪಾಸ್ ಅನ್ನು ಮಾಡಿ ನಗರವನ್ನು ಅಭಿವೃದ್ಧಿ ಪಡಿಸಬೇಕು. ಇನ್ನೊಂದು ಪರ್ಯಾಯ ರಸ್ತೆಯನ್ನು ಮಾಡಬೇಕು. ನಾವು ನೋಡ್ತೇವೆ, ಏನಾದರೂ ಬೆಳ್ತಂಗಡಿ ನಗರದ ರಸ್ತೆ ಏನಾದರೂ ಬ್ಲಾಕ್ ಆಯಿತು ಅಂದರೆ ಇಡೀ ಉಜಿರೆವರೆಗೂ ಬ್ಲಾಕ್, ಈ ಕಡೆ ಗುರಾಯಿನ್ಕೆರೆ ಕುವೆಟ್ವರೆಗೂ ಬ್ಲಾಕ್ ಆಗುವಂಥ ಪ್ರಸಂಗ ಬರುತ್ತೆ. ಈಗ ಇರುವ ರಸ್ತೆ ಕೂಡ ಅದು 2 ಲೇನ್ ಆಗಿರೋದ್ರಿಂದ, 2 ಕಡೆಯಲ್ಲಿ ಡ್ರೈನ್ ಇರೋದ್ರಿಂದ ಎಲ್ಲಾದರೂ ಗಾಡಿಗಳು ಹಾಳಾಗಿ ಯಾವುದಾದ್ರೂ ಪ್ರತಿಭಟನೆ, ಯಾವುದಾದ್ರೂ ಮೆರವಣಿಗೆ ಏನಾದರೂ ಆದರೆ ಇಡೀ ಬೆಳ್ತಂಗಡಿ ಸ್ತಬ್ಧವಾಗುತ್ತೆ. ಇದನ್ನು ಉಳಿಸಲಿಕ್ಕೆ ಬೈಪಾಸ್ ಆಗಬೇಕು ಅನ್ನೋ ಹೋರಾಟವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇಷ್ಟು ದೊಡ್ಡ ಪ್ರಾಜೆಕ್ಟಲ್ಲಿ ಫಸ್ಟ್ ಪೇಮೆಂಟಲ್ಲಿ 26 ಕೋಟಿ ರೂಪಾಯಿ ನಾವು ದಾಖಲೆಯನ್ನು ತೆಗೆಸಿದ್ದೇವೆ. 26 ಕೋಟಿ ರೂಪಾಯಿಯ ಪೇಮೆಂಟು ಈ DPJಗೆ ಆಗುತ್ತೆ. ಸೆಕೆಂಡ್ ಪೇಮೆಂಟಲ್ಲಿ 80 ಕೋಟಿ ರೂಪಾಯಿಯ ಪೇಮೆಂಟ್ ಆಗುತ್ತೆ. 106 ಕೋಟಿ ರೂಪಾಯಿಯ ಪೇಮೆಂಟ್ ಈ DPJ ಕಂಪನಿಗೆ ಆಗಿದೆ. ಇವತ್ತು ನೀವು ರಸ್ತೆ ನೋಡಿದ್ರೆ ಒಂದು 40 ಕೋಟಿ ರೂಪಾಯಿಯ ಕೆಲಸ ಮಾತ್ರ ಆಗಿದೆ. 40 ಕೋಟಿ ರೂಪಾಯಿಯ ಕೆಲಸ ಮಾಡಿ 106 ಕೋಟಿ ರೂಪಾಯಿಯ ದುಡ್ಡನ್ನು ಇವರಿಗೆ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದರಲ್ಲೇ ನಿಮಗೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಭ್ರಷ್ಟಾಚಾರ ಇದರಲ್ಲಿ ಇದೆ. ಇದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. ಇಲ್ಲಿ ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ಇರ್ಭದ್ರ. ಯಾಕೆ ಈ ಮಾತು ಹೇಳ್ತಾರೆ ಅಂದರೆ, ಅವನು ಯಾರು ತಗೊಂಡಿದ್ದಾನೆ ಅವನು ನಾಸಿಕ್ಗೆ ಹೋಗಿ ಆರಾಮಾಗಿದ್ದಾನೆ ಇವತ್ತು ಅಂತ ಒಂದು ಪ್ರಸಂಗ ಇಲ್ಲಿ ಸ್ಟಾರ್ಟ್ ಆಗಿದೆ. ಮಳೆ ಪ್ರಾರಂಭ, ನಿತ್ಯ ಜನರಿಗೆ ಸಂಕಷ್ಟ. ಇವತ್ತು ಶಾಲಾ ಕಾಲೇಜಿನ ಮಕ್ಕಳು ನೋಡಬೇಕು, ಅವರ ಅವಸ್ಥೆಯನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಬೆಳಿಗ್ಗೆ ಬಸ್ಸಲ್ಲಿ ಹೋಗೋರು, ಸಾಯಂಕಾಲ ಬಸ್ಸಲ್ಲಿ ಹೋಗೋರು, ಇವತ್ತು ಖಾಸಗಿ ಬಸ್ನ ಎಲ್ಲ ಮಾಲಕರು ಖಾಸಗಿ ಬಸ್ನ ಇವತ್ತು ಕೆಲಸ ಮಾಡೋರು ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರದ ಕಾರ್ಯಕ್ರಮ ಬಂದ ಮೇಲೆ ಸಾಕಷ್ಟು ಅವ್ರಿಗೂ ಕೂಡ ಕೆಲವು ತೊಂದರೆ ಅಂತ ಅವ್ರ ಹತ್ರ ಹೇಳ್ತಾ ಇದ್ರು. ಅವ್ರಿಗೆ ಇವತ್ತು ಅದ್ರ ಜೊತೆಗೆ
ಇನ್ನೊಂದು ತೊಂದರೆ ಆಗಿದೆ. ಆ ಏನು ತೊಂದರೆ ಅಂತ ಹೇಳಿದ್ರೆ ಅವರ ಬಸ್ಸಲ್ಲಿ ಇವತ್ತು ಇಡೀ ಬಸ್ಸು ಮೆಕ್ಯಾನಿಕಲ್ ಪಾರ್ಟ್ಸ್ ಎಲ್ಲ ಹಾಳಾಗ್ತಾ ಇದೆ. ರಿಕ್ಷಾದವರು, ನಾನು ಬೆಳ್ತಂಗಡಿಯ ರಿಕ್ಷಾದವ್ರನ್ನ ಕೇಳಿದೆ, ನೀವು ಉಜಿರೆಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಾವು ಉಜಿರೆಗೆ ಬರಲ್ಲ. ಈ ರೀತಿ ಎಲ್ಲರಿಗೂ ತೊಂದರೆ. ಗರ್ಭಿಣಿ ಹೆಣ್ಮಕ್ಳಿರ್ಬೋದು, ನಮ್ಮ ಆ್ಯಂಬುಲೆನ್ಸ್ ಡ್ರೈವರ್ ಇರ್ಬೋದು. ಸ್ವತಃ ನನ್ನ ಮಾವ ಒಂದು 3-4 ತಿಂಗಳು ಮುಂಚೆ ಇಲ್ಲಿ ಪ್ರಾಣವನ್ನು ಅವ್ರು ಕಳ್ಕೊಂಡ್ರು. ಅವ್ರಿಗೆ ಆಕ್ಸಿಡೆಂಟ್ ಆದಾಗ ಇದೇ ಬೆಳ್ತಂಗಡಿ ವ್ಯಾಪ್ತಿಯಲ್ಲಿರುವ ಜನರು ಅವ್ರನ್ನ ಆ್ಯಂಬುಲೆನ್ಸಲ್ಲಿ ಕಳಿಸಿದ್ರು. ಆ್ಯಂಬುಲೆನ್ಸಲ್ಲಿ ಹೋಗುವಾಗ, ಆ ರಸ್ತೆಯಲ್ಲಿ ಹೋಗುವಾಗ ಅವರ ಪ್ರಾಣ ಅದೇ ಆ್ಯಂಬುಲೆನ್ಸಲ್ಲಿ ಹೋಯಿತು. ಇಂಥ ಪ್ರಸಂಗಗಳು ನನ್ನ ಸ್ವಂತ ಕುಟುಂಬಕ್ಕೆ ಆಗಿದೆ. ಇನ್ನು ಜನರ ಪರಿಸ್ಥಿತಿ ಯೋಚನೆ ಮಾಡಿ, ಎಷ್ಟು ಸಮಸ್ಯೆ ಜನರು ಇವತ್ತು ಅನುಭವಿಸ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳು ಅಲ್ಲಲ್ಲಿ ಹೋರಾಟ, ಜನರೇ ಬೀದಿಗಿಳಿದು ರಸ್ತೆಯನ್ನು ಸರಿ ಮಾಡ್ತಿದ್ದದ್ದು. ನಾವು BM ಭಟ್ರೆಲ್ಲ ಒಂದು ಅಷ್ಟು ಕಡೆ ಇಲ್ಲಿ ಭೇಟಿ ಕೊಟ್ವಿ, ಆದರೆ MLA ಎಲ್ಲೂ ಬರಲಿಲ್ಲ. MLA ಎಲ್ಲೂ ಬರಲಿಲ್ಲ. MLA ಬ್ಯುಸಿ ಇದ್ದರು. ಪುನೀತ್ ಕೆರೆಹಳ್ಳಿ ಅವರ ಹೋರಾಟ ಸಮಿತಿಯಲ್ಲಿ ಅವರು ಭಾಳ ಬ್ಯುಸಿ ಇದ್ದರು. ಅದಾದ ನಂತರ ನಾವು ಈ ಸಮಿತಿಯನ್ನು ಮಾಡಬೇಕು, ಈ ಹೋರಾಟವನ್ನು ಪ್ರಾರಂಭ ಮಾಡಬೇಕು ಅಂತ ಗೊತ್ತಾದಾಗ ದಿಢೀರ್ ಇವರು ನಿರ್ಧಾರ ಮಾಡ್ತಾರೆ, ಇದರಲ್ಲಿ ನಾವು ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಸಂಸದರನ್ನು ಕರೆಸೋದು. ಸಂಸದರು, ಇಂಜಿನಿಯರ್ಗಳು 6 ಜನ ಬಂದು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಇಲ್ಲಿ ಗುದ್ದಲಿ ಪೂಜೆಯನ್ನು ಮಾಡ್ತಾರೆ. ಪೂಂಜರ ಕತೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಒಂದು 100 ಮೀಟರ್ ರಸ್ತೆಗೆ ಕಾಂಕ್ರೀಟ್ ಹಾಕ್ತೇವೆ ಅಂತ ಹೇಳಿದ್ರೆ 100 ಬ್ಯಾನರ್ ಹಾಕುವಂಥ ಪೂಂಜರ್ ಇವರು. ಅಂಥ ಪೂಂಜರು ಒಂದೇ ಒಂದು ಬ್ಯಾನರ್ ಇಲ್ಲ, ಒಂದೇ ಒಂದು ಮಾಧ್ಯಮದವರಿಲ್ಲ, ಯಾವ ಕಾರ್ಯಕರ್ತರು ಇಲ್ಲ. ಬರೀ ಕಮಿಷನ್ ಗಿರಾಕಿಗಳನ್ನ ಜೊತೆಗಿಟ್ಕೊಂಡು ಇದಕ್ಕೆ ಉದ್ಘಾಟನೆ ಶಂಕುಸ್ಥಾಪನೆಯನ್ನ ಮಾಡ್ತಾರೆ. ಇದು ಭ್ರಷ್ಟಾಚಾರ ಅಲ್ಲವೇ ಅಂತ ಪೂಂಜರನ್ನ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜನ ಗಲಾಟೆ ಮಾಡಿದ್ರು. ಇದಕ್ಕಿಂತ ಮುಂಚೆ ಜನ ಗಲಾಟೆ ಮಾಡಿದಾಗ ಆಡ ಹಗಲಲ್ಲಿ ಒಂದು ದಿವಸ ಪೂಂಜರ್ ಇದ್ರ ಹತ್ರ ಬರಲಿಲ್ಲ. ರಾತ್ರಿ ಹೋಗಿ ಉಜಿರೆ ಹತ್ರ 4 ಜನ ಸೇರಿ ರಾತ್ರಿ 9 ಗಂಟೆಗೆ ಟಾರ್ಚ್ ಹಾಕಿ ಎಲ್ಲಿ ರಸ್ತೆ ಹಾಳಾಗಿದೆ ಅಂತ ನೋಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಮಿಷನ್ ಆಲ್ರೆಡಿ ಬಂದಿದೆ. ಧ್ವನಿ ಎತ್ತುವ ಪರಿಸ್ಥಿತಿಯಲ್ಲಿ ಪೂಂಜರ್ ಇಲ್ಲ. ಇದರಲ್ಲಿ ಇನ್ನೊಬ್ಬ ದೊಡ್ಡ ಕಳ್ಳ ಇದ್ದಾನೆ. ಇಷ್ಟೇ ಅಲ್ಲ, ಈ ರಾಜ್ಯದ ದೊಡ್ಡ ಕಳ್ಳ ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಕೂಡ ಇದರಲ್ಲಿ ಪಾಲುದಾರರಾಗಿದ್ದಾರೆ. ಏನಿವತ್ತು ಹೇಳ್ತಾ ಇದ್ದಾರೆ, ನಾವು ಸಂಸದರು ಇನ್ನೊಬ್ರು ಹೋಗಿ ಗಡ್ಕರಿ ಅವ್ರನ್ನ ಭೇಟಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆ ಪಾಲುದಾರಿಕೆಯಲ್ಲಿ ವಿಜಯೇಂದ್ರ ಕೂಡ ಇದ್ದಾರೆ. ಯಾವ ವಿಜಯೇಂದ್ರ? ಕಾಂಗ್ರೆಸ್ ಪಕ್ಷದ ಭಿಕ್ಷೆಯಿಂದ ಇವತ್ತು MLA ಆದಂಥ ವಿಜಯೇಂದ್ರ ಇದರಲ್ಲಿದ್ದಾರೆ. ಇದು ನಾನು ಹೇಳ್ತಾ ಇಲ್ಲ, BJPಯ ಒಬ್ಬ ಶಾಸಕ BP ಹರೀಶ್ ಅನ್ನೋನು ಇವತ್ತು ಹೇಳ್ತಾ ಇದ್ದಾನೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ ಪಕ್ಷ ಕೊಟ್ಟಿರುವ ಭಿಕ್ಷೆಯಿಂದ ಇವತ್ತು ಶಾಸಕನಾಗಿದ್ದಾನೆ. ನೀವು ರಾಜೀನಾಮೆ ಕೊಡಿ, ನಮಗೆ ಅವಮಾನ ಆಗ್ತಾ ಇದೆ ಅಂತ BP ಹರೀಶ್ ಹೇಳ್ತಾ ಇದ್ದಾರೆ. ಕಮಿಷನ್ ಎಲ್ಲಿ ನೋಡಿದ್ರು ಕೈ ಚಾಚುವ ಕೆಲಸ ಈ BJP ಅವ್ರದ್ದು. ಇದ್ರ ಹೆಸರು BJP ಅಂದರೆ ಭಿಕ್ಷುಕರ ಜನತಾ ಪಾರ್ಟಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಕಾಂಗ್ರೆಸ್ ಪಕ್ಷದ ಭಿಕ್ಷೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇಂಥ ಒಂದು ಪಕ್ಷ ಇವತ್ತು DP ಜೈನ್ ಆಯಿತು, ನಾಗೇಶ್ವರವ್ರು ಹೇಳಿದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ಆಯಿತು. ಈಗ ಹೊಸದಾಗಿ ಈ ಸಮಿತಿ ಪರ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈ ಸಮಿತಿ ಬಂದರೆ ಕೋರ್ಟ್ಗೆ ಹೋಗ್ತಾರೆ, ನಿಲ್ಲಿಸ್ತಾರೆ, ರಸ್ತೆ 10 ವರ್ಷ ಆಗುತ್ತೆ. ಯಾವುದಕ್ಕೂ ನೀವು ಹೆದರಬೇಕಾಗಿಲ್ಲ ಪೂಂಜರೆ, ನಿಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇದನ್ನು ನಾವು ಮಾಡ್ತೇವೆ. ಕಾನೂನು ನಡೆಯಲಿರುವ ಎಲ್ಲ ಅವಕಾಶಗಳನ್ನು ಉಪಯೋಗ ಮಾಡಿ, ಅದು ರಾಜ್ಯ ಮಟ್ಟದ ಹೋರಾಟ ಇರ್ಬೋದು, ಅದು ರಾಷ್ಟ್ರ ಮಟ್ಟದ ಹೋರಾಟ ಇರ್ಬೋದು, ಅದು ನಿತಿನ್ ಗಡ್ಕರಿ ಹತ್ರ ಹೋಗುವ ಕೆಲಸ ಇರ್ಬೋದು, ಅದು ಎಲ್ಲವನ್ನು ಮಾಡಿ ಬೆಳ್ತಂಗಡಿಯ ಜನರಿಗೆ ಈ ಸುಗಮವಾದ ಸಂಚಾರಕ್ಕೆ ರಸ್ತೆಯನ್ನು ಅನುಭವ ಮಾಡಿಕೊಡುವ ಕೆಲಸ ಇದು ನಾವು ಮಾಡ್ತೇವೆ ಅಂತ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಾನು 3 ಕೋಟಿ ಆರೋಪ ಮಾಡಿದ್ದೆ. 3 ಕೋಟಿ ಪೂಂಜರು ತೆಗೆದುಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ದೆ. ಆದರೆ ಸಬ್ ಕಾಂಟ್ರಾಕ್ಟರ್ಗಳನ್ನು ಮಾತಾಡಿದೆ, ಲೇಬರ್ಗಳನ್ನು ಮಾತಾಡಿದೆ, ಎಲ್ಲಿ ಮಹಾರಾಷ್ಟ್ರದಿಂದ ಬಂದಂಥ ಲೇಬರ್ಗಳನ್ನು ಮಾತಾಡಿದೆ, ಅವರ ಅಧಿಕಾರಿಗಳನ್ನು ಮಾತಾಡಿಸಿದೆ, ಜಾಗೆ ಕೊಟ್ಟಿರೋರನ್ನ ಮಾತಾಡಿಸಿದೆ. ಕೊನೆಯದಾಗಿ DP ಜೈನ್ ಹತ್ರ ಕೂಡ ನಾನು ಮಾತನಾಡಿದ್ದೇನೆ. ನಮ್ಗೆ ಯಾವ ಭಯ ಇಲ್ಲ, ಸಂವಿಧಾನದಲ್ಲಿ ಎಲ್ಲ ಹಕ್ಕು ನಮಗೆ ಕೊಟ್ಟಿದ್ದಾರೆ. ಆಗ ಗೊತ್ತಾಯಿತು ಯಾಕೆ ಇದರಲ್ಲಿ ಇಷ್ಟು ವಿಳಂಬ, DP ಜೈನ್ ಓಡೋದ್ರು ಅಂತ ಹೇಳಿದ್ರೆ, DP ಜೈನ್ಗೆ ದುಡ್ಡಿಗೆ ಒತ್ತಡವನ್ನು ಹಾಕ್ತಾ ಇದ್ರು. ಇವತ್ತು ಎಲ್ಲ ಕಡತಗಳು ಎಲ್ಲ ಸಿಕ್ಕಿದ ನಂತರ ಒಂದು ಮಾಹಿತಿ ಬಂತು, ಪೂಂಜರ್ ಅವರು 5 ಕೋಟಿ ರೂಪಾಯಿಯ ಬೇಡಿಕೆಯನ್ನು DP ಜೈನ್ ಹತ್ರ ಇಟ್ಟಿದ್ದಾರೆ. 5 ಕೋಟಿ ರೂಪಾಯಿಯ ಬೇಡಿಕೆಯನ್ನು DP ಜೈನ್ ಹತ್ರ ಇಟ್ಟಿದ್ದಾರೆ. ಈ
ಒತ್ತಡಗಳಿಗೆ ಡಿ ಪಿ ಜೈನ್ ಇವರ ಸಾವಾಸ ಬೇಡ ಅಂತ ಹೋಗಿದ್ದಾರೆ. ಆದರೆ ಡಿ ಪಿ ಜೈನ್ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲಿಜಿಬಿಲಿಟಿ ಇರೋದು ಡಿ ಪಿ ಜೈನ್ಗೆ. ಮತ್ತೆ ಉಜಿರೆಯಿಂದ ಪೆರಿಯ ಶಾಂತಿಗೆ ಡಿ ಪಿ ಜೈನ್ ಬರಲೇಬೇಕು. ಯಾವ ಬಿಮಲ್ ಬೆಳ್ತಂಗಡಿಯಿಂದ ಓಡೋಗಿದ್ದಾನೆ, ಯಾವ ಡಿ ಪಿ ಜೈನ್ ಓಡೋಗಿದ್ದಾನೆ, ಅವರು ಮತ್ತೆ ಇಲ್ಲಿ ಬರ್ತಾರೆ. ಮತ್ತೆ ಇಲ್ಲಿ ಈ ಭ್ರಷ್ಟಾಚಾರದ ಇವರ ವಿರುದ್ಧ ಅವರು ಕೂಡ ಮುಂದಿನ ದಿನಗಳಲ್ಲಿ ಧ್ವನಿ ಎತ್ತಲಿದ್ದಾರೆ ಅಂತ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಷ್ಟು ದೊಡ್ಡ ಭ್ರಷ್ಟ MLA ಪುಂಗಿದಾಸ ಪೂಂಜಾ ನಮ್ಮ ವಿರುದ್ಧ ಪ್ರೆಸ್ ಮೀಟನ್ನು ಮಾಡ್ತಾರೆ. ಪ್ರೆಸ್ ಮೀಟನ್ನು ಮಾಡಿ ಏನು ಕಾಂಗ್ರೆಸ್ ಬಂದಿದ ತಕ್ಷಣ ಎಲ್ಲ ಕಾಮಗಾರಿಗಳನ್ನು ನಿಲ್ಲಿಸ್ಬಿಟ್ರು. ಎಲ್ಲ ಸಮುದಾಯದವ್ರಿಗೆ ಹೇಳಿದರು, ನಿಮಗೆ ಸಮುದಾಯ ಭವನ ಕಟ್ಟಿಸ್ಕೊಡ್ತೀವಿ. ದೊಡ್ಡ ದೊಡ್ಡ ಸಮುದಾಯದವ್ರಿಗೆ ಹೇಳಿದರು, ನಿಮಗೆ ಸಮುದಾಯ ಭವನ ಕಟ್ಟಿಸ್ಕೊಡ್ತೀವಿ ಅಂತ. ಯಾಕೆ ಕಟ್ಟಿಸ್ಕೊಡ್ಲಿಲ್ಲ? ಕಾಂಗ್ರೆಸ್ನವರು ನಿಲ್ಲಿಸಿದ್ದಕ್ಕೆ ಎಲ್ಲಾದರೂ ನಿಮ್ಮ ಹತ್ರ ಒಂದು ಪತ್ರ ಇದ್ದರೆ, ಯಾವುದಾದ್ರೂ ಸಾಕ್ಷಿ ಇದ್ದರೆ ಅದರ ಸಾರ್ವಜನಿಕರು ಮುಂದೆ ಇಡಿ. ನೀವು ಬರೀ ಸುಳ್ಳು ಹೇಳ್ಕೊಂಡು ಜನರಿಗೆ ಮೋಸ ಮಾಡಿಕೊಂಡು ಹೋದ್ರೆ ಆಗಲ್ಲ. ಕೆಲವು ಸಾಕ್ಷಿಗಳ ಜೊತೆ ನೀವು ಮಾತಾಡಬೇಕಾಗತ್ತೆ. ಜನ ಕೇಳ್ತಾ ಇದ್ದಾರೆ, ನೀವು ಮಳೆ ಬಂದಾಗ ಎಲ್ಲಿ ಹೋಗಿದ್ರಿ ಅಂತ ಹೇಳಿದಾಗ ನಾನು ಎಲ್ಲೂ ಹೋಗಿರಲಿಲ್ಲ, ನಾನು ಒಂದೇ ದಿವಸ ಇರಲಿಲ್ಲ. ನೀವು 2 ವಾರ ಸತತವಾಗಿ ಮಳೆ ಬರುವಾಗ ನೀವು ಈ ಭಾಗದಲ್ಲಿ ಇರಲಿಲ್ಲ. ನೀವು ಪುನೀತ್ ಕೆರೆಹಳ್ಳಿಯ ಹೋರಾಟ ಸಮಿತಿಯಲ್ಲಿ ಕೆಲಸ ಮಾಡ್ತಿದ್ರಿ. ಅದಕ್ಕೆ ನಿದರ್ಶನವಾಗಿ ಅಲ್ಲಿ ಕೂಡ ನಿಮ್ಮ ಮೇಲೆ ಕೇಸ್ ಆಗಿದೆ. ಅಲ್ಲಿ ಮಾಧ್ಯಮದವರ ಮೇಲೆ ಕೂಡ ಹಲ್ಲೆ ಮಾಡಿದ್ದೀರಿ ಮೈಸೂರಿನಲ್ಲಿ, ಅಲ್ಲಿ ಕೂಡ ನಿಮ್ಮ ಮೇಲೆ ಕೇಸ್ ಆಗಿದೆ. ಯಾರೇ ಪ್ರಶ್ನೆ ಮಾಡಿದ್ರು ಒಂದು ಉತ್ತರ. 2024 ನಾವು ಕೆಲಸ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ರಿ. ನಾನೆಲ್ಲ 2019 ಕೆಲಸ ಮಾಡಿದ್ದೇನೆ, ನೆರೆ ಬಂದಾಗ ಎಲ್ಲ ಕೆಲಸ ಮಾಡಿದ್ದೇನೆ ಅನ್ನೋ ವಿಚಾರವನ್ನು ನೀವು ಹೇಳ್ತೀರಿ. ನೆರೆ ಬಂದಾಗ ನೀವೇ ಕೆಲಸ ಮಾಡಬೇಕು ಸ್ವಾಮಿ, ಅದನ್ನು ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅವತ್ತು ಊಟ ಮಾಡಿದ್ದೀರಿ ಅಂತ ಇವತ್ತು ಊಟ ಮಾಡೋದನ್ನ ನಿಲ್ಲಿಸ್ತೀರಾ? ನೀವು ಅವತ್ತೂ ನೀವೇ ಕೆಲಸ ಮಾಡಬೇಕು, ಇವತ್ತೂ ನೀವೇ ಕೆಲಸ ಮಾಡಬೇಕು. ಅದಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿರೋದು. ನಿಮಗೆ ಆಗಲಿಲ್ಲ ಅಂತ ಹೇಳಿ ಮರುಚುನಾವಣೆಗೆ ಘೋಷಣೆಯನ್ನು ಮಾಡಿ ಮತ್ತೆ ನೋಡೋಣ ನಿಮ್ಮ ಶಕ್ತಿ ಏನು ಅಂತ ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. 2019 ಸಾಧನೆ ಬಗ್ಗೆ ಬಹಳ ಮಾತಾಡ್ತಿದ್ದಾರೆ. ಒಬ್ಬ ವ್ಯಕ್ತಿ ಎಲ್ಲವನ್ನೂ ನಾನು ಮಾಡಿಬಿಟ್ಟೆ ಅನ್ನೋ ವಿಚಾರದಲ್ಲಿ ನೀವು ಮಾತಾಡ್ತಿದ್ರಿ. 2019 ಅದೆಷ್ಟೋ ಸಂಘ ಸಂಸ್ಥೆಗಳು, ಅದೆಷ್ಟೋ ಜನರು, ಅದೆಷ್ಟೋ ಕಾರ್ಯಕರ್ತರು, ಅದೆಷ್ಟೋ ಚರ್ಚು, ಮಸೀದಿ, ದೇವಾಲಯ, ಜೈನ ಬಸದಿಗಳ ಸ್ವಯಂ ಸೇವಕರು ಅಲ್ಲಿ ಬಂದು ಕೆಲಸ ಮಾಡಿದ್ದಾರೆ. ಆ ಶ್ಲಾಘನೆ, ಆ ಕೀರ್ತಿ ಅವರೆಲ್ಲರಿಗೂ ಸಲ್ಲುತ್ತೆ. ನೀವು ಒಬ್ಬರೇ ಅದರ ಕೀರ್ತಿಯನ್ನು ಪಡ್ಕೊಳ್ಳಿಕ್ಕೆ ಹೋಗಬೇಡಿ. ಅವತ್ತು ನೀವು ಜನಪ್ರತಿಯಾಗಿದ್ದರೆ ನೀವು ಮಾಡಲೇಬೇಕು. ಅಂದು ಕೂಡ ಕಾಳಜಿ ರಿಲೀಫ್ ಫಂಡ್ ಅಂತ ನೀವು ಕಲೆಕ್ಷನ್ಗೆ ಇಳಿದಿದ್ರಿ. ಕಾಳಜಿ ರಿಲೀಫ್ ಫಂಡ್ ಅಂತ ಹೇಳಿ ಜನರ ಹತ್ರ ಕಲೆಕ್ಷನ್ಗೆ ಹೋಗಿದ್ರಿ. ಸನ್ಮಾನ್ಯ ವಸಂತ್ ಬಂಗೇರರು ನಿರಂತರವಾಗಿ ಹೋರಾಟ ಮಾಡಿದ್ರು. ಕಾಳಜಿ ರಿಲೀಫ್ ಫಂಡ್ನ ಲೆಕ್ಕ ಕೊಡಿ, ಪೂಂಜರೆ ಕಾಳಜಿ ರಿಲೀಫ್ ಫಂಡ್ನ ಲೆಕ್ಕ ಕೊಡಿ. ಈ ಅವರ ಒತ್ತಡ ಹಾಕಿದ ಮೇಲೆ ಬಹಳಷ್ಟು ದಿನಗಳಾದ ಮೇಲೆ ಕಾಳಜಿ ರಿಲೀಫ್ ಫಂಡ್ಗೆ ಒಂದು ಕಾಗಕ್ಕ ಗೂಬಕ್ಕ ಕತೆ ಕೊಟ್ಟು ಒಂದು ಲೆಕ್ಕವನ್ನು ಕೊಟ್ಟಿದ್ದೀರಿ. ಇದರ ಬಗ್ಗೆ ಕೂಡ ನಿಮ್ಮ ಮೇಲೆ ನಮಗೆ ಡೌಟ್ ಇದೆ. ಕೊರೋನಾ ಸಂದರ್ಭದಲ್ಲಿ ಅಕ್ಕಿ ಕೊಟ್ಟೆ, ಅದು ಕೊಟ್ಟೆ ಅಂತೆಲ್ಲ ನೀವು ಬೊಗಳೆ ಬಿಡ್ತಾ ಇದ್ರಿ. ಇವತ್ತಿಗೂ ಕೂಡ ಬೆಳ್ತಂಗಡಿಯ ರೈಸ್ ಮಿಲ್ಗೆ ನೀವು ಹಣ ಕೊಡುವುದು ಬಾಕಿ ಇದೆ. ಕೊಡಿ ಅದನ್ನ, ಆ ಹಣವನ್ನು ಕೊಡಿ ಅಂತ ಕೇಳ್ತಾ ಇದ್ದೇನೆ. ಮಂಗಳೂರಿನ ಒಂದು ರೈಸ್ ಮಿಲ್ನ ಲಾರಿ ಬೆಳ್ತಂಗಡಿ ಹಾದು ಹೋಗುವಾಗ ಅದನ್ನ ಕಳುವು ಮಾಡಿದ್ದೀರಿ. ಅದನ್ನ ಕೂಡ ಇವತ್ತು ಸ್ಪಷ್ಟಪಡಿಸಿ ಆ ದುಡ್ಡು ಯಾವಾಗ ಕೊಡ್ತೀರಿ ಅಂತ ನಿಮ್ಮನ್ನು ಕೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಮ್ಮ ಕುಟುಂಬದ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ನಮ್ಮ ಕುಟುಂಬ ಲೋಕಾಯುಕ್ತ ತನಿಖೆ ಮಾಡಬೇಕು ಅಂತ ನೀವು ಕೇಳ್ತಾ ಇದ್ದೀರಿ. ಫಸ್ಟ್ ಲೋಕಾಯುಕ್ತ ಆ್ಯಕ್ಟನ್ನು ಓದಿ ಯಾರಿಗೆ ಲೋಕಾಯುಕ್ತ ಅನ್ವಯಿಸುತ್ತೆ ಅಂತ ನೀವು ಸ್ವಲ್ಪ ತಿಳ್ಕೊಳ್ಳಿ. ನಾನೇನು ಜನಪ್ರತಿನಿಧಿ ಅಲ್ಲ, ಅದು ಯಾರಿಗೆ ಅನ್ವಯಿಸುತ್ತೆ ಅಂತ ಸ್ವಲ್ಪ ತಿಳ್ಕೊಳ್ಳಿ, ಮಾಡಿಸಿ. ನಮ್ಮ ಕುಟುಂಬದ ಸಾಧನೆ ಇಡೀ ರಾಜ್ಯಕ್ಕೆ ಇವತ್ತು ಗೊತ್ತು. ಇವತ್ತು ನೀವು ನಮ್ಮ ಮೇಲೆ ಲೋಕಾಯುಕ್ತ ಆ್ಯಕ್ಟ್ ಯಾವುದಾದ್ರೂ ಒಂದು ಕೇಸ್ ಹಾಕಿ ನಮ್ಮನ್ನು ಕೂಡ ವಿಚಾರಣೆಗೆ ಒಳಪಡಿಸಿ. ನಾವು ನಿಮ್ಮ ಥರ ಸಂಡಾಸ್ನಲ್ಲಿ ಹೋಗಿ ಕೂತ್ಕೊಳ್ಳುವ ಕೆಲಸವನ್ನು ನಾವು ಮಾಡೋದಿಲ್ಲ. ಧೈರ್ಯವಾಗಿ ಅದನ್ನು ಎದುರಿಸ್ತೇವೆ. ನಾವು ನಿಮ್ಮ ಥರ ಕಾರ್ಯಕರ್ತರನ್ನ ಮುಂದೆ ಬಿಟ್ಟು ನಳಿನಣ್ಣ ಹೊರಬಲೆ ಅನ್ನುವ ವಿಚಾರಕ್ಕೆ ನಾವು ಹೋಗೋದಿಲ್ಲ. ನಾವು ಧೈರ್ಯವಾಗಿ ಎದುರಿಸ್ತೇವೆ. ಇಡೀ ರಾತ್ರಿ ಕಾರ್ಯಕರ್ತರನ್ನ ಮುಂದೆ ಬಿಟ್ಟು ಅವರ ಹಿಂದೆ ಬಚ್ಚಿಕೊಳ್ಳುವ ಕೆಲಸ ನಾವು ಮಾಡೋಲ್ಲ. ಧೈರ್ಯವಾಗಿ ಹೋಗ್ತೇವೆ. ಆ ವಿಚಾರಣೆಯಲ್ಲಿ ಏನೇ ಕೇಳಿದ್ರು ನಾವು ಹೇಳುವ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ವಿಚಾರವನ್ನು ನಿಮ್ಗೆ ಹೇಳ್ತೇನೆ. ಇವತ್ತು ನನ್ನ ತಂದೆಯ ಕೆಲಸದ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಪ್ರಶಂಸೆ ಬಂದಿದೆ. ಈ ರಾಜ್ಯದಲ್ಲಿ ಬೆರಳೆಣಿಕೆಯಷ್ಟು ಪೊಲೀಸ್ ಅಧಿಕಾರಿಗಳು ರಾಷ್ಟ್ರಪತಿಗಳ 3 ಪದಕ, ಶೌರ್ಯ ಪ್ರಶಸ್ತಿ, ಶ್ಲಾಘನೀಯ ಪ್ರಶಸ್ತಿ, ವಿಶಿಷ್ಟ ಸೇವಾ ಪದಕ
ಮುಖ್ಯಮಂತ್ರಿಗಳ ಪದಕ ಎಲ್ಲವನ್ನು ಪಡೆದುಕೊಂಡಿರುವಂಥ ಪೊಲೀಸ್ ಅಧಿಕಾರಿ. ಇಲ್ಲಿರುವ ಯಾವ ಪೊಲೀಸ್ ಖಾಕಿಯಲ್ಲಿರುವ ಯಾವ ಅಧಿಕಾರಿ, ಕೇವಲ ಇಲ್ಲಲ್ಲ ರಾಜ್ಯದಲ್ಲಿರುವ ಯಾವ ಅಧಿಕಾರಿಗಳಿಗೂ ಕೂಡ ಕೇಳಿ BK ಶಿವರಾಮ್ ಅಂದರೆ ಯಾರು ಅಂತ ಕೇಳಿ ನಿಮಗೆ ಉತ್ತರವನ್ನು ಕೊಡ್ತಾರೆ. ಈ ಪದಕಗಳು ಕಾಂಗ್ರೆಸ್ ಸರ್ಕಾರ ಇರುವಾಗ ಬರಲಿಲ್ಲ, ವಾಜಪೇಯಿ ಸರ್ಕಾರ ಇರುವಾಗ ಬಂತು, ಜನತಾದಳ ಸರ್ಕಾರ ಇರುವಾಗ ಬಂತು, ರಾಮಕೃಷ್ಣ ಹೆಗಡೆ ಸರ್ಕಾರ ಇರುವಾಗ ಬಂತು, JH ಪಟೇಲ್ ಸರ್ಕಾರ ಇರುವಾಗ ಬಂತು ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾಯಿ ಬೊಗಳೋದ್ರಿಂದ ದೇವಲೋಕ ಹಾಳಾಗೋದಿಲ್ಲ ಪುಂಜರೆ, ಹಾಳಾಗೋಲ್ಲ. ಯಾಕಂತ ಹೇಳಿದ್ರೆ ಸತ್ಯದ ದಾರಿಯಲ್ಲಿ ನಡೆಯೋರು ನಾವು. ಆರೋಪ ಪ್ರತ್ಯಾರೋಪ ರಾಜಕೀಯದ ಭಾಗ. ನೀವು ನಮ್ಮ ಮೇಲೆ ಆರೋಪ ಮಾಡಿ ಅದಕ್ಕೇನಾದರೂ ದಾಖಲೆ ಇದ್ರೆ ನಾವು ತಂದು ಕೊಡ್ತೀವಿ. ಆದರೆ ನೇರವಾಗಿ ಹೆಂಡತಿ ಮಕ್ಕಳ ಮೇಲೆ ನೀವು ಮಾಡಿದ್ರೆ, ಇವತ್ತವರೆಗೂ ಕರ್ನಾಟಕದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರರು, ಯಡಿಯೂರಪ್ಪನವರಂಥವ್ರು, VS ಆಚಾರ್ಯರಂಥವ್ರು ಎಂತೆಂಥ ದೊಡ್ಡ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದಾರೆ. ಯಾರೂ ಕೂಡ ಮುಂದಿನ ಎದುರಾಳಿ ಪಕ್ಷದ ಹೆಂಡತಿ ಮಕ್ಕಳ ಮೇಲೆ ಅವರು ಯಾವ ಕೀಳಾದ ಭಾಷೆಯನ್ನು ಉಪಯೋಗಿಸಿಲ್ಲ. ನೀವು ಈ ಭಾಷೆಯನ್ನು ಉಪಯೋಗಿಸಿ ಇಡೀ ರಾಜಕೀಯ ವ್ಯವಸ್ಥೆಗೆ ಕಳಂಕವನ್ನು ತಂದಿದ್ದೀರಾ ಅನ್ನೋ ವಿಚಾರವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಮ ಮಾಧ್ಯಮಗಳು ಒಂದು ವಿಚಾರವನ್ನು ಕೇಳಿದ್ರು, ಇದರಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ಆಗ್ತಾ ಇದೆಯಲ್ಲ, ಇದರಲ್ಲಿ ಈ ಅಗ್ರಿಮೆಂಟ್ ಬಗ್ಗೆ ಮಾತಾಡಿ ಸಾಕು, ನಿಮ್ಮ ಪುರಾಣ ಈ ದೇವಸ್ಥಾನ ಅವರ ಕುಟುಂಬದ ಬಗ್ಗೆ ಮಾತಾಡಿದ ಸಾಕು ಅಂತ ನಮ್ಮ ಮಾಧ್ಯಮದವರು ಕೇಳಿದ್ರು. ಆಗ ನೀವು ಒಂದು ಮಾತು ಹೇಳಿದ್ರಿ, ಟೆಕ್ನಿಕಲ್ ವಿಚಾರ ನನಗೆ ಗೊತ್ತಿಲ್ಲ. ನಿಮಗೆ ದುಡ್ಡು ತರಲಿಕ್ಕೆ ಗೊತ್ತು, ಆದರೆ ಟೆಕ್ನಿಕಲ್ ಗೊತ್ತಿಲ್ವಾ? ದುಡ್ಡು ತಗೊಳ್ಳೋ ಟೆಕ್ನಿಕ್ ಗೊತ್ತಾ ನಿಮಗೆ? ನಿಮಗೆ ದುಡ್ಡು ತಗೊಳ್ಳೋ ಟೆಕ್ನಿಕ್ ಗೊತ್ತಾ ಪುಂಜರೆ? 40% ಲೂಟಿ ಮಾಡೋ ಟೆಕ್ನಿಕ್ ಗೊತ್ತಾ ನಿಮಗೆ? ಚುನಾವಣೆ ಸಂದರ್ಭದಲ್ಲಿ 400 ಕೋಟಿ ರೂಪಾಯಿ ತಂದೆ ಅಂತೇಳಿ ಬ್ಯಾನರ್ಗಳನ್ನು ಹಾಕಿ ತೆಂಗಿನಕಾಯಿ ಒಡೆದು ಜನರಿಗೆಲ್ಲ ಮೋಸ ಮಾಡುವ ಟೆಕ್ನಿಕ್ ನಿಮಗೆ ಗೊತ್ತಾ ಪುಂಜರೆ? ಯಾವುದೋ 2 ಗುಜರಿ ಇಟಾಚಿಯನ್ನು ತಂದು 2 ರೋಡು ಜಲ್ಲಿ ಹಾಕಿ ಜನರಿಗೆ ಅವತ್ತು ಮೋಸ ಮಾಡಿದ್ರಲ್ಲ, ಆ ಟೆಕ್ನಿಕ್ ಗೊತ್ತಾ ನಿಮಗೆ? ಅಕ್ರಮ ಸಕ್ರಮ ಮಾಡ್ತೀನಿ ಅಂತೇಳಿ 48 ಗ್ರಾಮ ಪಂಚಾಯತ್ಗೆ ಹೋಗಿ ಸಿಟ್ಟಿಂಗ್ ಮಾಡಿ ಒಬ್ಬ ವ್ಯಕ್ತಿಗೆ ಇವತ್ತವರೆಗೂ ನೀವು ಅಕ್ರಮ ಸಕ್ರಮದಲ್ಲಿ ನ್ಯಾಯ ಒದಗಿಸಿಲ್ಲ. ಈ ಟೆಕ್ನಿಕ್ ಗೊತ್ತಾ ನಿಮಗೆ? ಈ ಟೆಕ್ನಿಕ್ ಏನು ಗೊತ್ತಿಲ್ಲ ಅಂತ ಹೇಳಿಲ್ವಲ್ಲ ನೀವು? ಹಿಂದೂ ಮುಸ್ಲಿಂ ನಡುವೆ ದ್ವೇಷ ಭಾಷಣ ಮಾಡ್ತೀರಾ, ಅವ್ರನ್ನ ಇಬ್ಬಾಗ ಮಾಡ್ತೀರಾ, ಈ ಟೆಕ್ನಿಕ್ ಗೊತ್ತಾ ನಿಮಗೆ? ಜಾತಿಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡ್ತೀರಾ. ನಿನ್ನೆ ಒಬ್ಬ ನಮ್ಮ ಮಾಜಿ ಸಂಸದ ಅವನು ಅಲ್ಲೇ ಉಳಿಸ್ಕೊಳಕ್ಕಾಗಿಲ್ಲ, ಇಲ್ಲಿ ಬಂದು ರಾಜಕೀಯ ಮಾಡ್ತೀನಂತ ಇದ್ದಾನೆ. ಆ ಟೆಕ್ನಿಕ್ ಗೊತ್ತಾ ನಿಮಗೆ? ತಲ್ವಾರ್ ದಾಳಿ ಮರ್ತೋಯ್ತಾ? ಯಾರೋ ಒಬ್ಬ ಓವರ್ಟೇಕ್ ಮಾಡ್ದ ಅಂತೇಳಿ ತಲವಾರ್ ದಾಳಿ ಆಯ್ತು ಅಂತ ಹೇಳಿದ್ರಲ್ಲ, ಆ ಟೆಕ್ನಿಕ್ ಗೊತ್ತಾ ನಿಮಗೆ? ಯಾವ ಟೆಕ್ನಿಕ್ ಗೊತ್ತಿಲ್ಲ ನಿಮ್ಗೆ ಹೇಳಿ. ಇವತ್ತು ನೀವು ಸ್ಪಷ್ಟವಾಗಿ ಹೇಳಬೇಕು. ನಿಮ್ಮ ನ್ಯಾಷನಲ್ ಹೈವೇ ಅಧಿಕಾರಿಗಳನ್ನು ನಿಮ್ಮ ಜೊತೆ ಕೂಡಿಸಿ ಹೇಳಿ. ಸಂಸದರೇ, ನಿಮ್ಮ ಹತ್ರನೂ ಕೇಳ್ತಾ ಇದ್ದೀನಿ, ನೀವು ಪೂಂಜರು ರಾಷ್ಟ್ರೀಯ ಹೆದ್ದಾರಿಯ ಎಲ್ಲ ಅಧಿಕಾರಿಗಳನ್ನು ಕೂಡಿಸಿ ಇದರಲ್ಲಿ ಯಾವ ಟೆಕ್ನಿಕಲಲ್ಲಿ ನೀವು ತಪ್ಪು ಮಾಡಿದ್ದೀರಾ, ಯಾವ ಟೆಕ್ನಿಕಲ್ಲಿ ನಾವು ಸುಳ್ಳು ಹೇಳ್ತಿದ್ದೀವಿ ಅಂತ ನೀವು ಹೇಳಿ. ಈ ಚಾಲೆಂಜ್ಗೆ ನಾವು ಬರ್ತೇವೆ. ಚುನಾವಣೆ ಪೂರ್ವದಲ್ಲಿ ದೇವಸ್ಥಾನಗಳಿಗೆ ನನ್ನನ್ನು ಕರಿತಾ ಇದ್ರು. ದೇವಸ್ಥಾನಗಳಿಗೆ ಕರೆಯುವಾಗ ಪೂಂಜರ ಆದೇಶ, ರಕ್ಷಿತ್ ಶಿವರಾಮನನ್ನು ಯಾವ ದೇವಸ್ಥಾನಕ್ಕೂ ಕರಿಬಾರ್ದು, ವೇದಿಕೆಯಿಂದ ನನ್ನನ್ನು ಇಳಿಸುವಂಥ ಕೆಲಸ ಮಾಡಿದ್ದೀರಿ. ನಾನು ಕೊಟ್ಟಂಥ ಇಂಟರ್ಲಾಕ್ನ ತೆಗೆಸುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ನಾನು ದೇವಸ್ಥಾನಕ್ಕೆ ಕೊಟ್ಟಂಥ ಪೂಜಾ ಪರಿಕರಗಳನ್ನು ವಾಪಸ್ ಕೊಡುವಂಥ ಕೆಲಸ ಮಾಡಿದ್ರಿ. ಅವತ್ತು ನಾನೊಂದು ಮಾತು ಹೇಳಿದ್ದೆ, ಇದು ಸತ್ಯದ ನಾಡು, ಇದು ತುಳುನಾಡು. ಇಲ್ಲಿಯ ಕಾರಣಿಕ ಒಂದು ದಿವಸ ನಿಮ್ಮ ಬಾಯಲ್ಲಿ ನೀವೇ ನನ್ನನ್ನು ದೇವಸ್ಥಾನಕ್ಕೆ ಕರೆಯುವಂಥ ದಿನ ಕೂಡ ಬರುತ್ತೆ. ಆ ದಿನ ಇವತ್ತು ಬೆಳ್ತಂಗಡಿಯಲ್ಲಿ ಬಂದಿದ್ದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವ ದೇವಸ್ಥಾನದ ಪ್ರವೇಶಕ್ಕೆ ನೀವು ನನಗೆ ವಿರೋಧವನ್ನು ಒಡ್ಡಿದ್ರೋ, ಇವತ್ತು ನಿಮ್ಮ ಬಾಯಿಯಿಂದ ದೇವಸ್ಥಾನಕ್ಕೆ ಬನ್ನಿ ರಕ್ಷಿತ್ ಶಿವರಾಮ್ರವರೇ ಅನ್ನುವ ವಿಚಾರವನ್ನು ಹೇಳಿದ್ದೀರಿ. ಇದು ಈ ಮಣ್ಣಿನ ಕಾರಣಿಕ, ಇದು ಈ ಮಣ್ಣಿನ ತುಳುನಾಡಿನ ಕಾರಣಿಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮಾರಿಗುಡಿ ವಿಚಾರ ಮಾತಾಡ್ತೀನಿ. ನೀವೇ ಹೇಳಿದ್ರಿ, ಮಾತೆತ್ತಿದ್ರೆ ಬ್ಯಾಂಗ್ಳೂರಿನವನು ನೀವೇ ಹೇಳಿದ್ರಿ ರಕ್ಷಿತ್ ಶಿವರಾಮ್ ಹುಟ್ಟಿದ್ದು ರಾಘವೇಂದ್ರ ನರ್ಸಿಂಗು. ಮಾರಿಗುಡಿಯ ಮಾರಿಯಮ್ಮನ ಪರಿಚಯ ನಿಮಗ ನನಗ ಅಂತ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಆ ಮಾರಿಯಮ್ಮನ ಕಾಲ ಬುಡದಲ್ಲಿ ಹುಟ್ಟಿದಂಥವನು ನಾನು. ನೀವು ಮಾರಿಯಮ್ಮನ ನೋಡೋಕ್ಕಿಂತ ಮುಂಚೆ ಆ ಮಾರಿಯಮ್ಮನ ನೋಡಿದ್ದೇನೆ. ಆ ಮಾರಿ ಕೂಡ ಹೆಣ್ಣು ಮಗಳು, ನನ್ನ ಹೆಂಡತಿ ಕೂಡ ಹೆಣ್ಣು ಮಗಳು, ನನ್ನ 5 ವರ್ಷದ ಮಗು ಕೂಡ ಹೆಣ್ಣು ಮಗಳು. ಅವರನ್ನು ನೀವು ರಾಜಕೀಯಕ್ಕೆ ಎಳೆದುಕೊಂಡು ಬಂದ್ರಲ್ಲ ಪುಂಜರೆ. ನಾವು ನಮ್ಮ ಮನೆಯಲ್ಲಿ ನಾವು ಏನಂತ ಹೇಳಬೇಕು ಹೇಳಿ? ನಾವು ಏನಾದರೂ ನಮ್ಮ ಹೆಂಡತಿ ಅಥವಾ
ನನ್ನ 5 ವರ್ಷದ ಮಗು ನಿಮ್ಮ ಯಾವುದಾದ್ರೂ ಟೆಂಡರಲ್ಲಿ ಅವರೇನಾದರೂ ನಿಮ್ಮ ವಿಚಾರ ಮಾತಾಡಿದ್ದಾರಾ ಅಥವಾ ನಿಮ್ಮ ವಿರುದ್ಧ ಇದ್ದಾರಾ? ಅಂಥ ಮುಗ್ಧರನ್ನು ಇವತ್ತು ನೀವು ತಂದಿದ್ದೀರಿ. ನಾವು ಕೇಳೋದಕ್ಕೆ ಒಂದು ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿ ನಿಮ್ಮ ಹೆಂಡತಿ ಫೋಟೋ ಕೂಡ ನೀವು ಹಾಕ್ತೀರಿ. ಯಾವ ಕೀಳು ಮಟ್ಟಕ್ಕೆ ಇಳಿತಿದ್ದೀರಾ ಪುಂಜರೆ ನೀವು? ಆ ತಾಯಿ ಮಾರಿಗುಡಿ ಅವಳಿಗೆ ಗೊತ್ತು ಅವಳ ಮಕ್ಕಳ ರಕ್ಷಣೆ ಹೇಗೆ ಮಾಡಬೇಕು ಅಂತ ಮಾರಿಗುಡಿಗೆ ಗೊತ್ತು. ಭೂಮಿ ತೂಕದ ಹೆಂಗಸು ಆ ಮಾರಿ. ಇವತ್ತು ಜಾಸ್ತಿ ದಿವಸ ನಿಮಗೆ ಕೊಡಲಿಲ್ಲ, 24 ಗಂಟೆ ಒಳಗೆ ನಿಮಗೆ ಶಿಕ್ಷೆಯನ್ನು ಕೊಟ್ಟಿದ್ದಾಳೆ ಆ ಮಾರಿಯಮ್ಮ. ನೀವು ಅಲ್ಲಿ ಹೇಳಿದ್ದು 14ನೇ ಆಗಸ್ಟ್, 15ನೇ ಆಗಸ್ಟಲ್ಲಿ ಇಲ್ಲಿಗೆ ನಿಮಗೆ ಗೌರವಯುತವಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಾರೆ. ಆ ವೇದಿಕೆಯಲ್ಲಿ ಆ ಮಹಾತ್ಮನಿಗೆ ಪುಷ್ಪ ನಮನವನ್ನು ಮಾಡಿ ಮತ್ತೆ ಬಂದು ಇಲ್ಲಿ ಬೇದಿ ವಾಂತಿಯನ್ನು ಮಾಡುವ ಕೆಲಸ ನೀವು ಮಾಡಿದ್ದೀರಿ. ಇಡೀ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ, ತ್ಯಾಗ ಬಲಿದಾನಕ್ಕೆ, ಇಡೀ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವಮಾನ ಮಾಡುವಂಥ ಕೆಲಸ ಮಾಡಿದ್ದೀರಿ. ಇಡೀ ರಾಜ್ಯ ನಿಮ್ಮನ್ನ ಛೀ ತೂ ಅಂತ ಉಗ್ದಿದೆ. ಇದು ಆ ಮಾರಿಯಮ್ಮ ಕೊಟ್ಟಿರುವ ಶಿಕ್ಷೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವಳ ಕಾರ್ಮಿಕವನ್ನು ಮೆರೆದಿದ್ದಾಳೆ. ಅದಾದ ಒಂದೇ ದಿವಸ ಸೌನಾಲ್ಗೆ ಭೇಟಿ ಕೊಟ್ಟಾಗ ನಿಮಗೆ ಮತ ಕೊಟ್ಟಂತ ನಿಮಗೆ ಮತದಾರರು ನಿಮಗೆ ಗಡಿಪಾರು ಮಾಡುವಂಥ ಕೆಲಸ, ನಿಮಗೆ ಗೆರವು ಹಾಕುವಂಥ ಕೆಲಸ ಮಾಡಿದ್ದಾರೆ. ಇದೂ ಕೂಡ ಆ ಮಾರಿಯಮ್ಮ ಕೊಟ್ಟಿರುವಂಥ ಶಿಕ್ಷೆ ಅಂತ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಮಾರಿಯಮ್ಮನ ಮುಂದೆ ಹೋಗಿ ಭಟ್ರು ಹೇಳಿದ್ರು 9 ಗಂಟೆಗೆ ಬಾಗಿಲು ತೆರಗಿಸಿ ಮೇಕಪ್ ಮಾಡಿಕೊಂಡು ಇಲ್ಲಿಗೆ ಮೈಕನ್ನು ಸಿಗಿಸಿ ಮಾಧ್ಯಮದವರು ಎಲ್ಲ ನಿಮ್ಮ ಪಟಾಲನ್ನು ಹಿಡಿದು ಈ ನಾಟಕವನ್ನು ಮಾಡ್ತಿದ್ದೀರಲ್ಲ, ಈ ನಾಟಕವನ್ನು ಕೋರ್ಟಲ್ಲಿ ಮಾಡಿ. ನೀವು ಈ ನಾಟಕವನ್ನು ನೀವು ಯಾವತ್ತು ಕೋರ್ಟಲ್ಲಿ ಮಾಡೋಕ್ಕೆ ಸಿದ್ಧರಾಗಿದ್ದರೆ ಹೇಳಿ, ಅವತ್ತು ನಾವು ನಿಮ್ಮ ಜೊತೆ ಬರ್ತೇವೆ. FIR ಕೂಡ ಇವತ್ತು ಯಾವ ಭಾಷಣ ನೀವು ಮಾಡಿದ್ದೀರಿ ಆ ಭಾಷಣಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ FIR ಕೂಡ ಆಗಲಿಕ್ಕಿದೆ. ಇವತ್ತು ಈ ರಾಜ್ಯದಲ್ಲಿ ಯಾವುದಾದ್ರೂ ಒಬ್ಬ ಶಾಸಕನ ಮೇಲೆ ಅತಿ ಹೆಚ್ಚು ಕೇಸ್ಗಳಿದ್ರೆ ಅದು ಹರೀಶ್ ಪುಂಜರ್ ಅವರ ಮೇಲೆ ಮುಂದಿನ ದಿನಗಳಲ್ಲಿ ರೌಡಿ ಶೀಟ್ ಕೂಡ ಓಪನ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಆ ಸ್ವಾತಂತ್ರ್ಯ ವೇದಿಕೆಯಲ್ಲಿ ಒಂದು ಭಾಷಣ ಮಾಡಿ ದೇಶದ್ರೋಹಿಯ ರೀತಿಯಲ್ಲಿ ನೀವು ವರ್ತಿಸಿದ್ದೀರಿ. ಹರೀಶ್ ಪೂಂಜಾ ಒಬ್ಬ ದೇಶದ್ರೋಹಿ ಅನ್ನೋ ವಿಚಾರವನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಾನು ಅಂದ್ಕೊಂಡಿದ್ದೆ ಸಭ್ಯ ಬುದ್ಧಿವಂತ, ಒಂದು ಸ್ವಲ್ಪ ಜ್ಞಾನ ಇದೆ ಅಂತ, ಆದರೆ ತಲೆಯಲ್ಲಿ ಬುದ್ಧಿ ಇಲ್ಲ, ತಲೆಯಲ್ಲಿ ದ್ವೇಷದ ಲದ್ದಿ ಮಾತ್ರ ತುಂಬಿದೆ ಅನ್ನೋ ವಿಚಾರವನ್ನು ಕೂಡ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಮಾತ್ರ ಅಲ್ಲ, ರಾಜ್ಯದ ಹಿರಿಯ ಪತ್ರಕರ್ತರು ನಿಮಗೆ ಟಿವಿಯಲ್ಲಿ ಛೀ ಥೂ ಅಂತ ಉಗಿದು ತುಳು ಭಾಷೆಯಲ್ಲೇ ಹೇಳಿದ್ದಾರೆ. ಪುಂಜರೆ ನೀವು ಮಾಡೋದು ಸರಿಯಲ್ಲ ಅಂತ ತುಳು ಭಾಷೆಯಲ್ಲೇ ಹೇಳುವಂಥ ಪ್ರಸಂಗ ಬಂದಿದೆ. ಇವತ್ತು ಕೆಲಸ ಕಳ್ಳನಿಗೆ ಏನು ಹೇಳ್ತಾರೆ? ಮೈಸೂರು ಯೂನಿವರ್ಸಿಟಿ ಭಾಷೆಯಲ್ಲಿ ಏನು ಹೇಳ್ತಾರೆ? ಏನೋ ಜೋರಾಗಿ ಹೇಳಿ, ಏನು ಹೇಳ್ತಾರೆ ಕೆಲಸ ಕಳ್ಳನಿಗೆ? ಯಾವ ಒಬ್ಬ ನಾಯಕ ಕೂಡ ಈ ಭಾಷೆಯನ್ನು ಬಳಸಿಲ್ಲ. ನೀವು ಇವತ್ತು ಆ ಭಾಷೆಯನ್ನು ಬಳಸಿದ್ದೀರಿ. ಅದಕ್ಕೂ ಕೂಡ ಸಮಜಾಯಿಷಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಕೆಲಸ ಕಳ್ಳರಿಗೆ ಏನು ಹೇಳ್ತಾರೆ ಅಂತ. ಇವತ್ತು ನಮ್ಮ ಮೇಲೆ ಗದಾಪ್ರಹಾರ ಮಾಡಲಿಕ್ಕೆ ನೀವು ಹೋಗ್ತಿದ್ದೀರಾ. ನಮ್ಮ ಹೋರಾಟ ನಾವು ಇಲ್ಲಿಗೆ ನಿಲ್ಲಿಸಲ್ಲ. 2 ಸ್ಯಾಂಪಲನ್ನು ಬಿಟ್ಟಿದ್ದೀವಿ. ನಿಮ್ಮ ರೌದ್ರ ಅವತಾರ ಎಲ್ಲ ಅವತಾರವನ್ನು ತೋರಿಸಾಯಿತು. ಮುಂದಿನ ದಿನಗಳಲ್ಲಿ ಮೊಗ್ರು ಬಂದಾರಲ್ಲಾಗಿರುವಂಥ 700 ಕೋಟಿ ರೂಪಾಯಿಯ ಹಗರಣವನ್ನು ಕೂಡ ನಾವು ಸಾರ್ವಜನಿಕರ ಮುಂದೆ ಇಡಲಿಕ್ಕಿದ್ದೇವೆ. ಅಲ್ಲಿಯೂ ಕೂಡ ನಿಮ್ಮ ಭ್ರಷ್ಟಾಚಾರವನ್ನು ಬಯಲಿಗೆ ಎಳಿತೇವೆ ಅನ್ನೋ ವಿಚಾರವನ್ನು ಹೇಳ್ತೀನಿ. ಮಾತೆತ್ತಿದ್ರೆ 3,000 ಕೋಟಿ ತಂದಿದ್ದೀನಿ, 3,000 ಕೋಟಿ ತಂದಿದ್ದೀನಿ ಅಂತ ಹೇಳ್ತೀರಾ. 719 ಕೋಟಿ ಈ ಕಾಮಗಾರಿ, ಅದರಲ್ಲೂ 300 ಕೋಟಿ ಮಾತ್ರ ಸ್ಯಾಂಕ್ಷನ್ ಆಗಿರೋದು. ಮೊಗ್ರು ಅಲ್ಲಿ ಇನ್ನೊಂದು 700 ಕೋಟಿ, 1400 ಕೋಟಿ ಎಗರೋಯ್ತು. ಇದು ಬಿಟ್ಟರೆ ನೀವು ಏನು ತಂದಿದ್ದೀರಿ? 1000 ಕೋಟಿ ಅಲ್ಲ, 2,000 ಕೋಟಿಗಿಂತ ಮೇಲೆ ಅನುದಾನವನ್ನು ವಸಂತ ಬಂಗೇರು ತಂದಿದ್ದಾರೆ, ಪ್ರಭಾಕರ್ ಬಂಗೇರು ತಂದಿದ್ದಾರೆ. ಇದು ಸರ್ವೇ ಸಾಮಾನ್ಯ. ಯಾಕೆ ಈ ರೀತಿಯ ಸುಳ್ಳನ್ನು ನೀವು ಹೇಳ್ತಾ ಇದ್ದೀರಿ ಪುಂಜರೆ? ಇವತ್ತು ಸುಳ್ಳು ಜಾಸ್ತಿ ದಿನ ನಡೆಯಲ್ಲ. ರಾಜ್ಯದಲ್ಲಿ ಯಾವ ಕ್ಷೇತ್ರಕ್ಕೂ ಹೋದರೆ ಅಲ್ಲಿ 1,000-2,000 ಕೋಟಿ ಸರ್ವೇ ಸಾಮಾನ್ಯ. ಇಲ್ಲಿಯ ಜನರಿಗೆ ನೀವು ಮೋಸ ಮಾಡೋದನ್ನು ನೀವು ನಿಲ್ಲಿಸಿ. ನೀವು ದೇವಾಲಯಕ್ಕೆ ಕರೆದಿದ್ದೀರಿ, ಆದರೆ ನಾವು ನಂಬುವ ನ್ಯಾಯಾಲಯಕ್ಕೆ ನಾವು ಹೋಗ್ತೇವೆ. ನೀವು ದೇವಾಲಯದಲ್ಲಿ ಪ್ರಮಾಣ ಮಾಡಿ
ನಾವು ನ್ಯಾಯಾಲಯದ ಕಟಕಟ್ಟೆಯಲ್ಲಿ ಒಂದು ದಿವಸ ನಿಮ್ಮನ್ನು ನಿಲ್ಲಿಸಿ ಪ್ರಮಾಣ ಮಾಡಿಸಿಯೇ ತೀರ್ತೇವೆ ಅನ್ನೋ ವಿಚಾರವನ್ನು ಕೊಡ್ತೇವೆ. ನಾನು ಹರೀಶ್ ಪೂಂಜಾದವನು ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ಹೇಳ್ತೇನೆ, ನಾನು ಹೇಳುವುದೆಲ್ಲ ಸತ್ಯ 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 ಅಂತ. ನೀವು ಆ ಕಟಕಟ್ಟೆಯಲ್ಲಿ ನಿಲ್ಲಿಸಿ ಹೇಳುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅನ್ನೋ ವಿಚಾರವನ್ನು ಹೇಳಿ, ನಮ್ಮ ಬಂದಿರುವಂಥ ಎಲ್ಲ ಬಂಧುಗಳಿಗೆ ಮಗದೊಮ್ಮೆ ನನ್ನ ನಮಸ್ಕಾರಗಳನ್ನು ಹೇಳಿ, ಇವತ್ತು ಈ ಕಾರ್ಯಕ್ರಮ ಆದ ನಂತರ ಮತ್ತೆ ನಾವೆಲ್ಲ ತೆರಳಿ ತಹಸೀಲ್ದಾರ್ ಅವರಿಗೆ ಒಂದು ಮನವಿಯನ್ನು ಕೊಡಬೇಕು. ರಾಜ್ಯದ ರಾಜ್ಯ ಭವನವನ್ನು ಇವತ್ತು BJPಯ ಕಚೇರಿಯನ್ನಾಗಿ ಮಾಡಿಕೊಂಡಿದ್ದಾರೆ. ರಾಜ್ಯದ ಗವರ್ನರ್ BJPಯ ಏಜೆಂಟ್ನ ರೀತಿಯಲ್ಲಿ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ. ಯಾವ ಸಿದ್ದರಾಮಯ್ಯ ಯಾವುದೇ ಕಳಂಕ ಇಲ್ಲದೆ ಕಪ್ಪು ಚುಕ್ಕೆ ರೈತ ರಾಜಕಾರಣವನ್ನು ಸುದೀರ್ಘವಾಗಿ ಅವರ ಜೀವನದಲ್ಲಿ ಮಾಡ್ತಾ ಇದ್ದಾರೆ. ಪ್ರತಿ ಕ್ಷಣವೂ ಬಡವರ ಬಗ್ಗೆ, ದಲಿತರ ಬಗ್ಗೆ, ದಮನಿತರ ಬಗ್ಗೆ ಧ್ವನಿಯಾಗಿ ನಿಂತಿದ್ದಾರೆ. ಆ ಸಿದ್ದರಾಮಯ್ಯನವರ ಬಗ್ಗೆ ಇವತ್ತು ಅವಹೇಳನ ಮಾಡಿ ಅವರಿಗೆ ಪ್ರಾಸಿಕ್ಯೂಷನ್ ನೋಟಿಸನ್ನು ಕೊಡುವಂಥ ಕೆಲಸವನ್ನು ಈ ಗವರ್ನರ್ ಮಾಡಿದ್ದಾರೆ. ತಮ್ಮೆಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ, ಇಂಥ ಒಂದು ಅದ್ಭುತ ನಾಯಕನ ಹಿಂದೆ ನಾವೆಲ್ಲ ನಿಂತ್ಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿರ್ತದೆ. ತಾವೆಲ್ಲ ತೆರಳಿ ನಾವು ಈ ಕಾರ್ಯಕ್ರಮ ಮುಗಿದ ನಂತರ ತಹಸೀಲ್ದಾರ್ಗೆ ಮನವಿಯನ್ನು ಕೊಟ್ಟು ಈ ದುಷ್ಟ BJPಯ ಅಸಂವಿಧಾನಿಕ ವರ್ತನೆಗೆ ನಾವು ಖಂಡನೆಯನ್ನು ಕೊಡಬೇಕು ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಈ ಘೋಷಣೆ ಅಲ್ಲಿ ಕೂಡ ನೀವು ಕೂಗಬೇಕಾಗುತ್ತೆ. ಇದು ಕೇವಲ ರಾಜಭವನಿಗೆ ಅಲ್ಲ, ಅಲ್ಲಿ ಕೆಂಪುಕೋಟೆ ಹತ್ರ ಕೂತಿದಾರಲ್ಲ ಮೋದಿಯ ಕಿವಿಗೂ ಬೀಳುತ್ತೆ. ಮೋದಿಯವರೇ, ಒಂದು ವಿಚಾರವನ್ನು ತಿಳ್ಕೊಳ್ಳಿ, ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ, ಎಚ್ಚರವಾಗಿರಿ ಅನ್ನುತ್ತಾ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಸಂವಿಧಾನ. ಹೆದ್ದಾರಿ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರ ನೆಲೆಯಲ್ಲಿ ಇಡೀ ಒಂದು ಸಮಿತಿಯ ಧ್ಯೇಯೋದ್ದೇಶಗಳನ್ನು, ಹೋರಾಟದ ರೂಪುರೇಷೆಗಳ ಬಗ್ಗೆ, ಅವ್ಯವಹಾರಗಳ ಎಳೆಯ ಮಾಹಿತಿಯನ್ನು ಕೊಟ್ಟಂತಹ ಶ್ರೀಯುತ ರಕ್ಷಿತ್ ಶಿವರಾಮ್ ಇವರಿಗೆ ಧನ್ಯವಾದಗಳು. ಈಗ ಶೇಖರ್ ಇವರು CPI ಧಾಕಾ ಜಿಲ್ಲೆಯ ಮುಖಂಡರು, ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಬಳಿಕ ಎಲ್ಲರಿಗೂ ಊಟದ ವ್ಯವಸ್ಥೆ ಇರ್ತದೆ. ಎಲ್ಲರೂ ಊಟದ ವ್ಯವಸ್ಥೆಯನ್ನು ಪಡ್ಕೊಂಡೇ ಮುಂದುವರಿಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಬೆಳ್ತಂಗಡಿ ನಗರದ ಮಹಾಜನ ಬಂಧುಗಳೇ, ವೇದಿಕೆಯಲ್ಲಿ ಆಸೀನರಾಗಿರುವ ವಿವಿಧ ಪಕ್ಷಗಳ ಮುಖಂಡರೇ, ವಿವಿಧ ಸಂಘಟನೆಗಳ ಮುಖಂಡರೇ, ಪೂಂಜಾಲಕಟ್ಟೆ ಚಾರ್ಮಾಡಿ ರಾಷ್ಟ್ರೀಯ ಹೆದ್ದಾರಿಯ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸಬೇಕು. ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯಲ್ಲಿ ನಡೆದಂಥ ಸಾವಿರಾರು ಕೋಟಿಯ ಒಂದು ಭ್ರಷ್ಟಾಚಾರಗಳನ್ನು ತನಿಖೆ ನಡೆಸಬೇಕನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟು ಈ ಒಂದು ಜನಾಗ್ರಹ ಅಥವಾ ಒಂದು ಜನಾಂದೋಲನ ಸಭೆ ಭಾಳಷ್ಟು ಒಂದು ಸುಸಂದರ್ಭದಲ್ಲಿ ನಡೀತಾ ಇದೆ. ಇಲ್ಲಿ ಮಾತನಾಡಿದಂಥ ವಿವಿಧ ಪಕ್ಷದ ಮುಖಂಡರು ಭಾಳಷ್ಟು ಅಂಕಿಅಂಶಗಳ ಮೂಲಕ ಈ ಒಂದು ದುರ್ವ್ಯವಸ್ಥೆಗೆ ಯಾರು ಕಾರಣೀಕರ್ತರಾಗಿದ್ದಾರೆ, ಯಾವ ಮಟ್ಟದಲ್ಲಿ ಭ್ರಷ್ಟಾಚಾರವನ್ನು ಜನಪ್ರತಿನಿಧಿಗಳು, ಅಧಿಕಾರಿಗಳನ್ನು ಒಳಗೊಂಡಂತೆ ನಡೆದಂತಹ ಈ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಬಯಲಿಗೆಲ್ಲುವಂಥ ಒಂದು ಕೆಲಸ ಇವತ್ತು ಆಗಿದೆ ಅಂತ ಹೇಳಿದರೆ ಭಾಳಷ್ಟು ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಅಂದರೆ ಇವತ್ತು ಇಲ್ಲಿಯ ಸ್ಥಳೀಯ ಶಾಸಕರ ಬಗ್ಗೆ ಭಾಳಷ್ಟು ಆರೋಪಗಳನ್ನು ಈ ಸಭೆಯಲ್ಲಿ ಇವತ್ತು ಮಾಡಿದ್ದಾರೆ. ಯಾಕಂತ ಹೇಳಿದರೆ ಅಂತಹ ಒಂದು ಜನಪ್ರತಿನಿಧಿಯನ್ನು ನಾವು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಕಾಣಲಿಕ್ಕೆ ಇಲ್ಲ. ಅಂದರೆ ಅವರವರ ಒಂದು ಸ್ಥಾನಮಾನದ ಘನತೆ, ಗೌರವ, ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಕನಿಷ್ಠ ಒಂದು ಜವಾಬ್ದಾರಿ, ಒಂದು ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಅವರು ಬಹುಶಃ
ವಿಫಲರಾಗಿದ್ದಾರೆ. ಕಳೆದ 5 ವರ್ಷದಿಂದ ಈ ಒಂದು ಕ್ಷೇತ್ರಕ್ಕೆ ಏನು ಅನುದಾನವನ್ನು ತಂದಿದ್ದೇನೆ, ತದನಂತರ ಕರ್ನಾಟಕ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಬಂದ ನಂತರ 1 ರೂಪಾಯಿ ಅನುದಾನ ಇವತ್ತು ಬರ್ತಾ ಇಲ್ಲ ಅಂತ ಒಂದು ಶಾಸಕರು ಗೋಳಾಡಬೇಕಾಗಿದ್ದರೆ, ಇವತ್ತು ಅವರ ಒಂದು ಶಾಸಕಾಂಗ ಆ ವ್ಯವಸ್ಥೆಯಲ್ಲಿ ಅವರ ಸ್ಥಾನಮಾನ, ಅವರ ಜವಾಬ್ದಾರಿ, ಅವರ ಶಕ್ತಿ, ಮನೋಸ್ಥೈರ್ಯ ಎಷ್ಟಿದೆ ಅಂತೇಳಿ ನಾವು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇದೆ. ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತೊಂದು ಗೂಂಡಾ ಪ್ರವೃತ್ತಿ ಅಥವಾ ಬೇಜವಾಬ್ದಾರಿಯಲ್ಲಿ ಇವತ್ತು ಸ್ವಾತಂತ್ರ್ಯ ಉತ್ಸವದ ಸಂದರ್ಭದಲ್ಲಿ ಆಡಿದಂಥ ಭಾಷಣಗಳಿರ್ಬೋದು, ಬೇರೆ ಬೇರೆ ಆ ಭಾಷಣಗಳಲ್ಲಿ ಅವರ ಒಂದು ಭಾಷಣದ ತುಣುಕುಗಳು ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಜನರಿಗೆ ತಲುಪ್ತಾ ಇದೆ. ಅದರಲ್ಲಿ ಇವತ್ತು ಅವರ ಘನತೆ ಗೌರವವನ್ನು ನಾವು ಕಾಣ್ಬೋದು. ಆದರೆ ಈ ಒಂದು ಸಂದರ್ಭದಲ್ಲಿ ಈ ಪೂಂಜಾಲಕಟ್ಟೆ ಚಾರ್ಮಾಡಿ ರಾಷ್ಟ್ರೀಯ ಹೆದ್ದಾರಿ ಶಾಸಕರ ಸುಪರ್ದಿಯಲ್ಲಿ ಇಲ್ಲದಿದ್ದರೂ ಕೂಡ ಈ ಕ್ಷೇತ್ರದಲ್ಲಿ ಆಗು ಹೋಗುವಂಥ ಈ ರಾಷ್ಟ್ರೀಯ ಹೆದ್ದಾರಿಯ ಒಂದು ಅಭಿವೃದ್ಧಿ, ಅದನ್ನು ಜನರಿಗೆ ಇಲ್ಲಿಯ ಬೇಕಾದಂಥ ರೀತಿಯಲ್ಲಿ ಅದನ್ನು ಸಾಗಿಸುವಂಥ ನಿಟ್ಟಿನಲ್ಲಿ ಅವರಿಗೆ ಸಾಕಷ್ಟು ಜವಾಬ್ದಾರಿ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಮಾಜಿ ಶಾಸಕರಿರ್ಬೋದು, ಮಾಜಿ ಸಂಸದರಿರ್ಬೋದು, ಅಥವಾ ಇವತ್ತಿನ ಸಂಸದರಿಗೆ ಕೂಡ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಏನು ಅವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಅವರು ಇವತ್ತು ವರ್ಷ ಅಂತೇಳಿ ಅದನ್ನು ಒಂದು ಆಶ್ವಾಸನೆ ಅಥವಾ ಒಂದು ಭರವಸೆಯನ್ನು ಕೊಡುವುದಲ್ಲ. ಇವತ್ತು ಸಾಕಷ್ಟು ವರ್ಷ, ಸುಮಾರು 5 ವರ್ಷದಿಂದ ನೆನೆಗುದಿಗೆ ಬಿದ್ದಿರುವಂಥ ಈ ಕಾಮಗಾರಿಯನ್ನು ಭಾಳಷ್ಟು ತ್ವರಿತವಾಗಿ ಮಾಡುವಲ್ಲಿ ಅವರಿಗೆ ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಜನಾಗ್ರಹ ಪ್ರತಿಭಟನೆ ಕಾರ್ಯಕ್ರಮ ಭಾಳಷ್ಟು ಅವರಿಗೆ ಬಿಸಿಯನ್ನು ಮುಟ್ಟಿಸ್ತದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಇದು ಮಾತ್ರ ಅಲ್ಲ, ಬೇರೆ ಬೇರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳ ದುರ್ವ್ಯವಸ್ಥೆ ಕೂಡ ಇದೆ. ಆದರೆ ಇಷ್ಟು ಈ ಮಟ್ಟದಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಇವತ್ತು ಮಂಗಳೂರಿಂದ ಮಂಜೇಶ್ವರದ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ನೋಡಿದರೂ ಕೂಡ ಸ್ವಲ್ಪ ಮಟ್ಟಿಗೆ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅದರ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು ಸಾಗಿದೆ ಅನ್ನುವುದನ್ನು ನಾವು ಗಮನಿಸಬಹುದು. ಆದ್ದರಿಂದ ಇವತ್ತು ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇನ್ನಷ್ಟು ನಮ್ಮ ಜನಪ್ರತಿನಿಧಿಗಳು ಅಥವಾ ಇಲ್ಲಿಯ ನಾಯಕರು ಮಾತಾಡಲಿಕ್ಕಿದ್ದಾರೆ. ಇಲ್ಲಿ ನೆರೆದಿರುವಂಥ ಜನರು ಇವತ್ತು ಖಂಡಿತವಾಗಿಯೂ ಈ ಒಂದು ಹೋರಾಟವನ್ನು ಬೆಂಬಲಿಸಿ ನೀವು ಬಂದಿದ್ದೀರಾ. ಇದರ ಜೊತೆಗೆ ಇನ್ನಷ್ಟು ಸಾವಿರಾರು ಜನ ಇದನ್ನು ಬೆಂಬಲಿಸುವಂಥವರಿದ್ದಾರೆ. ಅಂದರೆ ಇವತ್ತು ಏನು ಸರ್ಕಾರ ಈ ರಾಜ್ಯದಲ್ಲಿ ಏನಿದೆ, ಕೇಂದ್ರದಲ್ಲಿ ಏನಿದೆ, ಅದು ಮುಖ್ಯ ಅಲ್ಲ. ಇವತ್ತು ಯಾವ ಸರ್ಕಾರ ಒಂದು ಅನುದಾನವನ್ನು ಕೊಡ್ತಿದ್ರು ಕೂಡ ನಮ್ಮ ತೆರಿಗೆ ಹಣ. ಇವತ್ತು ಕೇಂದ್ರದ ಒಂದು ಸರ್ಕಾರಕ್ಕೆ ಏನು GST ಇವತ್ತು 28% ಏನು ಸಂಗ್ರಹ ಮಾಡ್ತಾರೆ, ಅದರ ಪಾಲನೆ ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ಕೊಡಲಿಕ್ಕೆ ಏನು ಕೇಂದ್ರ ಮೋದಿ ಸರ್ಕಾರ ಅದನ್ನು ಸತಾಯಿಸ್ತಾ ಇದೆ. ಅದರ ವಿರುದ್ಧವಾಗಿ ಭಾಳಷ್ಟು ಹೋರಾಟ ಅಥವಾ ಎಚ್ಚರಿಕೆ, ಬೇಡಿಕೆಯನ್ನಿಟ್ಟು ಹೋರಾಟಗಳು ನಡೆದಿದೆ. ಆದ್ದರಿಂದ ಇವತ್ತು ಒಂದು ಸರ್ಕಾರ BJP ಪಕ್ಷಕ್ಕೆ ಸಂಬಂಧಪಟ್ಟದಿಂದ ಸರ್ಕಾರ ಬಂದಾಗ ಅವರ ಮೇಲೆ ಗೂಬೆ ಕೂರಿಸುವಂಥದ್ದು, ಇದು ಅವರಿಂದ ಅನಾಹುತ ಅಥವಾ ಕೆಲಸ ಆಗದಿರುವಂಥದ್ದು ಅನ್ನುವಂಥ ಒಂದು ಕೆಲಸ ಕಾರ್ಯಗಳನ್ನು BJPಯೇತರ ಸರ್ಕಾರ ಅವರು ಮಾಡ್ತಾನೆ ಇದ್ದಾರೆ. ಆದರೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಭಾಳಷ್ಟು ಜನಪರವಾದಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡುವುದನ್ನು ನಾವು ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಗಮನಿಸಿದ್ದೇವೆ. ಇಂದಿನ 5 ವರ್ಷದ ಅವಧಿಯಲ್ಲಿ ಕೂಡ ಆ ಸರ್ಕಾರವನ್ನು ಪೂರೈಸಿದಂಥ ಒಬ್ಬ ಮುಖ್ಯಮಂತ್ರಿ ಇವತ್ತು ಸಿದ್ದರಾಮಯ್ಯ. ಅವರ ಒಂದು ಏನು ಇವತ್ತು ಒಂದು ಸರ್ಕಾರವನ್ನು ಅತಂತ್ರ ಮಾಡಲಿಕ್ಕೆ BJP ಒಂದು ಕೇಂದ್ರ ಸರ್ಕಾರದಿಂದ ಇಲ್ಲಿನ BJP ಪಕ್ಷ ಇವತ್ತೊಂದು ಗವರ್ನರ್ನ ಮೂಲಕ ಈ ಒಂದು ಸರ್ಕಾರವನ್ನು ಅಸ್ಥಿರ ಮಾಡಲಿಕ್ಕೆ ಏನು ಮುಖ್ಯಮಂತ್ರಿಯವರ ಮೇಲೆ ಇಲ್ಲ ಸಲ್ಲದ ಭ್ರಷ್ಟಾಚಾರದ ಆರೋಪವನ್ನು ಮಾಡಿ ಒಂದು ಸಂವಿಧಾನಾತ್ಮಕ ಒಂದು ಸರ್ಕಾರವನ್ನು ಏನು ತಲೆಕೆಳಗೆ ಮಾಡಲಿಕ್ಕೆ ನೋಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗೆ ಬೆನ್ನೆಲುಬಾಗಿ ನಾವು ನಿಲ್ಲಬೇಕು, ಅವರಿಗೆ ಸಹಾಯ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಹೋರಾಟದಲ್ಲಿ ಮಾತನಾಡಿದಂಥ ಒಂದು ಎಲ್ಲ ನಾಯಕರ ಅಭಿಪ್ರಾಯವೂ ಕೂಡ ಅದೇ ಆಗಿರುವುದರಿಂದ
ಇವತ್ತು ನಾವು ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಒಂದು ಹಿತರಕ್ಷಣಾ ವೇದಿಕೆ ಬೆಳ್ತಂಗಡಿ ನಡೆಸುವಂಥ ಎಲ್ಲ ಹೋರಾಟದಲ್ಲಿ ಮುಂದಿನ ಎಲ್ಲ ಚಳವಳಿಯಲ್ಲಿ ಕೂಡ ನಾವು ಭಾರತ ಕಮ್ಯುನಿಸ್ಟ್ ಪಕ್ಷ CPI ಸಂಪೂರ್ಣವಾಗಿ ಬೆಂಬಲಿಸಿದ ಅನ್ನುವಂಥ ಮಾತನ್ನು ಹೇಳಿ ಅವಕಾಶಕ್ಕೆ ವಂದಿಸ್ತಾ ನನ್ನ ಮಾತನ್ನು ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಘೋಷಿಸಿ ಮಾತಾಡಿದ ಶೇಖರ್ ಇವರಿಗೆ ಧನ್ಯವಾದಗಳು. ಈಗ ಈ ಒಂದು ಸಮಿತಿಯ ಗೌರವ ಸಲಹೆಗಾರರಾಗಿರುವ ಮುನೀರ್ ಕಾಟಿಪಳ್ಳ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪೂಂಜಲಕಟ್ಟೆ ಚಾರ್ಮಾಡಿ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಹಿತರಕ್ಷಣಾ ಸಮಿತಿ ಇದರ ಅಧ್ಯಕ್ಷರು ಹಾಗೂ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ರಕ್ಷಿತ್ ಶಿವರಾಮ್ ಅವರೇ, ಹಾಗೂ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ BM ಭಟ್ ಅವರೇ, ಹಾಗೂ ವೇದಿಕೆಯಲ್ಲಿರುವಂತಹ ವಿವಿಧ ಪಕ್ಷ ಹಾಗೂ ಸಂಘಟನೆಗಳ ಪ್ರಮುಖರೇ, ಇಲ್ಲಿ ಸೇರಿರುವಂತಹ ಬೆಳ್ತಂಗಡಿ ತಾಲೂಕಿನ ಮಹಾಜನ ಬಂಧುಗಳೇ, ವಿವರವಾಗಿ ಈ ಒಂದು ಹೋರಾಟದ ಬಗ್ಗೆ, ಈ ಒಂದು ಜನಾಗ್ರಹ ಸಭೆಯ ಬಗ್ಗೆ ಮಾತಾಡಿರುವಂಥ ಪ್ರಮುಖರು ನಿಮ್ಮ ಮುಂದೆ ಎಲ್ಲವನ್ನು ವಿವರಿಸಿದ್ದಾರೆ. ಭಾಳ ಪ್ರಧಾನವಾಗಿ ಈ ಒಂದು ಹೋರಾಟ ಸಮಿತಿಯನ್ನು ಅಥವಾ ಈ ಒಂದು ಹಿತರಕ್ಷಣಾ ಸಮಿತಿಯನ್ನು ನಾವು ಹುಟ್ಟುಹಾಕಿರುವಂಥ ಉದ್ದೇಶ ಇಲ್ಲಿ ರಾಜಕೀಯವನ್ನು ಮಾಡಬೇಕು ಅನ್ನುವಂಥದ್ದಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಯಾವುದೇ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ನ್ಯಾಯಯುತವಾದಂಥ ರೀತಿಯಲ್ಲಿ ನಡೀತಾ ಇಲ್ಲ. ಎಲ್ಲ ಕಡೆ ಜನ ವರ್ಷಗಟ್ಟಲೆ ಪರದಾಡುವಂಥ ಸ್ಥಿತಿ ಇದೆ. ಅದರಿಂದಾಗಿ ಈ ಕಾಮಗಾರಿ ಸರಿಯಾದ ರೀತಿಯಲ್ಲಿ ನಡಿಬೇಕು ಅಂತಾದರೆ ಜನರ ಒಂದು ಒತ್ತಡ, ಜನಾಭಿಪ್ರಾಯ, ಪ್ರತಿಭಟನೆಗಳು ಭಾಳ ಮುಖ್ಯ ಪಾತ್ರವನ್ನು ವಹಿಸ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇಲ್ಲಿಯ ಜನ ಪಡುವಂಥ ಕಷ್ಟವನ್ನು ನೋಡಿ ನಾವು ಈ ಒಂದು ಸಮಿತಿಯನ್ನು ರಚನೆಯನ್ನು ಮಾಡಿದೆವು. ಇವತ್ತು ಕೇವಲ ಈ ಒಂದು ಹೆದ್ದಾರಿ ಅಂತ ಅಲ್ಲ, ಈಗಾಗಲೇ ಗುಂಡ್ಯದಿಂದ BC ರೋಡ್ ಹೊರಗಡೆ ರಸ್ತೆ ಇರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಈ ಪುಂಜಾಲಕಟ್ಟೆ ಚಾರ್ಮಾಡಿ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ನಂತೂರಿನಿಂದ ಮೂಡಬಿದ್ರೆ ಕಾರ್ಕಾಲಕ್ಕೆ ಹೊರಗೆ ನಡೀತಾ ಇರುವಂಥ ರಸ್ತೆ ಅಗಲೀಕರಣ ಕೆಲಸ ಇರ್ಬೋದು, ಅದೇ ರೀತಿಯಲ್ಲಿ ಇನ್ನೂ ಕೂಡ ಹಲವು ರಸ್ತೆಗಳು ಮಂಗಳೂರಿನಿಂದ ಈಗ ನಂತೂರಿನಿಂದ ಅಲ್ಲೊಂದು ಮೇಲ್ಸೌತುವೆ ಆಗಬೇಕು, ಉಡುಪಿ ಕಡೆಗೆ ಸುರತ್ಕಲ್ ಕಡೆಗೆ ಹೋಗುವಂಥ ಹೆದ್ದಾರಿಯ ಪ್ರಶ್ನೆ ಇರ್ಬೋದು. ಅದೇ ರೀತಿಯಲ್ಲಿ ಕೂಲೂರು ಮಂಗಳೂರು ಉಡುಪಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾಳ ಪ್ರಧಾನವಾದಂಥ ಸೇತುವೆಯಾಗಿರುವಂಥ ಕೂಲೂರಿಗೆ ಕುಸಿಯುವ ಭೀತಿಯಲ್ಲಿರುವಂಥ ಹೆದ್ದಾರಿ ಸೇತುವೆಗೆ ಪರ್ಯಾಯವಾಗಿ ಹೊಸ ಸೇತುವೆ ನಿರ್ಮಾಣ ಕಾಮಗಾರಿ ಆಗಿರ್ಬೋದು, ಯಾವುದೂ ಕೂಡ ಗುಣಮಟ್ಟದಲ್ಲಿಯೂ ಆಗ್ತಾ ಇಲ್ಲ, ಕಾಲಮಿತಿಯ ಒಳಗಡೆ ಕೂಡ ಆಗ್ತಾ ಇಲ್ಲ. ಪ್ರಯಾಣಿಕರು ತಮ್ಮ ಪ್ರಾಣವನ್ನು ಕೈಯಲ್ಲಿ ಒತ್ತೆ ಇಟ್ಟು ಓಡಾಡುವಂಥ ಸ್ಥಿತಿ ಇದೆ. ಅದೇ ರೀತಿಯಲ್ಲಿ ನಮ್ಮ ಬ್ರಹ್ಮರಕೋಟ್ಲು ಬಳಿ ಇರುವಂಥ ಒಂದು ಟೋಲ್ ಗೇಟ್ ನಿರ್ಲಜ್ಜವಾಗಿ ಒಂದು ಕೆಲವು ಗೂಡುಗಳಲ್ಲಿ ಇಟ್ಟು ಜನರನ್ನು ಸುಲಿಗೆ ಮಾಡೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸುರತ್ಕಲ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೋಲ್ ವಸೂಲಾತಿಯ ಸಂದರ್ಭದಲ್ಲಿ ಆ ಅಕ್ರಮ ಸುಲಿಗೆಯನ್ನು ನಿಲ್ಲಿಸಲಿಕ್ಕೆ ನಾವು 7 ವರ್ಷಗಳ ಕಾಲ ಹೋರಾಟವನ್ನು ಮಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಯಿತು. ಈ ಹಿನ್ನೆಲೆಯಲ್ಲಿ ಇಲ್ಲಿ ನಾವು ಹೆದ್ದಾರಿ ಹಿತರಕ್ಷಣಾ ಸಮಿತಿಯನ್ನು ರಚನೆ ಮಾಡಿದ್ದೇವೆ ಹೊರತು ಪೂಂಜರ ಮೇಲೆ ವೈಯಕ್ತಿಕ ದ್ವೇಷದಿಂದ ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನೀವೇ ನೋಡಿ, ಹೆದ್ದಾರಿ ಅಂದಾಗ ಅದಕ್ಕೆ ಅದರದೇ ಆದಂಥ ಒಂದು ಕ್ವಾಲಿಟಿ ಇರ್ತದೆ, ಅದಕ್ಕೆ ಗುತ್ತಿಗೆದಾರರಿಗೆ ಅದರದೇ ಆದಂಥ ಮಾನದಂಡಗಳು ಇರ್ತದೆ. ಇದೇ ರಾಷ್ಟ್ರೀಯ ಹೆದ್ದಾರಿ NHA ಅಧೀನದಲ್ಲಿರುವಂಥ ತಲಪಾಡಿಯಿಂದ ಕಾಸರಗೋಡು ಕಣ್ಣೂರಿಗೆ ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ ಅಷ್ಟು ಗುಣಮಟ್ಟದಲ್ಲಿ ನಡೀತದೆ. ಅಲ್ಲಿ ಎಲ್ರಿಗೂ ಸರ್ವಿಸ್ ರೋಡ್ಗಳನ್ನು ಅಥವಾ ಪರ್ಯಾಯ ರಸ್ತೆಗಳನ್ನು ವ್ಯವಸ್ಥಿತವಾಗಿ ಮಾಡಿ ಕಾಮಗಾರಿಯನ್ನು ಮಾಡ್ತಾರೆ. ಅದೇ ಗಡಿ ದಾಟಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಅದೇ NHA ಇಷ್ಟು ಕಳಪೆಯಾಗಿ ಪ್ರಯಾಣಿಕರನ್ನು, ಪ್ರಾಣವನ್ನು, ಅವರ ವಾಹನಗಳನ್ನು ಸಂಕಷ್ಟಕ್ಕೆ ದೂಡಿ ಇವತ್ತು ಕಾಮಗಾರಿಯನ್ನು ಮಾಡ್ತದೆ. ಯಾಕೆ ಅದೇ NHA ಇಲ್ಲಿ ಬಂದಾಗ ಹೀಗಾಗ್ತದೆ? ಅದೇ NHA ಇಂಜಿನಿಯರ್ಗಳು ಇಲ್ಲಿ ಬಂದಾಗ ಯಾಕೆ ಹೀಗಾಗ್ತಾರೆ? ಅದೇ NHA ಗುತ್ತಿಗೆದಾರರು ಇಲ್ಲಿ ಬಂದಾಗ ಯಾಕೆ ಹೀಗಾಗ್ತಾರೆ ಅನ್ನುವಂಥ ಪ್ರಶ್ನೆ. ಬಹುಶಃ TP ಜೈನ್ ಇರ್ಬೋದು, ಅವರು ದೇಶದಲ್ಲಿ ಎಲ್ಲೂ ಕೂಡ ಕಾಮಗಾರಿ ಮಾಡುವಾಗ ಇಂಥ ಒಂದು ಹೀನಾಯ ಸ್ಥಿತಿಯ ಕಾಮಗಾರಿಯನ್ನು ಮಾಡಿರಲಿಕ್ಕಿಲ್ಲ. ಇಲ್ಲಿ ಮಾತ್ರ ಯಾಕೆ ಹೀಗಾಗ್ತದೆ? ಇದು ನಮ್ಮ ಪ್ರಶ್ನೆ. ಈ ಒಂದು 3 ವರ್ಷದಿಂದಲೋ 5 ವರ್ಷದಿಂದಲೋ ಅಂತಲ್ಲ, ಕಳೆದ 20-22 ವರ್ಷಗಳಿಂದ ಇದಿದೆ. ಆವಾಗ ಹೇಳ್ಬೋದು ನೀವು, ಆವಾಗ ಸರ್ಕಾರ ಬೇರೆ ಇತ್ತು ಅಂತ. ಆದರೆ MP ಗಳು BJP ಅವರೇ ಇದ್ದರು. ಕಳೆದ 3-3.5 ದಶಕಗಳಿಂದ ಇಲ್ಲಿ MP BJP ಅವರೇ ಇರೋದು. ಕಾಸರಗೋಡಿಗೆ ನೀವು ಹೋದರೆ ತಲಪಾಡಿ ಗಡಿ ದಾಟಿದ ತಕ್ಷಣ ಅಷ್ಟು ಉತ್ತಮ ಕಾಮಗಾರಿ ಆಗ್ತದಲ್ಲ. ಅಲ್ಲಿ MLA ಯಾರೋ ಒಬ್ಬರು ಮುಸ್ಲಿಂ ಲೀಗ್ನವರು ಇದ್ದಾರೆ, ಮುಂದಕ್ಕೆ ಹೋದರೆ CPMನವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ. ಅವರವರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಅದರಿಂದಾಗಿ ಕಾಮಗಾರಿ ವ್ಯವಸ್ಥಿತವಾಗಿ ನಡೀತಾ ಇದೆ. ಇಲ್ಲಿ 3 ದಶಕಗಳಿಂದ 1990ರಿಂದ ಇಲ್ಲಿ BJP ಅವರು ಗೆದ್ದು ಪಾರ್ಲಿಮೆಂಟಿಗೆ ಹೋಗ್ತಾ ಇದ್ದಾರೆ.
ಆಮೇಲೆ ಆರಂಭ ಆಗಿರುವಂಥ ಯಾವುದಾದ್ರೂ ಒಂದು ಹೆದ್ದಾರಿ ಇವತ್ತು ಸರ್ವಸನ್ನದ್ಧವಾದಂತಹ ಎಲ್ಲ ರೀತಿಯಾದಂಥ ಕ್ವಾಲಿಟಿಯನ್ನು, ಗುಣಮಟ್ಟವನ್ನು ಅಥವಾ ನಿಯಮಗಳ ಅನ್ವಯವಾಗಿ ನಿರ್ಮಾಣ ಆಗಿದೆ ಅಂತ ಹೇಳಿ ನೋಡುವ ಪೂಂಜಾ ಅವರು ಅಥವಾ ಬ್ರಿಜೇಶ್ ಚೌಟ ಅವರು ಇವತ್ತು ಹೇಳಿ. ಯಾವುದಾದ್ರೂ ಒಂದು ಹೆದ್ದಾರಿ ವ್ಯವಸ್ಥಿತವಾಗಿ ನಡೆದಿದೆ, ನಿಯಮಗಳ ಪ್ರಕಾರ ನಡೆದಿದೆ ಇಲ್ಲ. ಯಾಕಂದ್ರೆ ನಮ್ಮ ಜನಪ್ರತಿನಿಧಿಗಳಾಗಿ ಗೆದ್ದವರು ಧರ್ಮಕ್ಕೆ ಓಟನ್ನು ಪಡೀತಾ ಇದ್ದಾರೆ. ಕೆಲಸ ಮಾಡಿ ನಾವು ಸಾಧನೆ ಮಾಡಿದ್ದೀವಿ, ಜನಪ್ರತಿನಿಧಿಗಳಾಗಿ ನಮ್ಮ ಕರ್ತವ್ಯವನ್ನು ನಿಭಾವಣೆ ಮಾಡಿದ್ದೀವಿ, ನಮಗೆ ಓಟ್ ಕೊಡಿ ಅಂತ ಅವ್ರು ಯಾವತ್ತೂ ಕೇಳಲಿಲ್ಲ. ಅವರು ಧರ್ಮದ ಆಧಾರದಲ್ಲಿ ಓಟ್ ಕೇಳಿದ್ದಾರೆ, ಧರ್ಮಕ್ಕೆ ಓಟ್ ಬಂದಿದೆ. ಅದರಿಂದಾಗಿ ಇಲ್ಲ ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳ ಸ್ಥಿತಿ ಈ ರೀತಿಗೆ ಇದೆ ಅನ್ನುವಂಥದ್ದನ್ನು ಜನ ಅರ್ಥ ಮಾಡ್ಕೊಳ್ಬೇಕು. ನಾಳೆ ಚುನಾವಣೆಯಲ್ಲಿ ಮೊನ್ನೆ ಚುನಾವಣೆ ಆಯ್ತಲ್ಲ ಪಾರ್ಲಿಮೆಂಟ್ ಇದ್ದು, ನಾವು ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ಚಿಂತೆ ಮಾಡಲಿಲ್ಲ. ಇಲ್ಲಿರುವಂಥ ಒಂದು ಕಳಪೆ ಬ್ರಹ್ಮರಕೋಟ್ಲ ಟೋಲ್ಗೇಟ್ನ ಬಗ್ಗೆ ನಾವು ಮಾತಾಡಲಿಲ್ಲ. ಇಲ್ಲಿಯ ಜನ ಅನುಭವಿಸ್ತಾ ಇರುವಂಥ ರಸ್ತೆ ಇರ್ಬೋದು, ಇನ್ನೊಂದಿರ್ಬೋದು, ಅದರ ಸಮಸ್ಯೆಗಳ ಆಧಾರದಲ್ಲಿ ನಾವು ಮತ ಚಲಾಯಿಸಲಿಲ್ಲ. ಅದರಿಂದಾಗಿ ಅವರಿಗೆ ಪೂಂಜಾ ಅವರಿಗೆ, ಹರೀಶ್ ಪೂಂಜಾ ಅವರಿಗೆ ಧೈರ್ಯ. ನಾಳೆ ಓಟ್ ಬರುವಂತಹದ್ದು ಬೇರೆ ಕಾರಣಕ್ಕಾಗಿ. ಅದು ಸ್ವಾತಂತ್ರ್ಯೋತ್ಸವದ ಸರ್ಕಾರದ ಕಾರ್ಯಕ್ರಮ ಇರಲಿ, ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳದ ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಕಾರ್ಯಕ್ರಮದಲ್ಲಿರಲಿ, ಒಂದೇ ಮಾತು, ಮುಸ್ಲಿಮರ ವಿರುದ್ಧ ದ್ವೇಷ ಕಾರುವಂಥದ್ದು ಸಾಕು. ಹಿಂದೂಗಳನ್ನು ಎದುರಿಸೋದು, ಮುಸ್ಲಿಮರ ವಿರುದ್ಧ ಮಾತಾಡೋದು, ಓಟು ಬರ್ತದೆ ಅನ್ನುವಂಥ ಸರಳ ಲೆಕ್ಕಾಚಾರದಲ್ಲಿದ್ದಾರೆ. ಬೆಳ್ತಂಗಡಿಯ ತಾಲೂಕಿನ ಜನ ಒಂದು ತೀರ್ಮಾನ ಮಾಡಲಿ. ನಾಳೆ ನಾವು ಬರುವಂಥ ಯಾವುದೇ ಚುನಾವಣೆಯಲ್ಲಿ, ಪಂಚಾಯತ್ ಚುನಾವಣೆ ಇರ್ಬೋದು, ಪುರಸಭೆ ಚುನಾವಣೆ ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಪಾರ್ಲಿಮೆಂಟ್ ಇಲೆಕ್ಷನ್ ಇರ್ಬೋದು, ನಾವು ಮತ ಈ ಧರ್ಮದ ಆಧಾರದ ಭಾಷಣಗಳ ಆಧಾರದಲ್ಲಿ ನಾವು ಮತ ನೀಡೋದಿಲ್ಲ. ನಮ್ಮ ಹೆದ್ದಾರಿ ಹೇಗಿದೆ, ನಮ್ಮ ಊರಿನ ರಸ್ತೆಗಳು ಹೇಗಿದೆ, ನಮ್ಮ ರಾಜ್ಯ ಹೆದ್ದಾರಿಗಳೇನಿದೆ, ನಮ್ಮ ಊರಿನ ಸರ್ಕಾರಿ ಆಸ್ಪತ್ರೆಗಳು ಹೇಗಿದೆ, ಇದರ ಆಧಾರದಲ್ಲಿ ನಾವು ಮತ ಚಲಾಯಿಸ್ತೀನಿ ಅಂತ ಜನ ತೀರ್ಮಾನ ಮಾಡಲಿ. ಪೂಂಜಾ ಅವರು ಸರಿದಾರಿಗೆ ಬರ್ತಾರೆ, ಇಲ್ಲ ಅಂದ್ರೆ ಠೇವಣಿ ಕಲ್ಕೊಂಡು ಮನೆಗೆ ಹೋಗ್ತಾರೆ. ಏನು ಕೆಲಸ ಮಾಡಲಿಲ್ಲ ಅಂದ್ರೂ ಲೀಡ್ ಜಾಸ್ತಿ ಆಗ್ತಾ ಹೋಗೋದು, ಏನು ಕೆಲಸ ಮಾಡಲಿಲ್ಲ ಅಂದ್ರೂ ಲೀಡ್ ಜಾಸ್ತಿ. ಮತ್ತೆ ಯಾಕೆ ಅವರು ನಿಮ್ಮ ಕೆಲಸ ಮಾಡ್ತಾರೆ? ನಾನು ಮೊನ್ನೆ ಅವರು ಪತ್ರಿಕಾಗೋಷ್ಠಿ ಮಾಡಿದರು. ನಾನು ಸಾಮಾನ್ಯವಾಗಿ ಇಂಥವರ ಪತ್ರಿಕಾಗೋಷ್ಠಿಗಳನ್ನೆಲ್ಲ ನೋಡ್ತಾ ನನ್ನ ಟೈಮ್ ವೇಸ್ಟ್ ಮಾಡಲ್ಲ. ಮೊನ್ನೆ ಒಂದು 35-40 ನಿಮಿಷ ನಾನು ಅವರ ಪತ್ರಿಕಾಗೋಷ್ಠಿಯನ್ನು ಸುದ್ದಿ ಚಾನಲಲ್ಲೇನೋ ಬರ್ತಾ ಇತ್ತು, ನಾನು ಏನೋ ಪ್ರೆಸ್ ಮಾಡುವಾಗ ಮತ್ತೆ ನಾನು ನೋಡಿದೆ. ಮತ್ತೆ ಯಾಕೆ ನೋಡಿದೆ, 2-3 ಸಲ ನೋಡಿದೆ ನಾನು. ಯಾಕೆ ನೋಡಿದೆ ಅಂದರೆ, ಭವಿಷ್ಯದಲ್ಲಿ ಯಾರಾದರೂ ಒಬ್ಬ ರಾಜಕೀಯ ವಿದ್ಯಾರ್ಥಿಗೆ ಒಬ್ಬ ಶಾಸಕ ಹೇಗಿರಬಾರ್ದು, ಯಾವ ರೀತಿ ಮಾತಾಡಬಾರ್ದು ಅನ್ನುವಂಥ ಉದಾಹರಣೆಯಾಗಿ ಆ ಪತ್ರಿಕಾಗೋಷ್ಠಿಯನ್ನು ಬಳಸ್ಬೋದು. ಅಷ್ಟು ಕೆಟ್ಟದಾದಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಒಬ್ಬ ಶಾಸಕ ನಡೆಸ್ತಾರೆ. ನಾವಂತೂ ಅವರ ರೀತಿಯಲ್ಲಿ ಮಾತಾಡಲಿಕ್ಕೆ ಸಿದ್ಧ ಇಲ್ಲ, ನಾವು ಗೌರವ ಕೊಟ್ಟೇ ಮಾತಾಡುವಂಥದ್ದು. ಹರೀಶ್ ಪೂಂಜಾ ಅವ್ರ ಹತ್ರ ನನಗೆ ಮಾತಾಡಲಿಕ್ಕೆ ಇರುವಂಥದ್ದು, ನೀವು ಒಂದು ಕಡೆ ದೇವರನ್ನ ಹೇಳ್ಕೊಂಡು ಬರ್ತೀರಿ. ಈಗ ನಾನೇನಾದ್ರೂ ಅದನ್ನೆಲ್ಲ ಮಾತಾಡಿದ್ರೆ ಬ್ಯಾರಿ ಪಾತ್ರೆನದು ಆಯ್ತಾ ಅಂತ ಕೇಳುವವರು ನೀವು, ನನಗೆ ಗೊತ್ತಿದೆ. ಬ್ಯಾರಿಯರ್ ಇದನ್ನು ಇಂಡಿಯನ್ ಪೂರ ನಂಗೆಲ್ಲ ಧರ್ಮದ ಬಗ್ಗೆ ಪಾತ್ರೆ ಅಂತ ಹೇಳುವಂತ ನಿಮಗೆ ಅದರ ಬಗ್ಗೆ ನಿರ್ಲಜ್ಜತೆ ಇದೆ. ಸುರತ್ಕಲ್ ಟೋಲ್ಗೇಟ್ನ ಪ್ರತಿಭಟನೆ ಆಗುವಾಗ ನಿಮ್ಮ ಪಕ್ಷದವರು ಹೇಳಿದ್ದೆ ನನ್ನ ಕಿವಿಗೆ ಬೀಳುವಾಗ, ಆ ಬ್ಯಾರಿನ ಬಿರಾವಡು ಪೋಚ್ ಎಂಕಿಲ ಬಿರಾವಡು ಬಲೆ ಅಂತ. ನಿಮ್ಮ ಬಿರಾವಲ್ಲಿ ಹೋಗಿದ್ರೆ ಈಗಲೂ ಟೋಲ್ ಕಟ್ತಾನೆ ಇರಬೇಕಿತ್ತು, ಅದು ಬೇರೆ. ಟೋಲ್ನ ಕಾಂಟ್ರಾಕ್ಟು ನಿಮ್ಮದೇ, ನಿಮ್ಮ ಪಕ್ಷದವರೇ ಟೋಲ್ ಕೆಟ್ಟಿತ್ತು, ಕಾಂಟ್ರಾಕ್ಟ್ ತಗೊಂಡದ್ದು. ಈಗ ಅವರು ಉಡುಪಿಯಲ್ಲಿ MLA. ಎಲ್ಲ ಕಥೆಗಳು ನಮ್ಗೆ ಗೊತ್ತಿದೆ, ನಾವೆಲ್ಲ ಹೇಳಿದ್ರೆ ಉಂಟಲ್ಲ, ಅದು ಹಗಲು ರಾತ್ರಿ ಹೇಳ್ಬೋದು. ನೀವು ಸುಳ್ಳು ಹೇಳ್ತೀರಿ, ಸುಳ್ಳು. ಮತ್ತೆಂತ ಹೇಳಿದ್ರೆ, ನಾನು ₹1 ಭ್ರಷ್ಟಾಚಾರ ಮಾಡಲಿಲ್ಲ, ಒಪ್ತೀನಿ ನಾನು. ಈಗಿನ ಕಾಲದಲ್ಲಿ ಒಬ್ಬ ಗೆಲ್ಲುವಂಥ ಶಾಸಕ, ಸತತವಾಗಿ ಗೆಲ್ಲುವವನು ಭ್ರಷ್ಟಾಚಾರ ಮಾಡದೆ, ಪರ್ಸಂಟೇಜ್ ಮಾಡದೆ ಈ ರಾಜಕಾರಣ ಮಾಡ್ತಾನಂದ್ರೆ ಖಂಡಿತವಾಗಿ ನಿಮ್ಗೆ ಕೈ ಮುಗಿಬೇಕಾದದ್ದು, ಅದರಲ್ಲಿ 2 ಮಾತಿಲ್ಲ. ಆದರೆ ನೀವು ಅದೇ ನಾಳೆಗೆಯಲ್ಲಿ ಅದೇ ಪ್ರೆಸ್ ಮೀಟಲ್ಲಿ ಹೇಳ್ತೀರಿ, ಹರೀಶ್ ಪೂಂಜಾ ಅವರು, ರಕ್ಷಿತ್ ಶಿವರಾಮ್ ಅವರು ಅವರೇ ತಂದಂಥ ತಹಶೀಲ್ದಾರ್ ಹಿಂದೆ ಓಡ್ತಾರೆ, ₹1 ಕೊಟ್ಟಿದ್ದಾರಾ? ನಾನು ಮೊನ್ನೆ 3 ಲಕ್ಷ ಕೊಟ್ಟೆ, ಅವತ್ತು 45 ಲಕ್ಷ ಕೊಟ್ಟೆ. ಎಲ್ಲಿಂದ ಸ್ವಾಮಿ ದುಡ್ಡು? ಏನು ಉದ್ಯೋಗ ನಿಮ್ಮದು? ಏನು ಬಿಸ್ನೆಸ್? ನಿಮ್ಮ ದುಡ್ಡು ಅಂತ ಹೇಳಿದ್ರಲ್ಲ, ನಿಮ್ಮ ಬಿಸ್ನೆಸ್ ಏನು? ನಿಮ್ಮ ಆದಾಯ ಏನು? ಎಷ್ಟು ಇನ್ಕಮ್ ಬಂತು? ಅದಕ್ಕೆ ಎಷ್ಟು ಇನ್ಕಮ್ ಟ್ಯಾಕ್ಸ್, ನಿಮ್ಮ IT ED ಏನೆಲ್ಲ ಇದೆಯಲ್ಲ ಅದಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಿದ್ರಿ? ಎಷ್ಟು ನಿಮ್ಮ ಹತ್ರ ಬ್ಯಾಂಕ್ ಖಾತೆಗಳಲ್ಲಿದೆ ವೈಟಲ್ಲಿದ್ದದು? 45 ಲಕ್ಷ ರೂಪಾಯಿಂದ ಯಾವ ಬ್ಯಾಂಕ್ ಖಾತೆಯಿಂದ ನೀವು ಡ್ರಾ ಮಾಡಿ ಜನರಿಗೆ ಹಂಚಿದ್ದೀರಿ ಅನ್ನುವಂಥದ್ದನ್ನು ಹೇಳಿ ನೋಡೋಣ, ಹೇಳಿ. ಇದು ಇವತ್ತು ಇರಬೇಕಾದಂಥದ್ದು. ಒಂದು ಬಾಯಲ್ಲಿ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಹೇಳೋದು, ಇನ್ನೊಂದು ಕಡೆ ಚೀಲದಲ್ಲಿ ಗೋಣಿಯಲ್ಲಿ ದುಡ್ಡು ತಂದು ಜನರಿಗೆ ಹಂಚಿದೆ ಅಂತ ಹೇಳೋದು. ಏನು ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಗೋಣಿಯಲ್ಲಿ ದುಡ್ಡು ಪ್ರತ್ಯಕ್ಷ ಆಗ್ತದೆ ಸ್ವಾಮಿ? ಆ ಟೆಕ್ನಿಕ್ ನಮಗೂ ಸ್ವಲ್ಪ ಹೇಳ್ಕೊಡಿ, ನಾವು ಕೂಡ ಹಂಚ್ತೀವಿ ಅದೇ ರೀತಿ ಜನರಿಗೆ. ನಮಗೂ ಆಸೆ ಇದೆ, ಸ್ವಲ್ಪ ದುಡ್ಡು ಹಂಚದೆ ರಾಜಕಾರಣ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಸ್ಥಿತಿ ನಮಗೂ ಕೂಡ ಹಂಚುವ ಆಸೆ ಇದೆ. ಆ ಟೆಕ್ನಿಕ್ ಗೊತ್ತಿಲ್ಲ ನಮಗೆ, ದೇವರನ್ನು ಒಲಿಸುವಂತಹದ್ದು. ಲಕ್ಷ್ಮೀ ಕಟಾಕ್ಷ ಹೆಂಗೆ ಬರ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಏನೇನೋ ಮಾತಾಡ್ತೀರಿ ನಿಮ್ಮ ರಾಜಕೀಯ. ನನಗೆ ಅತ್ಯಂತ ಕೆಟ್ಟದನಿಸ್ತು. ನಾನು ಹೇಳಿದ್ದು ಸುಳ್ಳು ಅಂತ ಆದ್ರೆ ರಕ್ಷಿತ್ ಶಿವರಾಮ್ ಅವರ ಹೆಂಡತಿ ಮಗ ಅನುಭವಿಸಲಿ. ನಾನು ಹೇಳೋದು
ನಾನು ಹೇಳೋದ್ರಲ್ಲಿ ತಪ್ಪಿದ್ರೆ ನನ್ನ ಹೆಂಡತಿ ಮಗು ಅನುಭವಿಸಲಿ. ಯಾಕೆ ಸ್ವಾಮಿ ಅವ್ರನ್ನ ಕರಿತೀರಿ? ಅದು ನಿಮ್ಮ ಹೆಂಡತಿ ಮಗು ಆಗಿರ್ಬೋದು, ರಕ್ಷಿಸುವವ್ರನ್ನ ಹೆಂಡತಿ ಮಗು ಅಥವಾ ನನ್ನ ಹೆಂಡತಿ ಮಗು ಆಗಿರ್ಬೋದು. ಯಾಕೆ ಸ್ವಾಮಿ ಅವರನ್ನು ಹೇಳಿತೀರಿ? ಇಷ್ಟೊಂದು ಹೀನಾಯ ಸ್ಥಿತಿಗೆ ಇಳಿಬೇಕಾ? ಒಂದು ಕಡೆ ದೇವರದ್ದು, ಇನ್ನೊಂದು ಕಡೆ ಗೂಂಡಾಗಿರಿ. ಮುಖದಲ್ಲಿ ನಿಮ್ಮ ಕಣ್ಣಲ್ಲಿ ರಕ್ತ ಇದೇನು ಆ ಬೆಂಕಿ ಉಗುಳ್ತಾ ಇದೆ. ಯಾರಾದರೂ ಸಾಮಾನ್ಯರು ನೋಡಿದ್ರೆ ಬೆದರಿ ನಿಮ್ಮ ವಿರುದ್ಧ ಮಾತಾಡ್ಲಿಕ್ಕೆ ಇಲ್ಲ. ನಿಮ್ಮ ವಿರುದ್ಧ ಮಾತಾಡಬೇಕು ಅಂತಾದ್ರೆ ಗಟ್ಟಿ ಗುಂಡಿಗೆ ಬೇಕು, ಅಷ್ಟು ಎದುರಿಸಿರಿ. ಮುಖದಲ್ಲೇ ರೌಡಿಸಮ್ನ ಕಲೆ, ಕಣ್ಣಲ್ಲಿ ಹಂಗೆ ಯಾವುದೋ ಡಾನ್ನ ಕಲೆ, ಯಾವುದೋ ಡಾನ್ ಧಮಕಿ ಹಾಕಿದ ರೀತಿಯಲ್ಲಿ ಮಾತಾಡ್ತಿರಲ್ಲ ಸ್ವಾಮಿ. ಶಾಸಕರು ನೀವು, ಜನಪ್ರತಿನಿಧಿ ನೀವು, 2ನೇ ಅವಧಿ ಗೆದ್ದಿದ್ದೀರಿ. ನಾವು ಕೂಡ ಬೇಕಾದಷ್ಟು ನೋಡಿದ್ದೀವಿ. ನೀವು ರಾಜಕಾರಣಕ್ಕೆ ನೀವು ಓಟಿಗೆ ನಿಲ್ಲುವಕ್ಕಿಂತ ಮುಂಚೆ ಬೆಳ್ತಂಗಡಿ ಬಂದು ಬೇಕಾದಷ್ಟು ಹೋರಾಟ ಎಲ್ಲ ಮಾಡಿ ಹೋದವ್ರು ನಾವು. ಬೇಕಾದಷ್ಟು ಶಾಸಕರುಗಳನ್ನು ನೋಡಿದ್ದೀವಿ. ಇಲ್ಲಿ ನಾಗಪ್ಪ ಆಳ್ವ ಇದ್ರು, ಸುಬ್ಬಯ್ಯ ಶೆಟ್ಟಿ ಇದ್ರು, ವಸಂತ ಬಂಗೇರ ಇದ್ರು, ಕಾಮ್ರೇಡ್ ಕೃಷ್ಣ ಶೆಟ್ಟಿ ಇದ್ರು, ನಮ್ಮ ರಾಮಚಂದ್ರ ಮೇಷ್ಟ್ರು ಇದ್ರು. ಬೇಕಾದಷ್ಟು ಜನ ಶಾಸಕರಾಗಿ ಹೋಗಿದ್ದಾರೆ. ಏನೇನು ಸಾಧನೆಗಳನ್ನು ಮಾಡಿದ್ರು. ಯಾವತ್ತಾದ್ರೂ ಈ ರೀತಿ ಕಣ್ಣಲ್ಲೇ ಕೆಕ್ಕರಿಸಿ ಮತದಾರರನ್ನು ನೋಡಿದ್ದಾರೆ ಅವರು? ಬೈದ್ರೆ ಬೈಸ್ಕೊಳ್ಳಿ ಸ್ವಾಮಿ, ಜನ ಎಲ್ಲ ಬೈತಾ ಇರೋದು. ಮುನೀರ್ ಬೈದ್ರೆ ನೀವು ಕಣ್ಣು ಕೆಕ್ಕರಿಸಿ ಜನರನ್ನೇ ಯಾಕೆ ಬೆದರಿಸ್ತೀರಿ? ಇದೆಲ್ಲ ಜಾಸ್ತಿ ನಡೆಯೋದಿಲ್ಲ. ನನಗೆ ಇನ್ನೂ ಬಹಳ ಖೇದ ಅನಿಸ್ತು. ಅವರ ಕುಟುಂಬದವರನ್ನೆಲ್ಲ ಕಲ್ಕೊಂಡ್ಬಂದರು. ಪೀತಾಂಬರ ಹೆರಾಜೆ ಅವರು DYSP ಆಗಿ ಪಣಂಬೂರು ಪೊಲೀಸ್ ಠಾಣೆಯಲ್ಲಿದ್ದರು ಕೆಲವು ಕಾಲ. ನಾವು ಅವಾಗ ಇನ್ನು ಸಣ್ಣಲ್ಲಿಡ್ರು. ಆವಾಗ ನಾವು ಎಷ್ಟೋ ಸಲ ಅವರ ಹತ್ರ ಹೋದಾಗ ಏನಾದರೂ ಅನ್ಯಾಯ ಆಯಿತು ಅಂತ ಹೇಳಿದಾಗ ಸ್ಪಂದಿಸಿದ್ದನ್ನು ನನ್ನ ಅನುಭವ ಸ್ಪಂದಿಸಿದ್ದಾರೆ ಅವರು. ಈಗ ರಿಟೈರ್ಡ್ ಆದಮೇಲೆ ಏನೋ ಸಾಮಾಜಿಕ ಕೆಲಸಗಳು, ಗೆಜ್ಜೆಗಿರಿ, ಕೋಟಿ ಚೆನ್ನೈಯರದು, ದೇವಿ ಬೈದೇತಿಯವರ ಕೆಲಸಗಳನ್ನು, ಜನರ ಮಧ್ಯೆ ಅವರ ಆದರ್ಶಗಳನ್ನು ಏನೋ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅವರನ್ನು ನೀವು ಎಳಿತಾ ಇದ್ದೀರಿ? ರಕ್ಷಿತ್ ಶಿವರಾಮ್ ಅವರ ಮೇಲೆ ಆರೋಪ ಮಾಡಲಿಕ್ಕೆ ಏನು ಸಿಗ್ಲಿಲ್ವಾ? ಅದಕ್ಕೆ ಅವರನ್ನೇ ಎಳೆಯೋದಾ? ಇನ್ನು BK ಶಿವರಾಮ್ ಅವರು, ರಕ್ಷಿತ್ ಶಿವರಾಮ್ ಅವರ ಹೆಸರು ಕೇಳೋದಕ್ಕಿಂತ ಮುಂಚೆ ನನಗೆ BK ಶಿವರಾಮ್ ಅವರು ಪರಿಚಯ. ಒಬ್ಬ ಹೆಮ್ಮೆ ಪಡುವಂಥ ಅಧಿಕಾರಿ ಅವರು ಪೊಲೀಸಲ್ಲಿ. ಅವರ ಸಿಕ್ಕಿರುವಂಥ ಪ್ರಶಸ್ತಿಗಳ ಪಟ್ಟಿಯನ್ನೆಲ್ಲ ಹೇಳಿದರು. ಇಂಥವರಿಗೆಲ್ಲ ಅದನ್ನೆಲ್ಲ ಹೇಳುವ ಅವಶ್ಯಕತೆ ಇಲ್ಲ. ಇವರ ಪ್ರಶಸ್ತಿಗಳು ಏನು ಅಂದರೆ ಇವರ ಇತಿಹಾಸದ ಪುಟಗಳಲ್ಲಿ ಕಸದ ಬುಟ್ಟಿಗೆ ಸೇರುವಂಥ ಮೆಟೀರಿಯಲ್ಗಳು ಅಷ್ಟೇ. ಇವರಿಗೆ ಯಾವ ಪ್ರಶಸ್ತಿ ಪದಕನೂ ಬರಲ್ಲ. ಬಡಪಾಯಿಗಳ ರಕ್ತದಲ್ಲಿ ರಾಜಕಾರಣ ಮಾಡುವವರಿಗೂ ಬಡಪಾಯಿಗಳ ರಕ್ಷಣೆಗಾಗಿ ಎದುರು ನಿಂತು ಎದೆಗೆಟ್ಟು ಕೆಲಸ ಮಾಡಿ ಎಲ್ಲ ಸರ್ಕಾರಗಳಿರುವಾಗ ರಾಷ್ಟ್ರಪತಿಯವರಿಗೆ ಪ್ರಶಸ್ತಿ ಪಡೆದಂಥ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಹೋಲಿಸ್ಲಿಕ್ಕಾಗತ್ತ ಸ್ವಾಮಿ? ಏನು ಸಾಧನೆ ನಿಮ್ದು? MLA ಆಗುವವರಿಗೆ ಏನು ಮಾಡಿದ್ರಿ ನೀವು? ನನಗೆ ನಾನು ಇದನ್ನೆಲ್ಲ ಮಾತಾಡುವ ಅವಶ್ಯಕತೆ ಇರಲಿಲ್ಲ. ಇದು ಏನು ರಾಷ್ಟ್ರೀಯ ಹೆದ್ದಾರಿ ಹಿತರಕ್ಷಣಾ ಸಮಿತಿ, ಇದನ್ನೆಲ್ಲ ಮಾತಾಡಬಾರ್ದಂತಲೇ ಇದ್ದೆ. ಆದರೆ ತಡೆಯೋದಿಲ್ಲ, ತಡೆಯೋದಿಲ್ಲ, ಬಂದುಬಿಡ್ತದೆ. ಮಾತಾಡ್ಲಿಕ್ಕೆ ಹೋದ್ರೆ ಈಗ ಟೈಮ್ ಇಲ್ಲ, ಊಟ ಕೂಡ ರೆಡಿಯಾಗಿದೆ, ತುಂಬ ಇದೆ. BK ಶಿವರಾಮ್ ಅವರು ಯಾರು ಸ್ವಾಮಿ ನಿಮಗೆ? ಏನು ಗೊತ್ತವ್ರದ್ದು? ನೀವು ಇಲ್ಲಿಯ ಬೆಳ್ತಂಗಡಿಯವರಿಗೆ ಏನಾದರೂ ಸೇವೆ ಮಾಡಿದರೆ, ನಿಮ್ಮಲ್ಲಿ ದೇವರು ಪ್ರಾರ್ಥನೆ ಮಾಡಿದ ತಕ್ಷಣ ಗೋಣಿಗಳಲ್ಲಿ ಚೀಲಗಳಲ್ಲಿ ಉದುರಿಸುವ ದುಡ್ಡನ್ನು ಹಂಚಿದ್ರೆ ಅದೆಲ್ಲವೂ MLA ಆಗುವಾಗ, MLA ಆದ ಮೇಲೆ. ಅದಕ್ಕಿಂತ ಹಿಂದೆ ಇಲ್ಲಿಯ ತಾಲೂಕಿನ ಜನರ ಕಷ್ಟ ನಷ್ಟಗಳಿಗೆ ನೀವು ಸ್ಪಂದಿಸಿದಂಥ ಉದಾಹರಣೆ ಇಲ್ಲ. 12 ವರ್ಷಗಳಿಂದ ಒಂದು ಘಟನೆ ನಡೀತದೆ ಇಲ್ಲಿ. ಕರ್ನಾಟಕ ರಾಜ್ಯದಲ್ಲಿ BJP ಸರ್ಕಾರ ಇರ್ತದೆ. ವಿಠಲ ಮಲೆಕುಡಿ ಅನ್ನುವಂಥ ಒಬ್ಬ ಮಲೆಕುಡಿಯ ಹುಡುಗನನ್ನ ಆತ ಆ ಸಮುದಾಯದಲ್ಲೇ ಪ್ರಥಮ ಬಾರಿಗೆ ವಿಶ್ವವಿದ್ಯಾನಿಲಯವನ್ನು ತಲುಪಿ ಅಲ್ಲಿ PG ಮಾಡ್ತಾ ಇರುವಾಗ ಆತನನ್ನ ದೇಶದ್ರೋಹಿ ಅಂತ ಹೇಳಿ ನಿಮ್ಮದೇ ಸರ್ಕಾರ ಆತನಿಗೆ ಒಬ್ಬ ಆತಂಕವಾದಿ ಅನ್ನುವಂಥ ಪಟ್ಟವನ್ನು ಕಟ್ಟಿ ಆತ ಮತ್ತು ಆತನ ತಂದೆಯನ್ನ ಇದೇ ಮಂಗಳೂರಿನ ಜೈಲಿಗೆ ಹಾಕ್ತೀರಿ ನೀವು. ಆ ಟೈಮಲ್ಲಿ ನಾವೆಲ್ಲ ಎಚ್ಚೆತ್ತು ಆ ಕುಟುಂಬದ ರಕ್ಷಣೆಗೆ ಧಾವಿಸ್ತೀವಿ, ಏನಾದರೂ ಹೋರಾಟ ಮಾಡಬೇಕು ಅಂತ ಭಾವಿಸ್ತೀವಿ. ನೀವ್ಯಾರು ಬರೋದಿಲ್ಲ, ಹರೀಶ್ ಪೂಂಜಾನು ಬರಲ್ಲ, ಅವರ ಪಕ್ಷದವರು ಬರಲ್ಲ, ಆ ಪಕ್ಷದ ಮುಖ್ಯಮಂತ್ರಿನೂ ಬರಲ್ಲ, ಆ ಪಕ್ಷದ ಸಂಸದರು ಶಾಸಕರುಗಳು ಕೂಡ ಬರಲ್ಲ. ಆ ಟೈಮಲ್ಲಿ ನಾವು ಹೋರಾಟ ಕಟ್ಟುವಾಗ ನಮಗೂ ಕೂಡ ಇದನ್ನು ಹೆಂಗೆ ಎದುರಿಸೋದು ಅಂತ ಗೊತ್ತಾಗದೆ ನಾವು ಆತಂಕದಲ್ಲಿರುವಾಗ ನಾವು ರಾಜ್ಯ ಮಟ್ಟದಲ್ಲಿ ವಿಠಲ ಮಲೆಕುಡಿಯ ಕುಟುಂಬ ಹಿತರಕ್ಷಣಾ ಸಮಿತಿ ಅಂತ ರಚನೆ ಮಾಡ್ತೀವಿ. ಆವಾಗ ರಕ್ಷಿತ್ ಶಿವರಾಮ್ ಅವರು ಬೆಳ್ತಂಗಡಿಯಲ್ಲಿ ಬಿಡಿ ಎಲ್ಲೂ ಕೂಡ ಚುನಾವಣೆ ನಿಲ್ತೀವಿ ಅಂತ ಆಲೋಚನೆ ಮಾಡಿರ್ಲಿಕ್ಕಿಲ್ಲ. 10, 12, 13 ವರ್ಷಗಳ ಹಿಂದೆ ಅಂತ ಯಾವ ದೂರದೃಷ್ಟಿ ಇರಲಿಲ್ಲ. ಆವಾಗ ನಮ್ಮ ಕುಟುಂಬಕ್ಕೆ, ನಮ್ಮ ಈ ಹೋರಾಟಕ್ಕೆ, ವಿಠಲ ಮಲೆಕುಡಿ ಅನ್ನುವಂಥ ಬೆಳ್ತಂಗಡಿಯ ಕುಗ್ರಾಮದ ಬೆಟ್ಟದಲ್ಲಿ ವಾಸಿಸುವಂಥ ಒಂದು ಕುಟುಂಬಕ್ಕೆ ತಂದೆ ಮಗ ಜೈಲಲ್ಲಿದ್ದಾರೆ, ದೇಶದ್ರೋಹಿ ಅನ್ನುವಂಥ ಪಟ್ಟ ಕಟ್ಟಿದ್ದಾರೆ, ಆತಂಕವಾದಿ ಅನ್ನುವಂಥ ಪಟ್ಟ ಕಟ್ಟಿದ್ದಾರೆ. ಒಬ್ಬ ತಾಯಿ ಇನ್ನೊಬ್ಬ ತಮ್ಮನ ಮೇಲೆ, ಆತ ವಿಠಲ ಮಲೆಕುಡಿಯ ಇನ್ನೊಬ್ಬ ತಮ್ಮ ಪುರುಷೋತ್ತಮನ ಮೇಲೆ ದೇಶದ್ರೋಹದ ಆರೋಪ ಹಾಕಿದ್ದಾರೆ. ಆತ ಹೆದರಿ ಮನೆ ಬಿಟ್ಟು ಯಾವುದೋ ಅರಣ್ಯಕ್ಕೆ ಓಡಿ ಎಲ್ಲೋ ಹೋಗಿದ್ದಾನೆ. ಮನೆಯಲ್ಲಿ ಆ ವಿಠಲ ಮಲೆಕುಡಿಯನ ಅಮಾಯಕ ತಾಯಿ ಮಾತ್ರ ಆ ಬೆಟ್ಟದಲ್ಲಿ, ಆ ಮಲೆಯಲ್ಲಿ ಏಕಾಂಗಿ ಆಗಿದ್ದಂತಹ ಸ್ಥಿತಿ. ಅಂತಹ ಸಂದರ್ಭದಲ್ಲಿ ಹೋರಾಟಕ್ಕೆ ಬಲ ಬೇಕು ಅಂತ ನಾವು ರಾಜ್ಯ ಮಟ್ಟದಲ್ಲಿ ಒಂದು ವಿಠಲ ಮಲೆಕುಡಿಯ ಕುಟುಂಬ ರಕ್ಷಣಾ ಸಮಿತಿ ಅಂತ ರಚನೆ ಮಾಡ್ತೀವಿ. ಎಲ್ಲಿಯ BK ಶಿವರಾಮ್, ಎಲ್ಲಿಯ ಅರಣ್ಯದಲ್ಲಿರುವಂಥ ಕುತ್ತೂರಿನಲ್ಲಿರುವಂಥ ಬೆಟ್ಟ ಯಾರು ವಿಠಲ ಮಲೆಕುಡಿಯ?
ಆ ಹೋರಾಟ ಸಮಿತಿಯ ಹಿತರಕ್ಷಣಾ ಸಮಿತಿ, ಕುಟುಂಬ ಹಿತರಕ್ಷಣಾ ಸಮಿತಿ ಅಂತ ಮಾಡಿದಾಗ ಅದಕ್ಕೆ ಒಬ್ಬ ಪದಾಧಿಕಾರಿಯಾಗಿ ನಿಂತು ನಮ್ಮ ಜೊತೆ ಆ ಕುಟುಂಬವನ್ನು ರಕ್ಷಣೆ ಮಾಡಲಿಕ್ಕೆ ಕೈ ಜೋಡಿಸಿದ್ದು ಇದೇ BK ಶಿವರಾಮ್ ಅವರು. ಹರೀಶ್ ಪೂಂಜಾ ಅವರೇ, ಗೊತ್ತಿರಲಿ ನಿಮಗೆ, ನನಗೆ ಅವ್ರ ಬಗ್ಗೆ ಹೆಮ್ಮೆ ಇದೆ. ನನಗೆ ಅವರ ಬಗ್ಗೆ ಜಾಸ್ತಿ ಒಡನಾಟ ಇಲ್ಲ, ಅಪರೂಪಕ್ಕೆ ಯಾವತ್ತಾದ್ರೂ ಮಾತಾಡೋದು. ಆದರೆ ಆ ಒಂದು ಇದೆಯಲ್ಲ ಅವ್ರ ಹತ್ರ ಮಾನವೀಯ ಹೃದಯ. ಪೊಲೀಸ್ ಅಧಿಕಾರಿಯಾಗಿದ್ದು ಅವರಿಗೆಲ್ಲವೂ ಗೊತ್ತಿರ್ತದೆ, ಯಾರು ನಕ್ಸಲೈಟು, ಯಾರು ಟೆರರಿಸ್ಟು, ಯಾರು ಕೋಮುವಾದಿ, ಯಾರು ಕ್ರಿಮಿನಲ್, ಯಾರು ವೇಷವಾಟಿಕೆ ದಂಧೆಯಿಂದಲೂ ಕೂಡ ದುಡ್ಡು ಎತ್ತಾರಂತ ಅವ್ರಿಗೆ ಗೊತ್ತಿರ್ತದೆ. ಅಂಥವ್ರನ್ನ ಹೇಳಿದ್ರಿ ನೀವು. ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ನಲ್ಲಿ ತಲೆ ಹಿಡಿಯುವ ದಂಧೆ ಮಾಡುವವರ ಹತ್ರ, ಪಿಕ್ ಪ್ಯಾಕೆಟ್ ಅವರ ಹತ್ರ ಎಲ್ಲ ಲಂಚ ಪಡ್ಕೊಂಡಿದ್ದಾರೆ ಅಂತ. ಅದಕ್ಕೆ ಬೇಕಾಗಿ ನಿಮ್ಮ ವಾಜಪೇಯಿ ಸರ್ಕಾರ ಅವರಿಗೆ ಪ್ರಶಸ್ತಿ ಕೊಟ್ಟದ್ದ. ತಾಕತ್ತಿದ್ರೆ ಈಗ ಮೋದಿ ಅವ್ರ ಹತ್ರ ಹೇಳಿ ಅವರ ಆ ಪ್ರಶಸ್ತಿಯನ್ನು ನೀವು ವಾಪಸ್ ಪಡಿಸಿ. ಅದು ನಿಮ್ಮ ಚಾಲೆಂಜ್, ಅದು ನಿಮ್ಮ ಗಂಡಸುತನ. ನೀವೇ ಮಾತಾಡುವಂಥದ್ದು. ನಮಗೆ ಗಂಡಸು ಅಂತೆಲ್ಲ ಇಲ್ಲ, ನಾವೆಲ್ಲರೂ ಒಂದೇ ಥರ ನೋಡುವಂಥವ್ರು. ನೀವೆಲ್ಲ ಬಾಯ ಬಿಟ್ಟರೆ ಬಳೆ ತೊಟ್ಟಿಲ್ಲ, ಸೀರೆ ಹುಟ್ಟಿಲ್ಲ ಅಂತ ಮಾತಾಡುವವ್ರು ನೀವು. ಇದು ಅಂತ BK ಶಿವರಾಮ್ ಅವರ ಬಗ್ಗೆ ನೀವು ಮಾತಾಡಿದ್ದೀರಿ. ನಿಮಗೆ ನೈತಿಕತೆ ಇದ್ದರೆ ಅಥವಾ ಅವರ ಪಕ್ಷದ ಹಿರಿಯರು ಅವರ ಹತ್ರ ಇಂಥ ಮಾತುಗಳಿಗಾಗಿ ಕ್ಷಮೆ ಕೇಳಿಸಬೇಕು ಅಂತ ನಾನು ಆ ಪಕ್ಷದ ಹಿರಿಯರ ಹತ್ರ, ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಹಿರಿಯರ ಹತ್ರ ನಾನು ಮನವಿಯನ್ನು ಮಾಡ್ತೀನಿ. ಮತ್ತೆ ಇರಲಿ, ನಾವು ವಿಷಯಕ್ಕೆ ಬರೋಣ. ಈಗ ಹೆದ್ದಾರಿಯ ಸಮಸ್ಯೆ. ನಾನು ಇವಾಗ ಬರುವಾಗ ಶೇಖರ್ ಅವರು ಫೋನ್ ಮಾಡಿದರು, ನಾನು ಇಲ್ಲಿ ಗುರುವಾಯನಕೆರೆ ಹತ್ರ ಇದ್ದೀನಿ, ನೀವು ಬರ್ತಾ ಇದ್ರೆ ಒಟ್ಟಿಗೆ ಬರ್ತೀನಿ ಅಂತ. ನಾನು ಇನ್ನೆಲ್ಲ ಬೈಕಿಂದ ಬರ್ತಾ ಇದ್ದೆ, ಅವರನ್ನು ಬೈಕಲ್ಲಿ ಕೂರಿಸ್ತಾ ಬಂದೆ. ಬರುವಾಗ ಅಲ್ಲಿ ಏನೋ ಒಂದು ಹಸಿ ಒಂದಿಷ್ಟು ಆಣೆ ಲದ್ದಿ ಹಾಕಿದ ರೀತಿಯಲ್ಲಿ ಗುಂಡಿಗೆಯನ್ನು ತುಂಬ್ತಾ ಇದ್ದಾರೆ. ಇವತ್ತು ಹೋರಾಟ ಅಂತ ಹೇಳಿ 4 ಪುಡಾಯಿಡು 19 ಸಿಮೆಂಟ್ದ ಮಿಕ್ಸರನ್ನ ಪಾಡ್ನವ ಒಂಜಿ ಬರ್ಸ ಬತ್ತನ ಪೂರ ಬೋಪುಂಡು. ಯಾನಿ ಮೂಲ ಪನ್ಪುಣೆಂಚಿನ ಬಂಡ ಕಾಲ ಮಿತಿತ್ತುಲ ಅಡಿ ರೋಡ್ ಆವಡು ಪನ್ಪುಣ ಡಿಮ್ಯಾಂಡ್ ಎಂಕುಲ ಹತ್ತು ಸಭೆ ಸೇರ್ನೆ ಅನ್ಪೋದು ಇಲ್ಲಾಡೆತ್ತು ಇಜ್ಜಿ ಸುರತ್ಕಲ್ಗೆ ಐಡು ತುಂಬ ವಾಟ್ಸಪ್ ಇಡು 10 ದಾಂಡು ಮುಕುಲನ ಪಾತ್ರ ಕಂಡಿದ್ದು ಜನಕುಲು ಪಿರೋಡು ಹೋರಾಟ ನನ್ನ 10 ವರ್ಷ ರೋಡ್ ಆಪುಜಿ ಮುಕುಲ್ ಕಾನೂನು ಹೋರಾಟ ಮಲ್ಪುವರಿಗೆ ಜನಕುಲ ಮುಕ್ಲನ ಮಂಗ್ಯ ವಚ್ಚಿ ವರಿ ರಕ್ಷಿತ್ತೆ ನನ್ನ ರಡ್ಡಿ ಕಮ್ಯುನಿಸ್ಟ್ ಅಕಲು ಮುಕುಲು ಅಂತೆಲ್ಲ ಇಷ್ಟುದ್ದ ಬರ್ತಿದ್ದಾರೆ. ಕಮ್ಯುನಿಸ್ಟ್ ಈ ತಾಲೂಕಿನಲ್ಲಿ ಮಾಡಿದಂಥ ಕೆಲಸದ 1% ಭಾರತೀಯ ಜನತಾ ಪಾರ್ಟಿ ಯಾವತ್ತಾದರೂ ಮಾಡಿದೆ, ಅದು ಬೇರೆ ಚರ್ಚೆ. ನಮ್ಮ ಸನ್ಮಾನ್ಯ ಬಂಗೇರರು ಮಾಡಿರುವಂಥ ಬಡವರ ಪರವಾಗಿ ನಿಂತು ಮಾಡಿದಂಥ ಬಡಿದಾಟದ 1% ನಿಮ್ಮ ಇಡೀ ಪಕ್ಷ ಮಾಡಿದ್ಯಾ, ಅದು ಇನ್ನೊಂದು ಚರ್ಚೆ. ಇರಲಿ, ಅದಕ್ಕೆ ಹೋಗೋದಿಲ್ಲ. ನಿಮ್ಗೆ ಯಾಕೆ ಸ್ವಾಮಿ ಭಯ ಕಾನೂನು ಹೋರಾಟದ ಬಗ್ಗೆ? ಫೇಸ್ಬುಕ್ಕಲ್ಲಿ ಅವ್ರದ್ದೇ ಚಮಚಾಗಲು ಚೇಲಾಗಲು ಎಲ್ಲ ಎಚ್ಚರಾದರು. ನಮ್ಮ ಹೆಸರನ್ನೆಲ್ಲ ಚಿತ್ರ ವಿಚಿತ್ರವಾಗಿ ಎಡಿಟ್ ಮಾಡಿ ಎಲ್ಲ ಹೇಳೋದು ಏನೇನೋ. ನಮ್ಗೆ ಖುಷಿ ಆಗ್ತದೆ ನಮ್ಮ ಹೆಸರು ಹಂಗೆಲ್ಲ ಚಿತ್ರ ವಿಚಿತ್ರ ಬರೋದು. ನಮಗೆ ಅಂಥ ಕಲೆಗಾರಿಕೆ ಇಲ್ಲ. ಅದರಲ್ಲೆಲ್ಲ ಬಂತು. ಕಾನೂನು ಹೋರಾಟಕ್ಕೆ ಹೋದ್ರೆ ಸರ್ ನೀವು ಹೋಗಬೇಡಿ, ನಿಮ್ಗೇನು ಭಯ ಕಾನೂನು ಹೋರಾಟದ ಬಗ್ಗೆ? ನೀವು 1 ರೂಪಾಯಿ ಮುಟ್ಟದಂಥ ಪ್ರಾಮಾಣಿಕರು ಅಂತ ಆದರೆ ನೀವು ಹೋಗಿ ಕೋರ್ಟಿಗೆ ಹೋಗಿ, ಬೇಕಿದ್ರೆ ನಾನು ನಿಮಗೆ ವಕೀಲರನ್ನ ನೇಮಕ ಮಾಡಿಕೊಡ್ತೀನಿ, ನಮ್ಮ ಹತ್ರ ದುಡ್ಡಿದೆ, 40 ಲಕ್ಷ 50 ಲಕ್ಷ ಚೀಲ ಇದೆ, ತಗೊಳ್ಳಿ ಹೋಗಿಂತ ಕೊಡಬೇಕಿತ್ತಪ್ಪ. ಯಾಕೆ ನಿಮ್ಮ ಹಿಂಬಾಲಕರನ್ನ ಚಮಚಾಗಲನ್ನ ಬಿಟ್ಕೊಂಡು ನಮ್ಮನ್ನ ಜನರ ಮಧ್ಯೆ ವಿಲನ್ ಮಾಡ್ಲಿಕ್ಕೆ ನೋಡ್ತೀರಿ? ನಾವು ಕೋರ್ಟಿಗೆ ಹೋಗ್ತೀವಿ ಅಂತ ಹೇಳಲಿಲ್ಲ. ನಾವು ಭ್ರಷ್ಟಾಚಾರ ತನಿಖೆ ಆಗಬೇಕು ಅಂತ ಹೇಳಿದ್ದೀವಿ, ಕೋರ್ಟಿಗೆ ಹೋಗ್ತೀವಿ ಅಂತ ಹೇಳಲಿಲ್ಲ. ಕೋರ್ಟಿಗೆ ಹೋಗೋದಾದ್ರೂ ಕೂಡ ನೀವು ಸ್ವಾಗತಿಸಬೇಕು. ಕೋರ್ಟಿಗೆ ಹೋಗೋದ್ರ ಬಗ್ಗೆ ಯಾರಿಗೆ ವಿರೋಧ ಇರಬಾರ್ದು. ನಮ್ಮ ಪ್ರಶ್ನೆ ಏನು, ತಕ್ಷಣಕ್ಕೆ ರಸ್ತೆಯನ್ನು ರಿಪೇರಿ ಮಾಡಿ. ನೀವೀಗ ಏನೋ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಈಗ ಕೊಟ್ರಿ ಅಂತ ಹೇಳಿದ್ರಿ. ಇಲ್ಲಿ ಬಂದು ತಕ್ಷಣ ಹಗಲು ಕಳೆದು ರಾತ್ರಿ ಕಳೆದು ಹಗಲಾಗೋದ್ರ ಒಳಗೆ ಅದು ಅಲ್ಲಿ ಹೆಂಗೆ ಸಬ್ ಕಾಂಟ್ರಾಕ್ಟ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ? ನೋಡೋಣ, ನೀವು ಅದರ ಬಗ್ಗೆ ರೆಕಾರ್ಡ್ ತೋರಿಸಿ, ನಮಗೆ ದಾಖಲೆ, ಸಬ್ ಕಾಂಟ್ರಾಕ್ಟ್ ಅಗ್ರಿಮೆಂಟನ್ನು ಕಾಪಿಯನ್ನು ತೋರಿಸಿ, ನಾವು ಒಪ್ತೀವಿ. ಕಾಪಿ ಇಲ್ಲ, ಬಾಯಿ ಮಾತಿನಲ್ಲಿ 4 ಜನ ಬಂದು ಭೂಮಿ ಪೂಜೆ ಮಾಡೋದು. ಮುಗ್ರೋಡಿ ಕನ್ಸ್ಟ್ರಕ್ಷನ್ನ ಮಾಲಕರು ಹೇಳಿ ನಾನು ಸಬ್ ಕಾಂಟ್ರಾಕ್ಟ್ ಪಡ್ಕೊಂಡಿದ್ದೀನಿ ಅಂತ. ಯಾಕೆ ಹೇಳಬಾರ್ದು? ಯಾವ ಇದರ ಆಧಾರದಲ್ಲಿ ನೀವು ಪಡೆದಿದ್ದೀರಿ? ಯಾಕೆ DP ಜೈನ್ ಓಡಿ ಹೋಗ್ತಾರೆ? LNT ನಂತರ ಜಗತ್ ಪ್ರಸಿದ್ಧ ಕನ್ಸ್ಟ್ರಕ್ಷನ್ ಕಂಪನಿ ಯಾಕೆ ಇಲ್ಲಿ ಹೆದ್ದಾರಿ ಕಾಮಗಾರಿಯನ್ನು ಬಿಟ್ಟು ಓಡಿ ಹೋಗ್ತದೆ? ಯಾರು ಓಡಿಸುವವರು? ಯಾಕೆ ಓಡಿದ್ದಾರೆ? ನೋಡೋಣ, ಒಂದು ಶ್ವೇತಪತ್ರ ಬಿಡುಗಡೆ ಮಾಡಿ. ಶಾಸಕರೇ, ಸಂಸದರೇ, ನಿಮಗೆ ನಿಜಕ್ಕೂ ಹರೀಶ್ ಪೂಂಜಾ ಅವರ ಪ್ರಾಮಾಣಿಕತೆ ಇದ್ರೆ ತಾಲೂಕಿದೆ ಮಿನಿ ವಿಧಾನಸೌಧದಲ್ಲಿ ನೀವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಒಂದು ಸಭೆಯನ್ನಲ್ಲಿ ನಡೆಸಿ, ಜನರನ್ನಲ್ಲಿ ಕರೆಸಿ ಇದೆಲ್ಲವನ್ನು ಕೂಡ ಮಾತಾಡಿ. ದೇವರ ಬಲಿಗೆ ಕರೆಯೋದಲ್ಲ, ಈ ಪ್ರಜಾಪ್ರಭುತ್ವದ ದೇಗುಲಕ್ಕೆ ನಾವು ನಿಮ್ಮನ್ನು ಕರಿತಾ ಇದ್ದೀವಿ. ಅಲ್ಲಿ ಸಭೆ ಕರೆದು ಏನೇನು ನಡೆದಿದೆ, ಯಾಕೆ DP ಜೈನ್ ಓಡಿ ಹೋದ್ರು, ಯಾಕೆ 11.5 ಕೋಟಿ ಸಬ್ ಕಾಂಟ್ರಾಕ್ಟ್ನವರಿಗೆ ದುಡ್ಡು ಕೆಡದೆ ಅವರು ಕೈ ಎತ್ತಿದ್ದಾರೆ, ನೀವು ಹೆಂಗೆ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅನ್ನೋಂಥ ಲೋಕಲ್ ಗುತ್ತಿಗೆದಾರರನ್ನ ಕರ್ಕೊಂಡ್ಬಂದ್ರಿ, ಇದೆಲ್ಲವನ್ನ ವಿವರವಾಗಿ ಇದರಲ್ಲಿ ಮಾತಾಡಿ. ಅಲ್ಲಿ ಹೆದ್ದಾರಿ ಸಮಸ್ಯೆಗಳ ಬಗ್ಗೆ ಹೇಳಿ. ಮತ್ತೆ ಹೇಳಿದ್ರಿ, ನೀವು ತಾಕತ್ತಿದ್ರೆ ನಿಮ್ಮ ಸರ್ಕಾರ ಇದೆ, ನೀವು ಭೂಮಿ ಕೊಡಿಸಿ ಅಂತ ಹೆದ್ದಾರಿಗೆ ಅಗಲೀಕರಣಕ್ಕೆ ಭೂಮಿ ಕೊಡಿಸಿ, ಅದಕ್ಕಾಗಿ ಅಲ್ಲಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ. ಒಬ್ಬ ಶಾಸಕರಾಗಿ ನಿಮ್ಮ ಕೆಲಸ, ಸರ್ಕಾರ ರಾಜ್ಯದ ಯಾರದೇ ಇರ್ಬೋದು, ಶಾಸಕ ಸರಿ ಇದ್ರೆ ಆಗ್ತದೆ.
ಅವ್ರದ್ದು ಯಾರೋ ಚೇಲಾ ಚಮಚಗಳು ಹೇಳ್ತಾರೆ, ನೀವು ಯಾಕೆ ಆ ಸೇತುವೆ ಮಾಡಿಸ್ಲಿಲ್ಲ? ಮುನೀರ್ ಅವರೇ, ನಿಮ್ಮದೇ ಜನ, ರಕ್ಷಿತ್ ಶಿವರಾಮ್ ಅವರನ್ನು ಬಾರಿ ಅವ್ರ ಜೊತೆ ಇಡ್ತೀರಿ, ನೋಡು ಅವ್ರ ಹತ್ರ ಹೇಳಿ ಆ ರೋಡ್ ಮಾಡಿಸಿ ಈ ರೋಡ್ ಮಾಡಿಸಿ ಅಂತ. ನಿಮ್ಮ ಶಾಸಕಕ್ಕೆ ಕತ್ತೆ ಕಾಯಕಿರೋದು, ಆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ, ನಾಳೆ ನಾವೇ ನಿಂತು ಮಾಡಿಸ್ತೀವಿ. ಮಾತು ತೂಕದಲ್ಲಿರಬೇಕು. ಮಾತು ಜನ, ಒಬ್ಬ ನಾಯಕ ರಾಜಕಾರಣಿಗಳು ಆಡಿದಾಗ ಜನ ಹೌದೌದು ಅಂತ ಹೇಳಿ ತಲೆ ಅಲ್ಲಾಡಿಸ್ಬೇಕು. ಅದು ಬಿಟ್ಟು ಪಂಚಿಂಗ್ ಡೈಲಾಗ್ ಹೊಡೆದು ಚಪ್ಪಾಲೆಗಿಡಿಸುವಂಥದ್ದು ಈ ಡೆಮಾಕ್ರಸಿಯಲ್ಲಿ ನಡೆಯಲ್ಲ. ನಮ್ಮ ಇದನ್ನೆಲ್ಲ ತುಂಬ ನೋಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಹೋರಾಟ ಮುಂದುವರಿತದೆ. ಮುಂದಿನ ಹಂತದಲ್ಲಿ ನಾವು ಪಾದಯಾತ್ರೆಯನ್ನು ಕೂಡ ಮಾಡುವಂಥ ಆಲೋಚನೆಯಲ್ಲಿದ್ದೀವಿ. ನಾವು ಕಮಿಟಿಯಲ್ಲಿ ಕೂತ್ಕೊಂಡು ಮಾಡ್ತೀವಿ. ನಾವು ನಮ್ಮದು ಡೆಮಾಕ್ರಸಿ, ಯಾರೋ ಒಬ್ಬ ವ್ಯಕ್ತಿಯ ಮೂಗಿನ ನೆರಕಲ್ಲ. ನಾವು ಕೂತು ಚರ್ಚೆ ಮಾಡಿ ಏನೇನಾಗಬೇಕು ಅಂತ ಮಾತಾಡಿಕೊಂಡು ಇನ್ನಷ್ಟು ಸಂಘ ಸಂಘಟನೆಗಳನ್ನು ಸೇರಿಸ್ಕೊಂಡು ನಾವು ಪೂಂಜಾಲಕಟ್ಟೆಯಿಂದ, ಅದು ಪದ್ಯದಲ್ಲಿ ಏನಾದರೂ ಪೂಂಜಾ ಅಂತ ಹೇಳುವಾಗ ಅವ್ರದ್ದು ಕಟ್ಟಾಗ್ತಾ ಇತ್ತು, ಯಾಕಂತ ಗೊತ್ತಿಲ್ಲ, ಮತ್ತೆ ಲಕಟ್ಟೆ ಅಂತ ಆಗ್ತಾ ಇತ್ತು, ಪೂಂಜಾ ಲಕಟ್ಟೆ ಅಂತ ಹೇಳಿ ಬರ್ತಾ ಇತ್ತು, ಗೊತ್ತಿಲ್ಲ ನನಗೆ. ಅಲ್ಲಿಂದಲೇ ನಾವು ಹೋರಾಟವನ್ನು ಪಾದಯಾತ್ರೆಯನ್ನು ಆರಂಭ ಮಾಡಿದರೆ ಅದು ಬೆಳ್ತಂಗಡಿಯ ಮತ್ತಿಗೆ ಒಂದು ಹಿಸ್ಟ್ರಿ, ಒಂದು ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ಹೋರಾಟ ಆಗ್ತದೆ. ಆ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಅವಕಾಶವನ್ನು ಕೊಡಬೇಡಿ. ಮತ್ತು ಈ ಹೋರಾಟಗಳು ಇಷ್ಟಕ್ಕೆ ಸೀಮಿತ ಆಗೋದಿಲ್ಲ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹಾದು ಹೋಗುವಂಥ 4 ರಾಷ್ಟ್ರೀಯ ಹೆದ್ದಾರಿಯ ಜನ ಕೂಡ ಇವತ್ತು ಕಷ್ಟದಲ್ಲಿದ್ದಾರೆ. ಕೂಳೂರು ಸೇತುವೆ ಮುಳುಗುವಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಜಿಲ್ಲಾಧಿಕಾರಿ ನೋಟಿಫಿಕೇಶನ್ ಮಾಡಿದ್ದಾರೆ, ಘನವಾಹನ ಓಡಾಡಬಾರ್ದು ಅಂತ. ಇನ್ನೆಲ್ಲ ಒಂದು ರಾಜ್ಯ ಹೆದ್ದಾರಿಯ ಪೊಲಳಿ ಹತ್ರ ಒಂದು ಸೇತುವೆ ಕೂಡ ಕುಸಿತತೆ, ಓಡಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾಳೆ ಯಾವುದನ್ನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಯಾಕೆ ಹೇಳ್ತಾ ಇದ್ದಾರೆ ಗೊತ್ತಾ? ನೀವು ನಿಮ್ಮ ಜನ ಮರಳು ದಂಧೆ ಮಾಡ್ತಾ ಇದ್ದೀರಲ್ಲ, ಆ ಮರಳು ಎತ್ತಿ 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 ಇವತ್ತು ನಮ್ಮ ಸೇತುವೆಗಳ ತಳಪಾಯಗಳು ಕುಸಿಯುವಂಥ ಸ್ಥಿತಿ ಬಂದಿದೆ ಸ್ವಾಮಿ. ಇದೆಲ್ಲಕ್ಕೂ ಕೂಡ ನೀವು ಜನತಾ ನ್ಯಾಯಾಲಯದಲ್ಲಿಯೂ ಕೂಡ ಉತ್ತರ ಕೊಡಬೇಕಾಗತ್ತೆ. ನೀವೇ ಹೇಳುವಂಥ ನಿಮ್ಮ ದೇವರ ನ್ಯಾಯಾಲಯದಲ್ಲಿಯೂ ಕೂಡ ಉತ್ತರ ಕೊಡುವಂಥ ದಿನ ಬರ್ತದೆ ಅನ್ನುವಂಥ ಮಾತನ್ನು ಹೇಳಿ, ಇಡೀ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಗಳ ಸಮಸ್ಯೆಗಳ ವಿರುದ್ಧ ಜನ ಆಂದೋಲನ ದೊಡ್ಡ ಮಟ್ಟದಲ್ಲಿ ಭುಗಿಲೇಳುವ ಮೊದಲು ಸ್ವಲ್ಪ ಶಾಂತರಾಗಿ ತಲೆಯ ಮೇಲಿರುವಂಥ ಕೋಡನ್ನು ತೆಗೆದು, ನೀವೇ ಕಾಲ್ಪನಿಕವಾಗಿ ಇಟ್ಕೊಂಡಿರುವಂಥ ಕಿರೀಟಗಳನ್ನು ತೆಗೆದು ಬದಿಯಲ್ಲಿಟ್ಕೊಂಡು, ಇದು ಪ್ರಜಾಪ್ರಭುತ್ವ, ವಿರೋಧ ಪಕ್ಷದ ನಾಯಕ, ಪ್ರತಿಸ್ಪರ್ಧಿ ಸಂಘಟನೆಗಳು ಪ್ರಶ್ನೆ ಮಾಡಿದರೆ ಅವರಿಗೆ ಸರಿಯಾದಂಥ ಭಾಷೆಯಲ್ಲಿ, ನಾಗರಿಕ ಭಾಷೆಯಲ್ಲಿ, ಅನಾಗರಿಕರು ಆಗಿರ್ಬೋದು, ನೀವಿವತ್ತು ಪ್ರಜಾಪ್ರಭುತ್ವ ಅಡಿಯಲ್ಲಿ ಶಾಸನ ಸಭೆಯಲ್ಲಿದ್ದೀರಿ, ಆ ಕಾರಣಕ್ಕಾಗಿ ನಾಗರಿಕ ಭಾಷೆಯಲ್ಲಿ ಉತ್ತರಗಳನ್ನು ಕೊಡಿ. ನಾವು ಕೂಡ ನಿಮ್ಮ ಗೌರವದಿಂದ ಎದುರುಗೊಳ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಆಡಳಿತದವರು ಮತ್ತು ವಿರೋಧದವರು ಒಟ್ಟಾಗಿ ಸೇರಿ ಅವರವರ ಕರ್ತವ್ಯಗಳನ್ನು ನಿಭಾಯಿಸಿದ್ರೆ ಮಾತ್ರ ನಮ್ಮ ಈ ಪ್ರಜಾಪ್ರಭುತ್ವದ ಬಂಡಿ, ಸರ್ಕಾರದ ಕಾರ್ಯಾಂಗ, ಸರ್ಕಾರದ ಇಲಾಖೆಗಳು ತನ್ನ ಸರಿದಾರಿಯಲ್ಲಿ ನಡೀತದೆ. ಇಲ್ಲ ಅಂದರೆ ಪೂಂಜಾಲಕಟ್ಟೆ ಚಾರ್ಮಾಡಿಯ ರಸ್ತೆಯಲ್ಲಿ ಯಾವ ರೀತಿಯಲ್ಲಿ ಗುಂಡಿಗೆ ಬೀಳ್ತಾ ಹೇಳ್ತಾ ಅಲ್ಲಲ್ಲಿ ಪಂಚರ್ ಆಗ್ತದೆ, ಅದೇ ರೀತಿ ನಮ್ಮ ಇಲಾಖೆಗಳು ಕೂಡ ಪಂಚರ್ ಆಗ್ತದೆ. ನಾವು ಇವತ್ತು ನಮ್ಮ ಕರ್ತವ್ಯವನ್ನು ವಿರೋಧ ಪಕ್ಷವಾಗಿ ಮಾಡ್ತಾ ಇದ್ದೀವಿ. ನೀವು ಜನಪ್ರತಿನಿಧಿಯಾಗಿ ನಿಮ್ಮ ಕರ್ತವ್ಯವನ್ನು ಮಾಡಲಿಲ್ಲ ಅಂದರೆ ನಿಮ್ಮ ಕರ್ತವ್ಯ ಲೋಪ ವಿರುದ್ಧ ಜನರ ಮನೆಗಳಿಗೂ ಮನೆಗಳಿಗೂ ನಾವು ತಲುಪ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ, ಜಾಸ್ತಿ ಮಾತಾಡಿದರೆ ಕ್ಷಮೆ ಕೊಡ್ತಾ ನನ್ನ ಮಾತನ್ನು ನಿಲ್ಲಿಸಿ. ನಮಸ್ಕಾರ. ಧನ್ಯವಾದಗಳು ಮುನೀರ್ ಕಾಟಿಪಳ್ಳ ಇವರಿಗೆ. ಮುಂದೆ ಶ್ರೀಯುತ ಧರಣೇಂದ್ರ ಕುಮಾರ್, ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು. ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತೇವೆ. ಇನಿ ನಮ್ಮ ತುಳುನಾಡದ ಈ ಒಂಜಿ ಪುಣ್ಯಕ್ಷೇತ್ರ ಬೆಳ್ತಂಗಡಿ ರಾಷ್ಟ್ರೀಯ ಹೆದ್ದಾರಿದ ಈ ಒಂಜಿ ಹೋರಾಟಡು ಭಾಗವಹಿಸೋದಿಲ್ಲ. ಇತ್ತನೆ ಪೂರಾ ವಿಚಾರಲೇನು ನಮ್ಮ ಹೋರಾಟ ಸಮಿತಿದ ಅಧ್ಯಕ್ಷರು ಪಂಡೇರು, ಅಂಚನೆ ಕಾರ್ಯದರ್ಶಿ ಆದಿತ್ಯನ BM ಭಟ್ರು ಪ್ರಸ್ತಾವನೆದ ಮೂಲಕ ಅನೇಕ ವಿಚಾರಲೇನು ಪಂಡೇರು. ಅಂಚನೆ ಇತ್ತ ತಾನೇ ಪಾತ್ಯನ್ಯಾರು ಮುನೀರ್ ಕಾಟಿಪಳ್ಳ ಮಕ್ಕಳು ಪೂರ ನಮ್ಮ ಅವಯತೋ ಹೋರಾಟ ಮಲ್ತದೆ. ಇನ್ನು 120 ಜನ ಬೀಡಿ ಕಟ್ಟದ ಜೀವನದ ತಂದಿಪ್ಪನ ಸಂದರ್ಭಡು ಐಕ ಹಂತವಾದ ಆ ಬೀಡಿ ಕಟ್ಟುನ ಒಂಜಿ ಆ ರೇಟ್ ಬೋನಸ್ದ ಬಗ್ಗೆ ಹೋರಾಟ ಮಲ್ತದೆ. ಇನಿ ಅಕ್ಲು ಜಯಶಾಲಿ ಆದ ಇನಿ ಮುಲ್ಪ ಅಕ್ಲಿಗೆ ಪಾತ್ರೆನ ಅವಕಾಶ ತಿಕ್ಕೊಂಡು ಇನಿ ಈ ಹೋರಾಟಡ್ಲ ಭಾಗವಹಿಸಾದ ಇನಿ ಗೊತ್ತುಂಡಿಗ್ಲೆ ಐತೆ. ಯಾಕಂದ್ರೆ ಜಗದೀಶರ್ ಪಣ್ಲೆಕನೆ ನಮ್ಮ ಬೆಳ್ತಂಗಡಿದ ರಸ್ತೆದ ಅವಸ್ಥೆ, ಇನಿ ಆ ವ್ಯಾಪಾರಸ್ಥರಿಗೆ ಬೇಲಿಪಾಡ್ನಂಚಿತ್ತಿನ ವ್ಯವಸ್ಥೆ ನಿರ್ಮಾಣವನ್ನುಂಡು. ಇನಿ ಒಂಜೇ ರಸ್ತೆ ಮಲ್ತಂಡು ಆ ವ್ಯಾಪಾರಸ್ಥರು ಪಾಪ ಆನಿಡಿದು ಒಕ್ಕ ವ್ಯಾಪಾರ ಮಲ್ತಂದಿತ್ತಿನಕ್ಲು ಅಕ್ಲಿಗೆ ಸರಿಯಾಗಿ ಒಂಜಿ ವ್ಯಾಪಾರ ವಿನಃ ಅಕ್ಲು ನನ್ನ ಆ ಬೇಲಿದ ಲೆಕ್ಕ ಕಟ್ಟಿರ ಓಡೆ ಪೋವಡುದು ನಿಕ್ಲ ಆಲೋಚನೆ ಮಲ್ಪಲೆ ಅಂಚಿನಲ್ಪ ಆ ಒಂಜಿ ರಸ್ತೆನು ಪೊರ್ಲುಡು ಆವಡು ಬೇಗನೆ ಆವಡು ಪನ್ಪುನ ಒಂಜಿ ನಿರ್ಧಾರನು ಮಾತ್ರ ದೆತಂದ್ರ ವಿನಃ
ರಸ್ತೆ ಉಂತಾವಡು ಪನ್ಪನ ಹೋರಾಟವನ್ನು ಏರ್ಲಾ ಮಲ್ತೊಂದಿದ್ದೇರು. ಸುಲಲಿತವಾದ ಜನಕ್ಕುಲೆಗೆ ವಾಹನ ಸವಾರರಿಗೆ ಪೋಪುನಂಚಿನ ವ್ಯವಸ್ಥೆ ನಿರ್ಮಾಣ ಅವಡು ಪನ್ಪನ ಉದ್ದೇಶನೇ ಇನಿ ಹೋರಾಟದ ಒಂಜಿ ರೂಪುರೇಷೆಯನ್ನು ಮಲ್ತದು. ಇನಿ ಆಯ್ನಾತು ಬೇಗ ಈ ರಸ್ತೆ ನಿರ್ಮಾಣ ಆವಡು ಪನ್ಪನ ಉದ್ದೇಶದಿ ಒಂದು ಹೋರಾಟ ಮಲ್ತೊಂದಿಲ್ಲೇರು. ಹೆಚ್ಚಿಗೆ ಅಂದಾಲ ಪಾತೆರೆ ಬೋಪುಜಿ ಸಮಯ ಮೀರಿದ್ರು. ಇನೀತೆ ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಮಿತ್ತು ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಲ್ತನೆ ಹಿಡ್ದಾತ್ರ ಇನಿ ಅವೇನು ಎಂಕ್ಲು ವಿರೋಧ ಮಲ್ತಂದಿಲ್ಲ. ಐಕಾದಿ ಎಂಕ್ಲು ಇನಿ ಈತ್ ಜನ ಸೇರ್ದು ಮಾತ ಜನಕ್ಕಲ್ಲ ಬತ್ತದು. ಇನಿ ನಮ್ಮ ತಾಲೂಕ್ ಕಚೇರಿದ ತಾಲೂಕ್ ತಹಶೀಲ್ದಾರ್ನ ಮೂಲಕ ಇನಿ ಮನವಿನ ಕೊರ್ಪುನ ಒಂಜಿ ಸಂದರ್ಭಡುಲ್ಲ ಮಾತೆರ್ಲ ತಾಲೂಕು ಆಫೀಸ್ ಬತ್ತದು ಈ ಮನವಿ ಕೊರ್ಪುನ ಒಂಜಿ ಕಾರ್ಯಕ್ರಮ ಭಾಗವಹಿಸೋಡು ಪನಂದು ರಾಷ್ಟ್ರಪತಿಗೆ ತಹಸೀಲ್ದಾರ್ನ ಮೂಲಕ ರಾಷ್ಟ್ರಪತಿಗೆ ಕಡಪವನ ಚಿತ್ತನ ಕೆಲಸ ಇತ್ತ ಯಾವೊಂದು ನಿಕ್ಲು ಮಾತೆರ್ಲ ಬತ್ತದು ಅವೆಟ್ಟು ಭಾಗವಹಿಸೋಡು ಯಾನು ಈ ಸಂದರ್ಭ ಪನಂದು ಈ ಸಂದರ್ಭಡು ಇನಿ ಹೋರಾಟೋಡು ಭಾಗವಹಿಸನಿ ಚಿತ್ತನ ಆ ಮಾತೆರೆಗಳ ಯಾನು ಈ ಸಂದರ್ಭಡು ಧನ್ಯವಾದನು ಕೊರಂದು ಮುಖ್ಯವಾದ ಇನಿ ನಿಖಿಲ್ ಅವೇತೋ ಕೆಲಸನು ಬಿಡ್ದು ಇನಿ ಈ ಹೋರಾಟೋಡು ಭಾಗಿಯಾತರು ದಾಯಪಂಡ ಜನಕ್ಕಳಿಗೆ ಆಪನ ತೊಂದರೆಲ್ಲ ಬಗ್ಗೆ ನಿಖಿಲ್ನ ಉಪಸ್ಥಿತಿನ ಎಂಕ್ಲು ಮಸ್ತ್ ಗೌರವಿಸೋ ನಿಖಿಲಿಗೆ ಧನ್ಯವಾದನು ಕೊರಂದು ಎನ್ನ ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯ ಮಲ್ಪೆ. ಮಾತೆರ್ಲ ಇತ್ತೆ ತಹಸೀಲ್ದಾರ್ಗೆ ಎಂಕುಲು ರಡ್ಡು ವಿಚಾರಡ್ಲ ಮನವಿ ಕೊರೊಂದುಲ್ಲ. ಮಾತೆರ್ಲ ಒಟ್ಟಿಗೆ ಪೋಯಿ ಮೂಜಿ ಮಾರ್ಗದಡೆ ಪೋದು ಬಸ್ ಸ್ಟ್ಯಾಂಡ್ ದಡೆ ಮುಟ್ಟ ಪೋದು ಅಲ್ಪ ತಿರುಗದು ಬತ್ತದ ಆ ಗೇಟ್ ಹಿಡಿದು ಬತ್ತದ ಎಂಕುಲು ಅಡೆ ಕೊರ್ಕ ಅವಾಯ್ಬಕ ವನಸ್ದ ವ್ಯವಸ್ಥೆ ಎಲ್ಲ ಉಂಡು ಮಾತೆರ್ಲ ದಯಮಂತದ ಸಹಕರಿಸೋಡು ಕೇನ್ವೆ.